ಸ್ವಾಮಿ ದೈವನೇ ಅಜ್ಜ ದೈವ ಸತ್ಯುನೇ ಸತ್ಯ ದೈವನೇ ಅಜ್ಜ ಸ್ವಾಮಿ ಸತ್ಯುನೇ ಸ್ವಾಮಿ ಕೊರಗಜ್ಜ ಸ್ವಾಮಿ ಸತ್ಯ ಕೊರಗಜ್ಜ ತುಳುನಾಡದ ಸತ್ಯ ದೈವ ಸ್ವಾಮಿ ಕೊರಗಜ್ಜ ಸ್ವಾಮಿ ಕೊರಗಜ್ಜ ಸ್ವಾಮಿ ಸತ್ಯ ಕೊರಗಜ್ಜ ತುಳುನಾಡದ ಸತ್ಯ ದೈವ ಸ್ವಾಮಿ ಕೊರಗಜ್ಜ ಸ್ವಾಮಿ ದೈವನೇ ಅಜ್ಜ ದೈವ ಸತ್ಯುನೇ ಸತ್ಯ ದೈವನೇ ಅಜ್ಜ ಸ್ವಾಮಿ ಸತ್ಯುನೇ ನಂಬಿ ಭಕ್ತಿ ಭಕ್ತರಿಗೆ ಇಂಬುನು ಕೊರುದು ಸತ್ಯ ಸಾಧಿತೋ ಜಾಲ ಸ್ವಾಮಿ ಕೊರಗಜ್ಜ ಹಿರೇನೆ ನಂಬುದೇ ಅಭಯನು ಕೊರುಲೇ ಕಷ್ಟಡ್ ಬೈದೆ ಕಣ್ಣ ನೀರು ಒರೆಸಲೇ ಸ್ವಾಮಿ ಕೊರಗಜ್ಜ ಸ್ವಾಮಿ ಸತ್ಯ ಕೊರಗಜ್ಜ ತುಳುನಾಡದ ಸತ್ಯ ದೈವ ಸ್ವಾಮಿ ಕೊರಗಜ್ಜ ಸ್ವಾಮಿ ದೈವನೇ ಅಜ್ಜ ದೈವ ಸತ್ಯುನೇ ಸತ್ಯ ದೈವನೇ ಅಜ್ಜ ಸ್ವಾಮಿ ಸತ್ಯುನೇ ನಂಬಿ ಭಕ್ತರೇ ಕೈ ಬುಡಂದಿ ಸತ್ಯುನೇ ಉಡಲು ನಿಲಿಕೆ ಮನಸಾರೆ ನಿನನು ಸುಗಿಪುವೆ ಶರಣಾದ ಬೂರೊಂಡೆ ಈರ್ನ ಪಾದೊಗೆ ಕೈಪತ್ತದ ನಡಪಾಲ ನ್ಯಾಯ ಮಾರ್ಗೊಡೆ ಸ್ವಾಮಿ ಕೊರಗಜ್ಜ ಸ್ವಾಮಿ ಸತ್ಯ ಕೊರಗಜ್ಜ ತುಳುನಾಡದ ಸತ್ಯ ದೈವ ಸ್ವಾಮಿ ಕೊರಗಜ್ಜ ಸ್ವಾಮಿ ದೈವನೇ ಅಜ್ಜ ದೈವ ಸತ್ಯುನೇ ಸತ್ಯ ದೈವನೇ ಅಜ್ಜ ಸ್ವಾಮಿ ಸತ್ಯುನೇ
विश्व यो देवानां नामधा एकायवतं तं दृष्टं भुवनन्त्यन्या स्वस्ति विष्णुतश्चत्युत विश्वतो राजाधिराजाय प्रदास्यताहिने नमो वयं श्रवणाय महाराजाय नमः पर्याप्य अनन्तराजाय सर्वस्तो मोदिराष्ट्रगुप्तमहर्भवति सर्वस्य समस्ता सुखिनो भवन्तु काले वर्णदवद्दिन्नः कृतविदत्तरालिनि देशोऽयं श्रवय शत्रुः पराजितातपरनायन्तम् आवाह्य भगवति भुवनेश्वरी महाविदक्तमङ्गलनादं समर्पयामि छत्रं समर्पयामि चामरं समर्पयामि नृत्यं समर्पयामि गीतं समर्पयामि दर्पणं समर्पयामि व्यजनं समर्पयामि नर्तनं समर्पयामि पुष्पं समर्पयामि सर्वोपचारपूजाः समर्पयामि यानिकानद वापान्तरकालिदासानिकानन्दरमर्पयामि पराहर्वाय धनुर्धरकायदिनो भुवनेश्वरी प्रददात् पराहर्वाय धनुर्धरकायदिनो भुवनेश्वरी प्रददात् पराहर्वाय धनुर्धरकायदिनो भुवनेश्वरी प्रददात् प्रसन्नायं समर्पयामि प्रार्थनं करिष्ये गुरुभ्यो नमः वहन्तीं कमलासनस्तां बालार्ककोटिप्रतिभां तळेत्रां वदेहमाद्यां भुवनेश्वरीं त्वां बालरविद्युतबिन्दुकिरीटां तुङ्गकृतां नयनत्रययुक्तां स्मेरमुखीं वरदां कुशभाषाभीतिकरां प्रभजे भुवनेश्वरीनः प्रार्थनां समर्पयामि काळाभ्राभां कटाक्षैः अरिकुलवयदां महुलिबद्धेन्दुरेखां शङ्खं चक्रं कृपाणां त्रिशकमपि करे रुद्वहन्त्रीं त्रिनेत्रां सिंहस्कन्धादिरूढां त्रिभुवनमखिलं तेजसा पूरयन्तीं ध्यायेतु दुर्गां दयाख्यां हृदयवहितां सेवितां सिद्धिकामैः भगवती सपरिवारात्मकरक्तेश्वरीनः प्रार्थनां समापृक्षदेवाः सर्वेभ्यो देवेभ्यो ब्राह्मणेभ्यो महाजनेभ्यो नमः प्रार्थनां समर्पयामि सुखमर्थमस्तु भवन्तु प्रभवन्तु सुखमर्थमस्तु ದೇವತೆಗಳ ಮಾತ ಪ್ರಾರ್ಥನೆ ಮಲ್ಕೊಂಡ ವಿಶೇಷವಾದ ಗುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಅಂದು ಶಾಸ್ತ್ರದ ಪಾತ್ರ ಮನುಷ್ಯ ಕರ್ಮಾನುಷ್ಠಾನಗಳಲ್ಲಿ ಮಾತ್ರ ಮತ್ತೊಂದು ಎಪ್ಪೋಲ ಸಕ್ರಿಯ ಒಂದು ಈ ಭೂಮಿಡೆ ಶತವರ್ಷ 100 ವರ್ಷ ಮುಟಲ ಬದುಕಿರ ಬಯಕೊಡುಗೆ ಒಂದು ನಿಮಿಷಲ ವ್ಯರ್ಥ ಮಲ್ಪಂದೆ ಅದನ್ನೆಲ್ಲ ಒಂದು ನಿಮಿಷನ್ನ ವ್ಯಯ ಮಲ್ಪಂದೆ ಸದ್ಬಳಕೆ ಮಲ್ತೊಂದು ಬದುಕೆರೆ ಪ್ರಯತ್ನ ಮಲ್ಕೊಡುಗೆ ಅವತ್ತೊಂದು ಅಂಡ ಆಗಿ ಮಣ್ಣುಡು ಬದುಕೆರೆ ಅವಕಾಶನ ಇಜ್ಜಿಗೆ ಅಂದಿನ ಅವಕಾಶ ಉಟ್ಲ ನಂಗೆ ಪರಶುರಾಮ ಸೃಷ್ಟಿಡೆ ಒಂದು ವಿಶೇಷವಾದಂಥ ಒಂದು ಅವಕಾಶ ವಿಶೇಷವಾದ ಪ್ರಾಪ್ತಿ ಆದನು ದಯಂದು ಗೆಂಡ ಪರಶುರಾಮ ಕ್ಷೇತ್ರ ಉಂಡಾವಡನೆಲ್ಲ ಒಂದು ಬಾರಿ ಮಲ್ಲ ಹಿನ್ನೆಲೆ ಉಂಡಿಗೆ ಪರಶುರಾಮ ದೇವರೇ ಕ್ಷತ್ರಿಯರ ಮಾತ ನಾಶ ಮಲ್ತದೆ ಆ ಭೂಮಿನ ಮಾತ ಅಂಕಲ ಕಳೆದು ವರ್ಷ ಮಲ್ತಂದು ಅದ್ರ ಪಕ್ಕ ಕಶ್ಯಪೆರೆಗೆ ಕೊಡ್ತೇರಿಗೆ ಕಶ್ಯಪೆರೆಗೆ ಕೊಡ್ತಾ ಇರ್ಬೇಕ ದಾನ ಕೊರನ ಭೂಮಿಡೆ ಆರು ಉಪ್ಪೆರ ಸಾಧ್ಯದಿಂದ ಅರೆಗೆ ಅನುಷ್ಠಾನಾದಿಗಳಲ್ಲಿ ಮಾತ ಮಲ್ಪರೆ ಬೋಡಿತಿರಂತಿನ ಯೋಗ್ಯ ಭೂಮಿಯಿಂದ ಈ ತುಳುನಾಡಿನ ತಂದಂಡ ಈ ಪರಶುರಾಮ ಕ್ಷೇತ್ರನ ಆರು ಸೃಷ್ಟಿ ಮಲ್ತಿರಿಗೆ ಆ ಕ್ಷೇತ್ರಗಳು ನಮ್ಮಲ್ಲ ದೇವರೇ ತನ್ನ ಅನುಷ್ಠಾನಗೋಸ್ಕರ ಮಲ್ತಿರಂತಿನ ಜಾಗಡೆ ನಮ್ಮ ಉತ್ತಲ ಅಂದಾಗ ಆ ದೇವರನ ಸಂಕಲ್ಪ ನಮಲ ಒಂದು ಸಂಕಲ್ಪ ನಮಲ ನೆನಪಡ್ತೀವಿ ಒಂದು ನಮಲ ಆ ಸಂಕಲ್ಪ ಇದ್ದೇವೆ ನಮಲ ಮೂಲ ವಿಶೇಷವಾದ ಪ್ರಯತ್ನ ಮಲ್ಪಡಾಬು ಆ ಒಂದೇ ಪ್ರಯತ್ನಕ್ಕಲ್ಲ ವಿಶೇಷವಾದಂಥ ಫಲದಿಕ್ಕೆಲ್ಲ ಈ ಮಣ್ಣದ ಸಾತ್ವಿಕ ಗುಣಲ ಪರಶುರಾಮ ದೇವರನ್ನ ಅನುಗ್ರಹಲ ಕಾರಣ ಬಂದಿಗೆ ಅವಿನ ಮಾತು ಸರಿಯೊಂದು ಮಣ್ಣದ ಸತ್ವಾತಿಶಯ ವರ್ಧನೆ ಒಂದು ಬರಡು ನನಗ ನಂಗೆ ಹಿರಿಯರು ತೋಜಿಪಾದಂತನ ಸಾಧಿ ದೈವ ದೇವರನ್ನ ಗುರು ಹಿರಿಯರನ್ನ ಆರಾಧನೆ ಮಾತ್ರ ನಮ್ಮ ಈ ಮಣ್ಣಡು ವಿಶೇಷವಾದ ಮಲ್ಪಡಿತ್ತು ನಾವು ಅವಿನ ಮಾತು ಸರಿಯೊಂದು ಈ ಮಣ್ಣಡು ಮಣ್ಣದ ಅಧಿಷ್ಠಾನ ದೇವತೆಗಳು ಈ ಕ್ಷೇತ್ರ ಪರಿಸರದ ಅಧಿಷ್ಠಾನ ದೇವತೆಗಳೆಂದು ನಮ್ಮ ಪ್ರಶ್ನ ಮಾರ್ಗಗಳು ಚಿಂತನೆ ಮಾಡ್ಕೊಂಡು ತೋಜಿದ ಬೈದರಂಜನ ರಕ್ತೇಶ್ವರಿ ಸಪರಿವಾರಾತ್ಮಕ ರಕ್ತೇಶ್ವರಿ ಈ ಕ್ಷೇತ್ರಗಳು ನಮ್ಮ ಆರಾಧನೆ ಮಾಡ್ಕೊಂಡು ಬಂದಿನ ನಿರ್ಣಯನ ಮಾತು ಮತ್ತೊಂದು ಆ ಆರಾಧನೆಗೆ ಸೂಕ್ತವಾದ ಒಂದು ವೇದಿಕೆ ನಿರ್ಮಾಣ ಅದರ ಆರಾಧನೆ ಮಾಡ್ಕೊಂಡ ಓಲಾ ಮತ್ತೊಂದು ಎಂಜನ ಮತ್ತೊಂದು ಆರಾಧನೆ ಮತ್ತೊಂದು ಮತ್ತು ಸೂಕ್ತವಾದ ಪೊರ್ಲದ ಒಂದು ಆಯ್ಕೆ ವೇದಿಕೆ ನಿರ್ಮಾಣ ಅವಡು ಒಂದು ಆರೂಢನ ಒಂದು ಆಲಯನ ಆಯ್ಕೆ ಕೊಡ್ತಿರಂಜನ ಪೂರಕ ವಾತಾವರಣ ಪೂರಕವಾದಂಥ ಪರಿಸರ ಆಯ್ಕೆ ಕೊಡ್ತಿರಂಜನ ಪರಿಕರ ಅಂದೇನು ಮಾತು ನಮ್ಮ ನಿರ್ಮಾಣ ಮತ್ತೊಂದು ಐದು ಪಕ್ಕ ಈ ಕ್ಷೇತ್ರಗಳು ಆರಾಧನೆ ಮತ್ತೊಂದು ಬತ್ತನೆಡೆಗೆ ಆ ಆರಾಧನೆ ಅತಿಶಯವಾದಂಥ ಫಲನೆ ಇಡೀ ಗ್ರಾಮ ರಾಷ್ಟ್ರಗೂ ತನ್ಮೂಲಕವಾದ ನಮ್ಮ ಇಡೀ ದೇಶಗೂ ಅಥವಾ ನನ್ನ ಏರ ಮಾತ ಸಜ್ಜನಗಳು ಅಂತೆಲ್ಲ ಅಗಲಿಗೆ ಮಾತ ಒದಗಿದು ಬರ್ಕೊಂಡು ಮಾಡ್ಕೊಂಡ ನಿರ್ಣಯನ ಪ್ರಮಾಣವನ್ನು ಸ್ವೀಕಾರ ಮತ್ತೊಂದು ಈ ಕ್ಷೇತ್ರಗಳು ರಕ್ತೇಶ್ವರಿನ ಸಪರಿವಾತ್ಮಕವಾದ ಆರಾಧನೆ ಮಾತ್ರ ಕೊಟ್ಟಿದ್ದ ಅವಕಾಶದ ಪ್ರಾಪ್ತಿಗೋಸಾದ ಐಕೆ ಕೊಟ್ಟಿದ್ದ ಆರೂಢ ನಿರ್ಮಾಣಗೋಸಾದ ನಮ್ಮ ಇನ್ನು ಶಿಲಾನ್ಯಾಸ ಮಾಡ್ಕೊಂಡು ಪಂಡ್ಕೊಂಡ ನಿರ್ಣಯ ನಮ್ಮ ಕೇವಲ ನಿರ್ಣಯ ಮಲ್ಪರೆ ಮಾತ್ರ ಅವಕಾಶ ಇತ್ತು ನಮಗೆ ಇಚ್ಛೆನಗಳಿಗೆ ಷಡ್ಭಿ ಮನುಷ್ಯ ಚಿಂತಾಣಂ ಸಪ್ತಮಂ ದೈವ ಚಿಂತನ ಒಂದು ಶಾಸ್ತ್ರ ಮಾತ್ರ ಮನುಷ್ಯನ ಆಚರಿಸದಿಂದನೆ ದೈವದ 7ನೇ ಚಿಂತನೆ ಎಂದು ಮಾತ್ರ ಒಂದೇ ಸಾಧಿಡ ಬಂದಾಗ ಮಾತ್ರ ಒಂದು ಕರ್ತವ್ಯ ಸಾಫಲ್ಯದನ್ನ ಅವರ ಆಯ್ತು ಬಿಡ್ತಂತನ ಆ ಪ್ರಾಪ್ತಿಯನ್ನ ಪಡೆಯತ್ತೊಂಡ್ರೆ ಸಾಧ್ಯ ಅವನಿಗೆ ಅಂತ ಆ ಧರ್ಮದೇವತೆಗಳ ಪ್ರಾರ್ಥನೆ ಮತ್ತೊಳಗ ನಮ್ಮ ಮಲ್ಪಂಚನ ಶಿಲಾನ್ಯಾಸ ಕರ್ಮ ವಿಶೇಷವಾದ ಶಿಲಾನ್ಯಾಸ ಮಲ್ಪಡೋದನ್ನ ಐಕ್ಯಪೂರ್ವವಾಗಿ ಅದು ಆ ಕ್ಷೇತ್ರಗೂ ಬೋಡಿತರಂಜಿನ ಪಾವಿತ್ರದಲ್ಲ ಮೇಲ್ಕಾರಳು ಆಗಿರ್ತಂಥ ಶಿಲಾನ್ಯಾಸಗೂ ಪೂರಕವಾದಂಥ ವಾತಾವರಣ ಈ ಮಣ್ಣಿಗೆ ಸಾತ್ವಿಕ ಸತ್ವಾದಶಯ ಕಾಲಕಾಲಕ್ಕೂ ಬೋಡಿತರಂಜಿನ ರಸದಾದ ಗಂಧಾದಿ ಸಾತ್ವಿಕದಳು ವರ್ಧನೆ ಆಗೋದು ನನಗೆ ಐಟೆ ಶಿಲಾನ್ಯಾಸ ಆದ್ರೆ ಮಾತ್ರ ನಮ್ಮ ಮತ್ತೊಂದು ಬರ್ತದೆ ಐಟ್ ಬುಕ್ಕ ದೇವತಾ ಆರಾಧನೆಗೆ ಬೋಡಿತರಂತಿನ ವಾಸ್ತುನ ಅವಳು ನಿರ್ಮಾಣ ಮಲ್ಪಡಾಬಳಿಗೆ ಅವನ ಮಾತು ವೀರೇಂದ್ರ ಮಾಡ್ತಾನಂತಿನ ಭುವನೇಶ್ವರಿ ಪೂಜಾರಾಧನೆ ನನ್ನ ಮಲ್ಪರತ್ತಿನ ಶಿಲಾನ್ಯಾಸ ನೆಕ್ಕು ಮಾತ ಆ ಕರ್ಮಾಭಿಮಾನ ದೇವತೆಗಳ ಮುಕ್ತ ನಮ್ಮ ಆರಾಧನೆ ಮಾಡ್ತಂತಿನ ಭುವನೇಶ್ವರಿಲ ಅನುಗ್ರಹ ನಡ್ಪಡಾವಳು ವಿಶೇಷವಾದ ನಮ್ಮ ಎಲ್ಲೇ ಒಂದು ಕರ್ತವ್ಯ ಮಲ್ಪಡಲ್ಲ ಭೂಮಿನ ಪ್ರಾರ್ಥನೆ ಮಲ್ಪಡಾವಳು ದಯದಿಂದ ಕೆಂಡ
ಭೂಮಿ ಮಾತೃ ಸ್ವರೂಪಿಣಿ ಆದಿತ್ತೊಂದು ಅಲ್ಲ ಜಕ್ಕೆಳ್ಳು ಮಕ್ಕಳು ಒಂದು ಭಗವಂತನ ಅನುಗ್ರಹ ಪಂಪಂಜಿನ ಮಾತೃವಾಸಲ ನಮ್ಮ ಪಡೆನಾಗ ಆ ಜಕ್ಕಳ್ಳುಗಳನ್ನ ಅಪ್ಪಗೆ ಬೇನಾರಲ್ಲಿ ಅದನ್ನ ಆ ಜಕ್ಕಳ್ಳುಗಳನ್ನ ನಮ್ಮ ಋಣಕ್ಕೋಸ್ಕರ ಅಲ್ಲಿಗೆ ನಮ್ಮ ಪ್ರಾರ್ಥನೆ ಮತ್ತು ಇಡುಬೋಟಿನ ಪ್ರಾಪ್ತಿನ ನಮ್ಮ ಪಡೆವಿಡಾಪನಿಗೆ ಅದ್ರ ಮಾತ್ರ ತಿರುವಂದು ಮಾಡ್ತಿನ ಭೂಮಿ ಪೂಜಾ ಸಹಿತವಾದ ನನಾವರತ್ತಿನ ಶಿಲಾನ್ಯಾಸ ರತ್ನನ್ಯಾಸಾದಿ ಕರ್ತವ್ಯ ಐದು ಮಾತ ಆ ಮಹಾತಾಯಿ ಅನುಗ್ರಹನ ಕೊರಡು ವಿಶೇಷವಾದ ನಮ್ಮ ಮಕ್ಕಳ ಶಿಲಾನ್ಯಾಸ ಕರ್ತವ್ಯ ಪರಿಪೂರ್ಣವಾದಂಥ ಫಲ ಸಂಗತಿನಿ ಈ ಮಣ್ಣಿಗಳ ಕ್ಷೇತ್ರಾಧಿಷ್ಠಿತವಾದಂಥ ಧರ್ಮದೇವತೆಗಳ ಸಾನ್ನಿಧ್ಯಗಳ ಆಸ್ತಿಕ ಮಹಾಶಯಗಳ ಒದಗಿದು ಬರ್ತದೆ ಐದವರ ಈ ಕ್ಷೇತ್ರಡು ಸತ್ವಾತಿಶಯತೆ ವರ್ಧನೆ ಅದು ಕ್ಷೇತ್ರ ನಿರ್ಮಾಣ ಅವರದ್ದು ಅದು ಮಾತ್ರ ಪೂರಕ ವಾತಾವರಣ ಗೋಡ ಅವು ಮಾತ್ರ ನಿರ್ಮಾಣ ಅವಳು ಅವೆತ್ರ ಶಿಲಾದೇವಿ ನಮಸ್ತುಭ್ಯಂ ಸರ್ವಾಭಿಷ್ಟ ಪ್ರದಾಯಮಿ ಅಸತ್ತಾಂ ಸ್ಥಾಪಯಾಮಿ ಯತ್ರ ಸುಖಾಧಿಷ್ಠಾನ ಸಿದ್ಧ ಎಂದು ಸುಖವಾಯನಂತನ ಅಧಿಷ್ಠಾನಗಳು ಪಂಡ ಈ ಕ್ಷೇತ್ರ ಆವಿರತ್ತಿನ ಅಧಿಷ್ಠಾನ ಐಕ್ಯಬೋಡುತ್ತಿನ ಕಾಲದ ಸುಖ ಸ್ಥಿರತೆಗಳಾದ ಒದಗಳು ನನಗೆ ನಮ್ಮ ಶಿಲಾ ಪ್ರತಿಷ್ಠಾಪನೆ ಮಾಡ್ಕೊಡುಗೆ ಅವನು ಮಾತು ತೆರೆದು ಮಾಡ್ಕೊಂತೀನಿ ಆ ಪ್ರತಿಷ್ಠಾಪನಾ ಕರ್ಮಕ್ಕೂ ಕರ್ಮದ ಅಭಿಮಾನ ದೇವತೆಗಳಾಗಿನಂತಿನ ಭುವನೇಶ್ವರಿ ದೇವಿ ಅವರಿದ್ರೆ ಈ ಕ್ಷೇತ್ರದ ಅಧಿಷ್ಠಾತ ದೇವತೆಗಳಾನಂತರ ಸುಪರಿವಾತ್ಮಕ ರಕ್ತೇಶ್ವರಿ ದೇವಿಲ ನಮ್ಮನಮ ನಮ್ಮೊಂದು ವೈದ್ಯನಂತಿನ ದೈವ ದೇವರನ್ನ ಕೊಳ್ಳ ಗುರು ಹಿರಿಯರನ್ನ ಕೊಳ್ಳ ಮಾತೆಲ್ಲ ಯಜಮಾನ ಸ್ಥಾನೋಡು ಇರ್ತದೆ ಆಗಡತ್ತರಂತಿನ ಕರ್ತವ್ಯನ ಪೂರ್ಣ ನೆರವೇರಿಸೋದು ಕೊಟ್ಟು ಆ ಕರ್ತವ್ಯದ ಸುಗಮೋಟದ ಫಲಸಾಂಗರ ಇದ್ದವರ ಭವಿಷ್ಯತ್ತು ಶೀಘ್ರಡು ಈ ಕ್ಷೇತ್ರಡು ಒಂದು ಪೊರ್ಲುದ ಸಪರಿವಾರತ್ಮಕಂತನ ರಕ್ತೇಶ್ವರ ಆರೂಢ ನಿರ್ಮಾಣ ಒಂದು ತನ್ಮೂಲಕವಾದ ಐಟು ನನ್ನ ಭವಿಷ್ಯದ ಮಲ್ಪರಿತಂದ್ರೆ ಕಾಲಕಾಲದ ಕರ್ತವ್ಯ ಮಾತ್ರ ನಮ್ಮ ಮಾತ ಮತ್ತೊಂದು ಆ ಮಹಾ ಸನ್ನಿಧಾನಗಳನ್ನ ಅನುಗ್ರಹಕ್ಕೆ ಪಾತ್ರರಾಲ ಬೋಡಿತರಂಚಿನ ಯೋಗ ಭಾಗ್ಯ ಐಕ್ಯ ಬೋಡಿತರಂಚಿನ ಭಕ್ತಿ ಶ್ರದ್ಧಾದಿಗಳು ಮಾತ್ರ ಒದಗದು ಬರಪಡಕ ಪ್ರಾರ್ಥನೆ ಮತ್ತು ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಪಾರ್ಥನೆ ನಮಸ್ಕಾರ ಭುವನೇಶ್ವರಿ ನಮಃ ಶಿಲಾದೇವಿ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಯಾನಿ ಕಾನದ ಪಾಪಾನುಗಮಾಂತರಕೃತಾನಿದ ಕಾನಿ ಕಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪದಂಭವ ರಾಹಿಮಾಂತೃಪಯಾ ದೇವಿ ಶರಣಾಗತ ವತ್ಸಲ
ಅರಶಣ್ಣ ಮಿತ್ರೂಲೆ ಆ ಮೂಲೆ ಅರಶಣ್ಣ ಅರೇನ ಅನ್ನ ಲೆತ್ತ ತಂದು ಮದನ
ಭಗವದ್ಭಕ್ತರಿಗೆ ಗಮನಕ್ಕೆ ಇತ್ಯಾದಿ ಶಿಲಾನ್ಯಾಸ ಕಾರ್ಯಕ್ರಮ ವಿಮುಖವಾಗಿ ನಡೆದುಕೊಂಡು ಇರುವಾಗ ಉಪಹಾರದ ವ್ಯವಸ್ಥೆ ಮುಖ್ಯವಾಗಲು ಮತ್ತು ದಯಾಮಂತರು ಭಕ್ತರು ಭಗವದ್ಭಕ್ತರು ಸ್ವೀಕರಿಸಿದ್ದು
ಚಿರೆ ಬಜ್ಜೈ ಪರಕೆ ಯಾನ ಕನತೆನೆ ಕುತ್ತಾರು ಪದವು ಈರ್ನ ಮೂಲ ಸ್ಥಾನೊಗೆ ತುಳುನಾಡ ಮಣ್ಣದ ದೈವ ಶಕ್ತಿಯೇ ಸ್ವಾಮಿ ಕೊರಗಜ್ಜ ಸ್ವಾಮಿ ಸತ್ಯ ಕೊರಗಜ್ಜ ತುಳುನಾಡದ ಸತ್ಯ ದೈವ ಸ್ವಾಮಿ ಕೊರಗಜ್ಜ ಸ್ವಾಮಿ ದೈವನೇ ಅಜ್ಜ ದೈವ ಸತ್ಯುನೇ ಸತ್ಯ ದೈವನೇ ಅಜ್ಜ ಸ್ವಾಮಿ ಸತ್ಯುನೇ ಸ್ವಾಮಿ ಕೊರಗಜ್ಜ ಸ್ವಾಮಿ ಸತ್ಯ ಕೊರಗಜ್ಜ ತುಳುನಾಡದ ಸತ್ಯ ದೈವ ಸ್ವಾಮಿ भगवति सुरभारती तव चरणं प्रणमामः जय जय हे भगवति सुरभारती तव चरणं प्रणमामः नाद ब्रह्ममयी जय वागीश्वरी नाद ब्रह्ममयी जय वागीश्वरी शरणं ते गच्छामः जय जय हे भगवति सुरभारती तव चरणं प्रणमामः ಊರುಡು ಸತ್ಯಲಾದು ಲೆಕ್ಕೆಸಿರಿ ಪಂಡದು ಪುದರ್ ಲೆಪ್ಪಾದು ನಾಡುಡು ಬೇತೆ ಬೇತೆ ಗುಂಡಡು ರಕ್ತೇಶ್ವರಿ ಪಂಪನ ಆರಾಧನೆ ಪಡೆಯುವಂಚಿನ ಶಕ್ತಿ ವಿಶೇಷವಾದ ಕಾಡುಡು ತನ್ನಿ ಮಾಲಿಗ ನೀರುಡು ಲೆಕ್ಕೆಸಿರಿ ಊರುಡು ರಕ್ತೇಶ್ವರಿ ಪಂಪನ ಕೀರ್ತಿ ಪಡೆಯುವಂಚಿನ ದೈವ ದೇವಿ ಸ್ವರೂಪಡ್ಲ ದೈವ ಸ್ವರೂಪಡ್ಲ ಬೇತೆ ಬೇತೆ ನಮ್ಮನೆಡು ಆರಾಧನೆ ಆಪುನಂಚಿನ ಒಂದು ಜಾನಪದ ಕೊಡುಗೆಯನ್ನು ಬರುವುದು ಅಂಚ ಪುನಗ ಇತ್ತ ದಿನೊಟ್ಟು ಈ ಭಾಗಡು ಆರಾಧನೆ ಆಪುನಂಚಿನ ರಕ್ತೇಶ್ವರಿ ಅವು ರಾಣಿದ ವೃತ್ತ ಗುರ್ಕಾರ್ದಿನ ವೃತ್ತ ಉಳ್ಳಾಲ್ದಿನ ವೃತ್ತಂಚಿನ ಶಕ್ತಿ ದಯಪಂಡ ಆ ಶಕ್ತಿ ಈ ಊರುದ ಸೀಮೆನ ಕಾತೊಂದು ಬತ್ತಿನಂಚಿನ ಅರಂತಡೆದಿತ್ತಲು ಮಾಡದ ಮುಖೇನ ಆರಾಧನೆ ಪಡೆಯುವಂಚಿನ ಶಕ್ತಿ ಆದಿತ್ತಲು ಪಂಪನೋ ಶಾಸ್ತ್ರ ವಿದಿತ ಆ ಪ್ರಕಾರವಾದ ಸೋಮನಾಥ ಎಂಚ ದೇವರಾದ ಗ್ರಾಮನ ಕಾತೊಂದು ಬತ್ತೇರ ಇಡೀ ರಾಜ್ಯೋಡು ಮಲ್ಲ ಗ್ರಾಮಾಂದು ಪುದರ ಪಡೆತಿನಂಚಿನ ಈ ಸೋಮೇಶ್ವರದ ಮಾಗಣೆದ ಜಾಗೆದಾದುಂಡು ಈ ಗ್ರಾಮನ ಕಾತೊಂದು ಬತ್ತಿನಂಚಿನ ಅಧಿಶಕ್ತಿ ಆದಿತ್ತಲು ಮಾಡಲು ಕುಂದಿನಂಚಿನ ರಕ್ತೇಶ್ವರಿ ಪಂಪನವು ಪ್ರಶ್ನಾ ಚಿಂತನ ಮುಖೇನ ತಿಳಿದು ಬತ್ತಿನಂಚಿನ ಸತ್ಯ ಪುರತ ಅರಂತಡು ಪುಟ್ಟುಡು ಇಡೀ ತುಳುನಾಡು ಬೇತೆ ಬೇತೆ ನಮ್ಮನೆದ ಕಾರ್ಮಿಕನು ಮೆರೆಯೊಂದು ಬತ್ತಿನಂಚಿನ ಶಕ್ತಿ ಈ ಬಾಬುಡು ಎಳುವೇರು ಸಿರಿಕಲು ನಿಲೆಯಾದ ಮುಖ್ಯವಾದ ಸಿರಿಕಲೆಡು ಅಕ್ಕೆರಸು ಪೂಂಜದಿ ಬಾಲಕ್ಕ ಸಿರಿ ಇಂದು ಪುದರ ಪಡೆಯಲೆಂಚಿನ ಕೀರ್ತಿ ಬರೆಯಲೆಂಚಿನ ಸತ್ಯನಾಪುರತ ಸಿರಿ ಕುಮಾರೆ ಅಬ್ಬಗದಾರಗ ಸೊನ್ನೆಗಿಂಡೆ ಬೊಕ್ಕದಾರ ಇಂಚ 7 ಜನ ಸಿರಿಕುಲ್ಲ ಪುಣ್ಯದ ಮಣ್ಣು ಈ ಜಾಗ ಅಂಚ ಅದು ಪುನಗ ಇದು ಮಾತ ದೈವ ಚಿಂತನೆಯನ್ನು ನೆನಪುದಿ ಒಂದು ಇನ್ನಿತ್ತ ದಿನ ಶಿಲಾನ್ಯಾಸದ ಕಾರ್ಯಕ್ರಮ ನಡೆತದೆ ಏತಿ ಎತ್ತರದ ಪರ್ವತ ಅಂಡಲ ಐಕ ಆದಿ ಆರಂಭ ಅಂದು ಒಂಜಿ ಪುಂಡಿ ಮಣ್ಣಿಗೆ ಅನಂತವಾಯಿನ ಕಡಲಿಗೆ ಒಂಜಿ ಪನಿಯೇ ಆದಿ ಆರಂಭಗೆ ಅವು ಏತು ಸುದೀರ್ಘವಾದ ಪ್ರಯಾಣ ಅಂಡಲ ಐಕು ಸುರುತ್ತ ಪಂಜನೆ ಆದಿ ಆರಂಭಗೆ ಅಂಚನೆ ಇಡೀ ಕ್ಷೇತ್ರದ ಸೌಧ ಲಕ್ಕದುಂತೋಡಿತ್ತಿನ ಶಿಲಾಭೂತವಾಯಿನಂಚಿನ ಆರೂಢ ಪ್ರತಿಷ್ಠೆ ಆವಡಿತ್ತಲ ಐಕ ಪಾಡು ನಂಚಿನ ಸುರುತ್ತ ಕೆಸರು ಕಲ್ಲು ಅವು ಆದಿ ಆರಂಭ ಇನಿ ಅಂಚಿನ ಆದಿಲ ಅಂಚಿನ ಆರಂಭಲ ಈ ಆದಿ ಸ್ಥಳಟು ಉಂಡಾದ
ಅಂಚ ಪುನಗ ಬತ್ತಿ ನಂಚಿನ ಮಾತ ಬಿನ್ನರಷ್ಟೆಲ್ಲ ಭಕ್ತಿಪೂರ್ವಕವಾದ ಶ್ರದ್ಧಾಪೂರ್ವಕವಾದ ಮೋಕೆಜಿನಿದ ಎದುಕೊಂಡು ಒಂದು ಸಮಿತಿದ ಮುಖ್ಯಸ್ಥರು ಒರಿಯರಾಗಿಂಚಿನ ಮಿತ್ರರಾಯಿನ ಶ್ರೀ ರಕ್ತೇಶ್ವರಿ ಎರವೇರು ಸಿರಿಕರು ಕೊರಗಜ್ಜ ಕ್ಷೇತ್ರ ಕುತ್ತಾರು ಸೋಮೇಶ್ವರ ಗ್ರಾಮ. ಇದರ ಶಿಲಾನ್ಯಾಸದ ಶ್ರೀ ಕ್ಷೇತ್ರದ ನಿರ್ಮಾಣದ ಶಿಲಾನ್ಯಾಸದ ಈ ಶುಭ ಸಂದರ್ಭದಲ್ಲಿ ಇದಕ್ಕಿಂತ ಮೊದಲು ಕ್ಷೇತ್ರ ಮಾಗಡಿಯ ದೇವರಾದಂಥ ಸೋಮನಾಥ ದೇವರನ್ನು ವಂದಿಸುತ್ತಾ ಸ್ಥಳೀಯ ಕ್ಷೇತ್ರ ದೇವರಾದಂಥ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವರನ್ನು ವಂದಿಸುತ್ತಾ ಗ್ರಾಮದ ಎಲ್ಲ ಪರಿವಾರ ದೈವ ದೇವರುಗಳನ್ನು ವಂದಿಸುತ್ತಾ ಈ ಗ್ರಾಮದ ಎಲ್ಲ ಗುರು ಹಿರಿಯರನ್ನು ವಂದಿಸುತ್ತಾ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗಣ್ಯ ಹಿರಿಯರನ್ನು ಸ್ವಾಗತಿಸುವಂಥದ್ದು ನಮ್ಮೆಲ್ಲರೂ ಕೂಡ ಆದ್ಯ ಕರ್ತವ್ಯ. ಅದಕ್ಕೆ ಮುಂಚಿತವಾಗಿ ಈ ಕ್ಷೇತ್ರದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತದನಂತರ ಆಶೀರ್ವಚನವನ್ನು ನೀಡಲಿರುವಂಥ ನಮ್ಮ ಉಳ್ಳಾಳದ ಕಾರಣಿಕ ಕ್ಷೇತ್ರಗಳಲ್ಲಿ ಒಂದಾದಂತಹ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಯ ಇದರ ಧರ್ಮದರ್ಶಿಗಳಾದಂಥ ಶ್ರೀ ದೇವಗುಳಿಯಣ್ಣವರು ಇವತ್ತು ನಮ್ಮೊಂದಿಗೆ ದಿವ್ಯ ಉಪಸ್ಥಿತಿಯನ್ನು ನಮ್ಮೊಂದಿಗೆ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಮುಖಾಂತರ ಈ ಮೂಲಕ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೇರಳಕಟ್ಟೆ ಅಯ್ಯಪ್ಪ ದೇವಸ್ವಾಮಿ ದೇವಸ್ಥಾನದ ಆಡಳಿತ ಪ್ರೊಫೆಸರಾದಂಥ ಚಂದ್ರ ಸಡ್ಡಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಲಯನ್ಸ್ನ ಮುಖ್ಯಸ್ಥರಾದಂಥ ಪ್ರಸಾದ್ ರೈ ಕಲಿಮಾರ್ ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕುಳ್ಳೂರು ಕ್ಷೇತ್ರದ ಟ್ರಸ್ಟಿಗಳಾಗಿರುವಂಥ ಅಭಿಲಾಷ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಂಗಳೂರು ಬಿಜೆಪಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಸಂತೋಷ್ ಕುಮಾರ್ ರೈ ಗೋಳಿಯಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬಂಧುಗಳೇ, ಒಬ್ಬ ನಾಯಕನೆನಿಸಿಕೊಂಡವನು ಸ್ವತಃ ರಂಗಕ್ಕಿಳಿದು ದುಡಿಬೇಕಂತೆ. ಹರೀಶ್ ಅಣ್ಣ ಅದಕ್ಕಿಂತಲೂ ಒಂದು ಪಟ್ಟು ಹೆಚ್ಚಾಗಿ ಪ್ರತಿನಿತ್ಯ ಮೈ ಕೈ ಮಣ್ಣಾಗಿಸಿಕೊಂಡು ಇಲ್ಲಿ ಕೆಲಸ ಮಾಡುವವರು. ಏಕೆಂದರೆ ಈ ಸ್ಥಳದ ಶಕ್ತಿಯ ಮೇಲೆ, ಇಲ್ಲಿಯ ಜನರ ಮೇಲೆ ಅವರಿಟ್ಟುಕೊಂಡಿರುವಂತಹ ಅಪಾರವಾದ ನರುಮೆ. ಈ ದಿನ ಸಮಿತಿಯ ಅಧ್ಯಕ್ಷರನ್ನು ಇಷ್ಟೆಲ್ಲ ಏಕೆ ಹೊಗಳ್ತೀರಂತ ಬಹುಶಃ ಅದರ ಬಗ್ಗೆ ಅವರಿಗೆ ನನಗೆ ಬೈಲಿಕ್ಕಿರ್ಬೋದು. ಆದರೆ ಅವರು ತೋರಿರುವಂತಹ, ಅವರು ಮಾಡಿರುವಂತಹ ಕೆಲಸ ನಿಜಕ್ಕೂ ದೊಡ್ಡ ಬೆರಳನ್ನೇ ಉಂಟು ಮಾಡ್ತದೆ ಅಂತ ನಾವು ಹೇಳಬೇಕು. ಅವರ ದೊಡ್ಡ ಭರವಸೆ, ಅವರ ಮೇಲಿಟ್ಟಿರುವಂತಹ ದೊಡ್ಡ ಆಶ್ವಾಸನೆ ಮತ್ತು ನಂಬಿಕೆಗಳ ಮುಖೇನ ಇವತ್ತು ಈ ಪುಣ್ಯ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಒಟ್ಟು ಈ ಸ್ಥಳ ಎನ್ನುವಂಥದ್ದು ತಮಾಷೆಯ ಮಾತಲ್ಲ. ಅದು ಬರಿಯ ಮೃತ್ತಿಕೆಯನ್ನು ಹಣೆ ಮೇಲೆ ಇಡಬೇಕಾಗಿರುವಂತಹ ಅಷ್ಟು ವಿಸ್ತಾರವಾಗಿರುವಂತಹ ದಿವ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ಈ ಸ್ಥಳದ ಶಕ್ತಿಯಲ್ಲಿ. ಈ ಕ್ಷೇತ್ರ ನಿರ್ಮಾಣ ಆಗುವುದಕ್ಕೆ ಹಿನ್ನೆಲೆಯಲ್ಲಿ ಆ ಮೂಲಕ ಪ್ರಶ್ನಾಚಿಂತನೆಯಲ್ಲಿ ತೋರಿ ಬಂದಿರುವ ವಿಚಾರಗಳೇನು, ಪ್ರಶ್ನಾಚಿಂತನೆಯಲ್ಲಿ ತೋರಿರುವ ಆ ನಂತರ ಬೇರೆ ಬೇರೆ ಕಾರಣಿಕ ಪ್ರಸಂಗಗಳ ಮೂಲಕ, ಘಟನೆಗಳ ಮೂಲಕ ಈ ಭಾಗದಲ್ಲಿ ತೋರಿರುವಂತಹ ಚಟುವಟಿಕೆಯನ್ನು ಇನ್ನು ಭವಿಷ್ಯತ್ನಲ್ಲಿ ಮೂಡಬೇಕಾಗಿರುವ ಕ್ಷೇತ್ರ ಇಂತಹದ್ದು. ಎಲ್ಲದರ ಬಗ್ಗೆ ಅತಿಥಿಗಳಿಗೂ ಸೇರಿರುವ ಸಭೆಗೂ ಈ ಪರಿಸರದ ತಿಳಿಬೇಕಿದ್ರೆ ಅರ್ಥಪೂರ್ಣವಾಗಿರುವಂತಹ ಒಂದು ಪ್ರಾಸ್ತಾವಿಕ ಮುನ್ನುಡಿಬೇಕು. ಆ ಮುನ್ನುಡಿಗೆ ಜೀವ ನೀಡಬೇಕಾಗಿ ಹರೀಶ್ ಕುಮಾರ್ ಇವರಲ್ಲಿ ಕೋರಿಕೆ. ಬಹುಶಃ ಈ ಇಂಚಿನ ಈ ತುಳುನಾಡು ಈತಮಲ್ಲ ಒಂಜಿ ವೈಭವಡು ನಡಪಣೊಂಜಿ ಕ್ಷೇತ್ರದ ಇನಿತ ಕೆಸರ್ಕಲದ ಈ ವೈಭವನು ತುನಗ ನಮ್ಮ ಮನಸ್ಸಿಗೆ ಒಂಜಿ ಏತ್ ಸಂತೋಷಾಪನ್ ಪಂಡ ಎಂಕಿನಿ ಪಾತೆರಿ ಅನಿ ಸಾಧೆಜಿ ದಯಪಂಡ ಯಾನು ಎನ್ನುದಿಜ್ಜಿ ದಯಪಂಡ ಇತ್ತು ಶೋಕುಡು ಒಂಜಿ ಕೆಸರ್ ಕಲ್ಪ ಕಾರ್ಯಕ್ರಮ ಆಪಂಡ ದಯಪಂಡ ಎಂಕುಲು 2 ವರ್ಷದಿಂಚ ಈ ಕ್ಷೇತ್ರಡು ಬೈದಿನ ಬಂಗ ಮತ್ತು ಪುನಃ ಸತ್ಯೋಗಲ ಎಂಗ್ಲಿಗ್ಲ ಮಾತ್ರ ಗೊತ್ತುಪ್ಪ ಅಂಚ ಅದು ಎಂಕ್ ಪಾತೆರ್ನಾಗ ಕನ್ನಡ ನೀರು ಬರ್ಪುಂಡು ಎಂಕ್ ಎಲ್ಲ ಎನ್ನದು ಬೇರೆ ದಯ ಪಂಡ ಈ ಕ್ಷೇತ್ರ ಆಪಿನ ಬಾರಿ ಸುಲಭತ ಐನು ಎರಡ ಈ ಅನುಭವಕ್ಕೆ ಏನೋಡು ಪಂಡ ಪ್ರಸದನ ಈ ಕಲ್ಲಿಮಾರಡಕ್ಕೆ ಏನೋಡು ಒಂಜಿ ಕ್ಷೇತ್ರ ಅನಾಗಿ ಏತು ಬಂಗ ಉಂಡು 6 ಮುನಣಿ ನಮ್ಮ ಉಳ್ಳಾಲ್ತಿನ ಒಂಜಿ ಕ್ಷೇತ್ರ ಅರ್ನ ನೇತೃತ್ವಡ ಅಂಡ್ ಆ ಪೊರ್ತುಡು ಅರೆಗೈನ ಬಂಗ ಬೇನೆ ಬೇಜಾರು ಅವು ಅರೆಗ್ ಮಾತ್ರ ತೆರೆವು ಒಂಜಿ ಕ್ಷೇತ್ರ ಮಲ್ಪಡ ಅಂಡ ಐತ್ತು ಪಿರೋಡು ಪುನಃ ಜನಕುಲನ
ಒತ್ತಡೊಪ್ಪು ಕೆಲವರು ಸ್ವಾರ್ಥೋಡು ಮಲ್ಪನ ಕೆಲಸಲೊಪ್ಪು ಅವು ಮಸ್ತ್ ಬೇನೆ ಅಂಚಿನ ಒಂಜಿ ಬೇನೆ ತಿಂದು ಆ ಪ್ರಸಾದ ರೈಕಲು ಒಂಜಿ ಬಾರಿ ಪೊರ್ಲುದ ಉಳ್ಳಾಲ್ತಿ ಅಪ್ಪೆನ ಬೂಡಿನ ಮಲ್ತೇರು ಅಂಜನೆ ಭವಿಷ್ಯೋಡು ನಂಕ ಒಂಜಿ ಬಾರಿ ಎಡ್ಡೆ ಒಂಜಿ ದಯ ಪಂಡ ತುಳುನಾಡು ನಮ್ಮ ತೂತ ಒಂಜಿ ರಕ್ತೇಶ್ವರಿ ಪಂಪಿನ ಮಾಡ ನಂಕ ಓಲ್ಲ ತಿಕ್ಕಂತ ಅಂಚಿನ ಒಂಜಿ ಕ್ಷೇತ್ರ ನಂಕ ಮುಳು ತಿಕ್ಕದುಂಡು ಅವು ದಾಯ ತಿಕ್ಕದುಂಡು ನಮ್ಮ ಈ ಊರ್ದ ಬಾರಿ ನಮ್ಮ ಪುಣ್ಯವಂತಿರು ದಾಯ ಪಂಡ ಕುತ್ತಾರದ ಊರು ಒಂಜಿ ಕಾಲಡು ಋಷಿ ಮುನಿನಕಲು ಆರಾಧನೆ ಮಲ್ತದು ನಂಬುದು ರಾಜ ವೈಭವಡು ಆರಾಧನೆ ಮಲ್ತಿನ ಸತ್ಯ ಬಂದುಲೆ ಬಹುಶಃ ಇನಿ ಶಶಿ ಪಂಡಿತರು ಈ ಜಾಗಡು ಉಪ್ಪೊಡಿತೇನೆ ಅವ್ರನ್ನ ಗುರುಕುಲು ಉಪ್ಪೊಡಿತೇನೆ ಚಿಂತನೆ ಬೈದಿನ ವಿಷಯನಿಕ್ಕೇನೆ ಕೆಲವರಿಗೆ ಇನಿ ಜನಕ ಬದ್ದಿನಕ್ಲೆ ಕೆಲವು ವಿಚಾರ ಗೊತ್ತುಪ್ಪುಜಿ ಆನ ಅವೇನಿ ಯಾನು ಈ ಪೂರ್ತರು ಏನಾದ ಸಾಧ್ಯ ಏನಾತ್ ಯಾನು ಈ ನಿಕ್ಲಿಗೆ ತಿರುಪೇರೆ ಯಾನು ಪ್ರಯತ್ನ ಮಲ್ಪೆ ಪಂಪಿನೆಟ್ ದಾದ ಆನ ಹೆಚ್ಚಿ ಕಮ್ಮಿ ಇತ್ತು ಅವೇನಿಗೆ ಮಾಪ ಮಲ್ಪಡು ದಯಪಟ್ಟ ಯಾರು ಹೆಚ್ಚು ತಿರಿದಿನ ಇಂಚಿನೇ ಉಳ್ಳಾಳ್ತಿನ ಕಾರ್ಯಕ್ರಮಕ್ಕೂ ಬರ್ತದೆ ಒಂದೇ ಪಿರೋಡು ಬಾರಿ ಯಾನೆ ಇಲ್ಲ ಗೊರಗಜ್ಜನ ಬತ್ತೇ ಆದ ಪಿರಾವಡಿ ಕೆಲಸ ಮಂತೊಂದು ಇತ್ತಿನ 10-15 ವರ್ಷ ದಿಂಚ ಆಂಡ ಮೂಲೆನ ಒಂಜಿ ಆಶೀರ್ವಾದೋಡು ಏನನ ಸೋಮೇಶ್ವರಗೂ ತಪ್ಪೋರು ಈ ಮಾಗಣದ ಚಂದ್ರಮಂಡಲಗೂ ಐದು ಬಕ್ಕ ಉಳ್ಳಾಳ್ತಿನ ಧರ್ಮರಸ ಕ್ಷೇತ್ರ ಧರ್ಮ ನಡೋಲೆ ತಗೊಂಡೇರು ಇನಿ ಅರ್ನ ಒತ್ತೆಯಡು ಈ ಕ್ಷೇತ್ರದ ರಕ್ತೇಶ್ವರನ ಕೊರಗಜ್ಜನ ಅಂಚನೆ ಮಹಾವಿಷ್ಣು ಕ್ಷೇತ್ರದ ಅಂಚನೆ ಧೂಮವತಿ ಕ್ಷೇತ್ರದ ಈ ಕೆಲಸವನ್ನು ಮಲ್ಪ ಹೊಂದಿರ ದಾದನ ಎನ್ನ ಹಿರಿಯಕ್ಕನ ಹತ್ತಿನ ಎನ್ನ ಪೂರ್ವ ಜನ್ಮದ ಪುಣ್ಯದ ಫಲನ ಅಂದು ಪಣಿಯರ ಎಂಕ ಸಾಧ್ಯ ಎಂಕ ಇನಿ ಜನಕುಡು ಬರ್ಪಿನ ಒಂಜಿ ಕಿಸರಕ ಬನ್ನಗ ತೂಪಿನ ವೈಭವ ತೂನಗ ಎಂಕ ಅವಿನ್ಗೆ ದಾದಾ ರೀತಿ ವಿಶ್ಲೇಷಣೆ ಮತ್ತು ಪನಡೊಂದು ಪಣಿಯರ ಏನದೇ ಎಂಕ ಸಾಧ್ಯ ಆಪುಜಿ ಬಂದುಲೆ ಸಾಧಾರಣ 2 ವರ್ಷದ ತುಂಬು ಈ ಕ್ಷೇತ್ರಕ್ಕೂ ಸಂಬಂಧಪಟ್ಟದ್ದು ಒಂಜಿ ವಿಚಾರ ನಡತಂಡು ಎನ್ನ ಇಲ್ಲಗ ಒಂಜಿ ಜನ ಒರಿ ಬೆಲ್ಲಬಾರ್ದು ಬರ್ಪೆ ಅಪ್ಪಗ ಒಂಜಿ ಜನ ಬರ್ಪಡು ಬೆಲ್ಲ ಹಾಪಡು ಆ ಪಡ್ತುಡು ಯಾನಿಲ್ಲದ ಒರಿಯೇ ಉಪ್ಪೆ ಎಂಕ ಅಪ್ಪಗ ಬೆಲ್ಲ ಅನ್ನಾಗ ಏರಪ್ಪ ಬತ್ತೀನಿ ಯಾನ್ ಒಂಜಿ ಜನಕ್ಕೆ ಸಹಾಯ ಮಲ್ಪೆ ಬಂತೆ ಆರ್ಮಿನಿ ಬತ್ತಿನ ಅತ್ತು ಕನ್ನಡಕೆರೆಗೆ ಸಂಬಂಧಪಟ್ಟಿನ ಏರಾಂಡಲ್ ಒಂಜಿ ವ್ಯಕ್ತಿ ಬತ್ತಿನ ಪಣದಿ ಎನ್ನದಿತ್ತ ಬತ್ತದು ಯಾನ್ ಪಿದೇಪೋದು ಬಾಗಿಲದೆತ್ತು ತುಪ್ಪಿನ ಸಂದರ್ಭಡು ಆ ಒಂಜಿ ಹುಡುಗಿ ಎಣ್ಣೆ ಎದುರು ಬತ್ತು ಉಂತಿಯರು ತೂನಾಗ 6 ಬತ್ತು ಪನ್ಪೇರು ಹರಿಶನ್ನ ನಮ್ಮ ಈ ಊರದ ಕನ್ನಡ ಕೆರೆತ ಮನ್ನಡು ಏಪನ ಒಂಜಿ ಕಾಲಡು ದೇವದೇವತ ಕಾರ್ಯಾలు ಉಂಚು ಪೋತುಂಡು ಅವೇನು ನಮ್ಮ ಮಲ್ಪುಗನ ಅಂತ ಎಂಕ್ ಎಡ್ದು ಬಕ್ಕ ಹಾಕೊಂಡು ಆ ಪಂಡಿನ ವ್ಯಕ್ತಿ ಯಾರು ಏಪ ಎಣ್ಣೆದಿತ್ತೇನ ಅಕ್ಕಳು ಸಾಯಗೂ ಕೇನಾರು ಬೈದಿರ ಅక్కడ ಒಂದು ಸಮಸ್ಯೆ ಅನ್ನಗ ಅವೇ ವ್ಯಕ್ತಿ ಆದುಪ್ಪೆ ಬಕ್ಕ ಮನ್ಪೇರು ಯಾರು ಎಣ್ಣಿನ ಪಾತ್ರ ಅವೇ ವ್ಯಕ್ತಿ ಆಪ್ಪೆ ಆ ಬಗ್ಗೆ ಹೆಂಗ್ ಕಾಪಡು ನನ್ನ ಈ ದೇವ ಈತು ಪ್ರೇರಣೆ ಮಂತ ಪನ್ನಗ ನಮ್ಮ ಐಕ ಜತ್ತಿ ಜಿನ್ನಾಂಡ ನಮ್ಮ ಮನುಷ್ಯರ ಜೀವನಡು ಮಸ್ತ್ ಕಾಸು ಉಪ್ಪನಗಳು ಉಪ್ಪು ಕಾಸಿನ ಎಲ್ಲ ಹಾಳು ಮಾಡ್ಬಿಡ್ತಾ ತಯಾರು ಪೂಜೆ ಜೀವನಡು ನಮ್ಮ ಮಸ್ತ್ ಕಾಸಿ ತಿನ್ನಕಲು ದೇವತೆಗೆ ಕೆಲಸಗೂ ಬಾರಿ ಕಮ್ಮಿ ಜಪ್ಪುಂಡು ದಯಪಂಡ ಅಕ್ಲೆ ಕಾಸದ ಅಗತ್ಯ ಒಪ್ಪುಂಡು ಆಂಡ ಯಾನ ಮುಲ್ತ ಮಲ್ಲ ಕಾಸು ದಕ್ಲೆನ 19 ಪೌಂದಿನತ್ ಬಜಿ 10 ಬಡವೇರಣ 19 ಪೌಂದುಪ್ಪೆ ಯಾನು ಒಂಜಿ ಇಪ್ಪು ಸಂದರ್ಭ ಏನು ಪನ್ಪೆ ದಯಪಂಡ ನಮ್ಮ ವೇದಿಕೆ ಕುಲ್ಲಾದ ಜನಗಳೆಡ ಕಾಸು ಕುಲ್ಲ ಏನಿಂದ ಆಯರಬಲಿ ದಯಪಂಡ ಹಿರಿಯರಿಗೆ ಕೊಡ್ಪಿನ ನಮ್ಮ ಗೌರವವು ದಯಪಂಡ ಒಂಜಿ ಇನಿ ಕೆಸರು ಕಲ್ಲು ಪಾಡ್ನ ಪಡೆದು ವೇದಿಕೆಯನ್ನು 10-30 ಜನ ಕುಲಾಯಿ ಪೆಟ್ಟಿಗೆ ನಮ್ಮ ಕಾಸುಗಿಂದು ಭಾವನೆ ಬರ್ರಬಲಿ ದಯಪಂಡ ಎಂಕಲು 10 ಬಡವೇರು ಸಾಧಾರಣ ಒಂಜಿ ತಿಂಗಳೋಡು ನಿಗಲು 12 ನಂಬಾಯರು 1 ಲಕ್ಷದ್ದು ಮಿತ್ 1 ಕೋಟಿರ್ದು ಮಿತ್ ಇಂಗಳು ಮಂತ್ ಕೊರ್ಪಿನ ಅಂಚಿನ ತಾಕತ್ತಿನ ಆ ಜೋಕುಳು ತುಷ್ಪದೇರು ಅಪಗ ನಂಗೆ ಅರ್ಥ ಹಾಕೊಂಡು ಈ ಕ್ಷೇತ್ರದ ತಾಕತ್ತುದಾದ ಈ ಸತ್ಯದ ಕಾರ್ಮಿಕದಾದ ಪಂಡದ ದಯಪಂಡ ಯಾನಿತ್ತೆ ಈ ಕ್ಷೇತ್ರದ ಬಗ್ಗೆ ಒಂತೆ ವಿಶ್ಲೇಷಣೆ ಮಂತ್ ಪನಡಾಪುಂಡು ದಯಪಂಡ 2 ವರ್ಷದ ತುಂಬು 5 ಬಕ್ಕ ಘಟನೆ ನಡತಿ ಬಕ್ಕ ಕ್ಷೇತ್ರಡು ಪ್ರಶ್ನೆ ದೀವೋಡು ಪಂಡದು ಚಿಂತ ಊರು ದಾಖಲೆ ಪೂರೆಲ್ಲ 11 ನಮ್ಮ ಪ್ರಶ್ನೆ ದೀ ಬೊಕ್ಕ 5 ಬೊಕ್ಕ ಪ್ರಶ್ನೆ ಬತ್ತಿನ ಒಂಜಿ ಪಾತ್ರದಾದ ಪಂಡ ಅಪ್ಪೆ ಸತ್ಯ ದೇವಿ ನಕಲು ಬಾರಿ ಬೇಜಾರಡು ಕಣನೀರು ದೆತ್ತೊಂದು ಏಪ ಎಂಕಲ ಕೆಲಸವನ್ನು ಮಲ್ಪ ಪಡೆದಕ್ಕಲು ಕಾತೊಂದಿತ್ತೀರಿಗೆ ಅಪ್ಪಗ ಎಲ್ಲ ಜನಕಲು ಅವೇನು ಮಣ್ಪುರ ಅಂತ ಕಾತೊಂದಿತ್ತೇರು ಆಂಡ ಕೆಲವು ಜನ ಅವೇನು ಪ್ರಯತ್ನ ಮಂತೇರು ಆಂಡ ಅಕ್ಲೆಗೆ ಸಾಧ್ಯ ಆದಿಜಿ ಆಂಡ ಎಂಕ್ಲೆಗೆ ಕಾತೊಂದುಪ್ಪನ ಪೊರ್ತುಡು ಅಜ್ಜಿಯ ಪಂಡಿಗೆ ಜನಕಲು ಅವೇನು ಮಣ್ಪೇರ ಬತ್ತಿಜೇರು ಖುದ್ದು ಯಾನು ಪೋದೆ ಅವೇನು ಮಲ್ಪುವೆ ಅಂತ ಎಂಗ್ಲಿಗೆ ನೀ ಸಂತೋಷದಾದ ಪಂಡ ಎನ್ನೊಟ್ಟಿಗುಪ್ಪನ ಆ ಜೋಕುಲು ಬಂಗಾರಪುನ ಅಜ್ಜೆ ಮನ್ಪುನ ಕಾಲಡು ನಂಗೆ ಮಾತಂದು ಅವಕಾಶ ತೆಗೆದಿನ ಈ ಜನ್ಮದ ನಮ್ಮ ಪುಣ್ಯದ ಫಲ ಅಂತ ನೋಡಿ ದಯಪಂಡ ಒಂಜಿ ಕಾಲಡು ಅಜ್ಜನೇ ಮಣ್ಣಿಗೆ ಬತ್ತಿತ್ತಂಡ ಅಜ್ಜನೇ ಎತ್ತರುತ್ತೂಡೆ ಈ ಕ್ಷೇತ್ರ ಆಪುಡುಂದಂಡ ನೇರ್ದು ಮಲ್ಲ ನಂಗೆ ದಾದ ಉಂಡು ಬಂದುಲೆ ಅಂಜಾದೆ ಈ ಕ್ಷೇತ್ರಗೂ ನಮ್ಮ ಭವಿಷ್ಯಡು ಈ ಕ್ಷೇತ್ರ ಆಪಿನ ಕೆಲಸಗೂ
ಐದು ಬಗ್ಗೆ ಕೆಲವು ಘಟನೆ ನಡೆತದೆ ನಿಕ್ಲೆ ಗೊತ್ತುಪ್ಪು ಮಸ್ತ್ ಹೋರಾಟಲು ಆಡು ಮಸ್ತ್ ಸ್ಟೇಷನ್ ಕೋರ್ಟ್ ಪೂರ ಪೋಂಡು ಭೂಮಿದ ವಿಚಾರಗಳು ಯಾ ನಿಕ್ಲೆ ಎದುರು ಸತ್ಯಪನೋಡು ಹಾಕೊಂಡು ಈ ಕ್ಷೇತ್ರದ ನಿರ್ಣಿಕ ಪಣ್ಣಿನ ಒಂಜಿ ಹಿರಿಯ ಒಂಜಿ ವ್ಯಕ್ತಿ ಈ ವೇದಿಕೆ ಉಳ್ಳೇರು ಅರೆಗೆ ಸಂಬಂಧಪಟ್ಟಿನ 100 ಎಕರೆ 100 ಭದ್ರಾಡ ಎಕರೆ ಭೂಮಿ ಧನಿಕರು ಅರನೇ ನೀ ವೇದಿಕೆ ಎಂಗ್ಲಿಗೆ ಎದುರು ಸೀಟು ಕುಳಾರಾಯ್ತು ದಯಪಟ್ಟ ಮೂಲು ವೇದಿಕೆ ಚಾರ್ ಎಂಗ್ಲಿಗೆ ಈತು ಜನ ಬರ್ಪೇರು ಪಡೆದ ಎಂಗ್ಲು ಎನ್ನಿತಿನ ಎಂಗ್ಲ ಪಂಡ ಈ ಕಾರ್ಯಕ್ರಮವನ್ನು ವಿಶೇಷ ದೆತ್ತಲ ಮಲ್ಪನ ಕಾಲಿ ವೆಜ್ಜಿ ವಿಜ್ಞಾಪನ ಪತ್ರ ಬಿಡುಗಡೆ ಮಲ್ಪೊಂದು ಅಂಡ ಅರ್ನ ನೇತೃತ್ವದ ಪ್ರಶ್ನೆ ದೀದು ಬತ್ತಿ ಪಕ್ಕ ಆರು ಪಂಡೇರು ಎನ್ನ ಭೂಮಿ ಪ್ರಶ್ನೆ ಎಂಚ ಬತ್ತನ ಪಂಡ ಆರು ಧನಿಕರು ಆರು ಪಂಡೇರು ಯಾರು ಭೂಮಿಲ ಕೋರಡು ಐಕಾರು ಮಲ್ಲ ಗಂಟೆಲ ಕೋರಡು ಒಂದು ಪಂಡೇರು ಪಾಪ ಅರ್ಡ ಗಂಟಿ ಇಜ್ಜಿ ಅರ್ನ ಗಂಟಿ ಇತ್ತಿನ ಈ ಊರುಡಿತ್ತಿನ ಮಸ್ತ್ ಜನಕುಲು ಅರ್ನ ಭೂಮಿನ ಉಳಾಯಿ ಪಾರ್ದು ಇತ್ತಿನ ಭೂಮಿ ಇದ್ದ ಅಕ್ಲೆ ಕೊಡ್ತಿನ ಬೇರೆ ಹತ್ತಂದೆ ಎಕ್ಸ್ಟ್ರಾ ಭೂಮಿಯಲ್ಲ ಅರೆ ಜೊತೊಂದು ಇತ್ತೆ ಕ್ಷೇತ್ರಗೂ ಮನ್ಪನೆಗೆ ತೊಂದರೆ ಕೊರೊಂದು ಆಡ ಭವಿಷ್ಯಡು ಈ ಅಪ್ಪೆ ರಕ್ತೇಶ್ವರಿ ಕೊರಗಜ್ಜಲ ಅರ್ನ ನನ್ನಲ ಒಂಜಿ 4 ಎಕರೆ ಕೋರ್ಟುಂಡು ಅವಳ ಕೋರ್ಟ್ ಕಮಿಷನ್ ಆನಾಗ ನಂಗೆ ಭವಿಷ್ಯ 100 ನಂಗೆ ತಿಕ್ಕೊಂಡು ಅಂಚ ತಿಕ್ಕನಾಗ ಅರ್ನ ನೇತೃತ್ವಡು ಸಿರಿನ ಕ್ಷೇತ್ರಗಳ ಬಾರಿ ಪೊರ್ಲುಡು ಹಾಕೊಂಡು ದಯಗ ಪಂಡ ಇತ್ತೆ ಕೆಲವರು ಸ್ವಾರ್ಥ ದೀದಿ ಕೆಲವರು 15 ಸೇರಿಸಿ ತಿಕ್ಕಣ ಪಂಡದು ಕ್ಷೇತ್ರಡು ಅವೇನು ಪಕ್ಕಡೆ ಅಪಪ್ರಚಾರ ಮಂತೊಂದು ದುಂಬ ಮತ್ತೊಂದು ಏನು ಪೋಂದುಲೇರು ದಾಯಗ ಪಂಡ ಅಖಂಡ ಸತ್ಯ ಪೂಜಿ ದಾಯ ಪಂಡ ಜಾಗ ಒರಿಯರ ಬೋಡದು ಕೆಲವರು ಸ್ವಾರ್ಥೋಡ ಬೋರ್ಡ್ ಈ ಕೆಲಸ ಮಂತೊಂದುಲೇರು ಭವಿಷ್ಯಡು ಈ ಸತ್ತಿ ಈ ಮನಡು ಸತ್ತಿ ತಿನ್ನಾಡ ಮಾತ ಕೆಲಸ ಆ ದೇವದೇವರ ಮಲ್ಕೊಂಡು ಅಂಚೆನೆ ಈ ಮನ್ನಡು ಈ ಕೆಲಸರು ನನಾತ್ ವೈಭವರು ನಡಬೇರೆ ಈ ಐದ್ಬಕ್ಕ ಎಂಗ್ಲಿಗೆ ಕೆಲವು ನಿದರ್ಶನ ಘಟನೆಗಳು ಈ ಮನ್ನಡು ನಡುತ್ತದೆ ಅವು ಓಪಡ್ಡ ಈ ಎಲ್ಲಿ ಜಾಗೆಡು ಮೂಜಿ ಎಲ್ಲಿರ್ತದೆ ಫಸ್ಟ್ ಆದ ಒಂಜಿ ಈ ಕ್ಷೇತ್ರಡು ಎಂಗ್ಲಿಗೆ ಒಂಜಿ 25 ಸೆನ್ಸದಾದ ಜಾಗ ಎತ್ತೀನಿ ಪ್ರಶ್ನೆ ಚಿಂತನೆ ಇಂಚಿನ ಪಂಡೇರ್ಪಟ್ಟ ನಿಕುಲು ಫಸ್ಟ್ ರಕ್ತೇಶ್ವರಿನ ಕೆಲಸ ಮಲ್ಪಡು ಈ ಬಾಗುಡು ಏತೇತ್ ದೋಷಲು ತೊಂದರೆಲು ಅಪಘಾತಲು ಅವಘಾಡಲು ಪುರ ಆದಿತ್ಯನಾಂಡ ಅವು ಅತ್ತೆ ರಕ್ತೇಶ್ವರಿನ ತೊಂದರೆ ದಯಪಂಡ ಏಪ ಈ ಭೂಮಂಡಲಡು ಏಪ ಈ ಭೂಮಿ ಉಂಡಾತನ ಆ ಪೊರ್ತದ ಅಪ್ಪೆ ರಕ್ತೇಶ್ವರಿ ನಿಕ್ಲೆ ಎನ್ಯಾರು ದಾನ ಪಂಡ ತುಳುನಾಡು ಓಲ್ಲ ರಕ್ತೇಶ್ವರಿ ಮಾಡ ಪಂಪಿರ ನಂಗೆ ತಿಕ್ಕಂದು ನಮ್ಮ ಇಲ್ಲಿ ಒಂಚೂರು ರೈತ ಬಗ್ಗೆ ಆಲೋಚನೆ ಮಾಡ್ತಾನಂದ ನಮ್ಮ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಇನಿ ಆಡಳಿತ ಮುಕ್ತೇಶ್ವರ ಒಳ್ಳೆ ಅರೆ ಗೊತ್ತುಂಟು ಲಕ್ಷ್ಮೀ ನರಸಿಂಹ ದೇವರಿಗಳ ಭೂಮಿ ಕೊಡ್ತೀನಿ ಏರೊಂದು ಪಂಡ ಅಪ್ಪೆ ರಕ್ತೇಶ್ವರಿ ನಿಗುಲು ಎನ್ನಲೆ ಬಂದುಳೆ ಉಳ್ಳಾಳದ ನಮ್ಮ ಈತಮಲ್ಲ ಭೂಮಿಡು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಉಂಡು ಅರೆಗಲ 15 ವರ್ಷ ತುಂಬಾ ಆ ಕ್ಷೇತ್ರ ಆತಂಡೆ ಆ ಕ್ಷೇತ್ರಗಳ ಭೂಮಿ ಏರು ಕೊಡ್ತೀನಿ ಪಂಡ ಅಪ್ಪೆ ರಕ್ತೇಶ್ವರಿ ಅಪ್ಪಗೆ ಎನ್ನೆಲೆ ಬಂದುಳೆ ಹಿಡಿದು ಬೊಕ್ಕ ಕೆಲವು ಘಟನೆ ನಡೆತದೆ ಅವಿನ ಬೊಕ್ಕ ವೇದಿಕೆ ಮೂಲ್ಯನ್ನೇ ಪನೇರೊಳ್ಳೆರು ಇದಕ್ಕೆ ದಾಯಕ ಅಪ್ಪೆ ರಕ್ತೇಶ್ವರಿ ಈ ಅಪ್ಪೆ ರಕ್ತೇಶ್ವರಿ ದಾಯಕ ಪಂಡ ಇತ್ತೆ ನಮ್ಮ ಕೊರಗಜ್ಜೆ ಸಿರಿನಕುಲು ನಮಗ್ ಗೊತ್ತಿತ್ತಿಲ್ಲ ಕಣ್ಣೆ ಅಕುಲು ಬತ್ತೆ ನಿಲ ಹೊಡ್ದಿನತ್ತೆ ಫಸ್ಟ್ ಅಪ್ಪಿನ ಗೈತಡೆ ಅಕುಲು ಕೊರಗಜ್ಜೆಲ ಆ ಸಿರಿಲ ಇಡೆ ಬೈದಿನಿ ಯಾತ್ರ ಇಡೆ ಬೈದಿನಿ ಇಡೆಗಲ ಅಪ್ಪೆ ರಕ್ತೇಶ್ವರಿಗಳ ಆ ಮಹಾವಿಷ್ಣು ಕ್ಷೇತ್ರ ಆಪಿನ ಕ್ಷೇತ್ರಗಳ ಒಂದು ವಲಸರಿ ಪೋಪಿನ ಒಂಜಿ ದುಂಬ ವ್ಯವಸ್ಥೆ ಇತ್ತಂಡು ಹಿಡಿದು ಬೊಕ್ಕ ಧೂಮವತಿ ಇತ್ತಂಡು ಬಂದುಲೆ ನಿಕುಲು ಎನ್ನುಲೆ ಈ ಮೂಲ ಜಾಗ ದಾಯಕೆಂದು ಆಪುನ ಪಂಡದ ನಿಕ್ಲೆಗೆ ಎಲ್ಲಿ ಒಂಜಿ ಅರ್ಥಾಪಿಲಕ ಪಂಪೆ ಬಂದುಲೆ ಇನ್ನಿ ಈ ಮುಲ್ಪ ರಕ್ತೇಶ್ವರಿ ಅಪ್ಪೆಗೆ ನಮ್ಮ ಕೊರಗಜ್ಜೆ ಮುಲ್ಪ ಪ್ರಧಾನಿ ಸತ್ಯ ಆದ ನಮ್ಮ ಮಹಾವಿಷ್ಣು ಕ್ಷೇತ್ರ ಬೊಕ್ಕ ಧೂಮವತಿಗೆ ಅಲ್ಪ ಗಡಿಪಾಡು ಜಾಗೆಡಾದು ಹಿಡಿದು ಬೊಕ್ಕ ಈ ಕನ್ನಡಕ್ಕೆ ಇರತ್ತ ಮನ್ನಿಡ್ದು ರಕ್ತೇಶ್ವರಿ ಸಿರಿನಕನೆ ಕಾಪುನ ಸತ್ಯ ಆದ ಕನ್ನಡಕ್ಕೆ ಮನ್ನಿಡ್ದು ಭಾರತ ಕಟ್ಟ ಮಟ್ಟ ಒಲಸರೆ ಪೋಪಿನ ಸತ್ಯ ಆದ ಭವಿಷ್ಯ ನಿಕಲಿ ಎನ್ನಲೆ ಈತು ಪೊಡ್ತು ಅಜ್ಜಿ ಈತು ಮುಲ್ಪಡೆ ತಿರ್ಗಿನಾಗ ಅಜ್ಜೆ ಓಳು ಪೋಡು ಅಜ್ಜೆ ಈ ಮಣ್ಣು ಬಿಡ್ದು ಓಡ ಪೋಯರ್ಲ ಸಾಧ್ಯ ದಾಯ ಪಂಡ ಕಟ್ಟಿಡಿ 7 ಕಲ್ಲು 7 ವರ್ಗ ದಾಯ ಕೊಡ್ತು ಪಂಡ ಒಂಜಿ ಪೊಡ್ತು ಅರಸು ದೇವನು ಗಲಟೆಡ್ ಗೆಂದದು ಕೊಡ್ತೀನಿಗೆ 7 ಕಲ್ಲು 7 ವರ್ಗ ಕೊಡ್ತೇರೆ ಐತ ಕಟ್ಟು ಪ್ರಕಾರ ಹಾಕೊಂಡು ಮುಲ್ಪ ಐತ ನೆತ್ತ ಪಾರ್ದನಗೂ ಸಂಬಂಧಪಟ್ಟದ್ದು ಇತ್ತಿಲ್ಲ ಕನ್ನಡ ಕೇರಟ್ಟಿ 7 ಸೀರಿನಕನ ಕಾಪುನ ಸತ್ಯ ಆದ ಅಪ್ಪೆ ರಕ್ತೇಶ್ವರನ್ ಪ್ರಧಾನಿ ಸತ್ಯ ಆದ ದುರ್ಗ ವಿಷ್ಣುಮೂರ್ತಿ ಬಗ್ಗ ಧೂಮವತಿಗೆ ಗಡಿಪಡಿ ಜಾಗೆ ಆದ ಕನ್ನಡಕ್ಕೆ ಎದುರು ಬಾಲ್ಯರ ಸವರಿದ ಬೂಡಿದ ಸತ್ಯ ಆದ ಬಂಧುಲೆ ಶಶಿ ಪಂಡಿತರ ಚಿಂತನೆ ಪಂಡೇರು ದಾದ ಪಂಡ ಅಜ್ಜಗೆ ತುಳುನಾಡು ಈತ್ ಅಜ್ಜನ ಭಕ್ತಿ ಮನ್ಪೇರು ಆಂಡ ಅಜ್ಜನ ಮೂಲ ಜಾಗೆ ಅಂದು ಒರಿದಿನ ಒಂಜಿ ಒರಿದಿತ್ತನಾಂಡ ಈ ಕನ್ನಡಕ್ಕೆ ಇರುತ್ತ ಮಣ್ಣು ಬಂದುಲೆ ನಂಗೆ ಅಜ್ಜನ ಒಂಜಿ ಜಾಗೆ ತಿಕ್ಕಂಡು ಅಜ್ಜನ ಜಾಗೆದಾದ ನಂಗೆ ಭವಿಷ್ಯಡು ನಂಗೆ ಮೂಲ ಒಂಜಿ ಪ್ರತಿ ಒಂಜಿ ಕುಟುಂಬ ಸಮೇತ ಬರ್ತದೆ ಕ್ಷೇತ್ರಡು ಪೂಜೆ ಮನ್ಪುಣ ಆ ಕೋಲತುಪ್ಪಿನ ಯೋಗ ನಂಗೆ ತಿಕ್ಕಂಡು ಭವಿಷ್ಯಡು ನನಾತ್ ಈ ಕೆಲಸವನ್ನು ಮನ್ಪುಣ ನಂಗೆ ದೇವೇರು ಎತ್ತವಾಡು ಅಂಜನೆ
ನಮ್ಮ ಎನ್ನಿಲಕ್ಕನೆ ನಂಗೆ ಈ ಕ್ಷೇತ್ರ ಸಂಬಂಧಪಟ್ಟದ್ದು ಮಹಾವಿಷ್ಣು ಕ್ಷೇತ್ರಲ ಉಂಡು ಹಿಡಿದು ಪಕ್ಕ ಧೂಮಾವತಿ ಕ್ಷೇತ್ರ ಉಂಡು ಅಂಚೆನೆ ಯಾನೊಂಜಿ ವಿಚಾರ ಈ ಮನ್ನಡಿ ನಡೆತಿನ ಘಟನೆ ಯಾನು ಪನೋಡಾಪುಂಡು ಮುಲ್ಪ ಒಂಜಿ ಇಲ್ಲು ಇತ್ತಂಡು ಅಲ್ಪ ಎದುರುಡು ಆ ಜಾಗೆಡ್ ದುಂಬ ಒಂಜಿ ದೈ ಇತ್ತಂಡು ದೈ ಇತ್ತಿನ ಒಂಜಿ 5 ಜನ ಕುಳ್ಳದು ಅವಿನ ದಾದನ ಕ್ಲೀನ್ ಮಾಡ್ಪುಣ ಪೊತ್ತಾದಿನ ಸಂದರ್ಭಡು ಅವಿನ ದಾದನ ಆ ಅಪ್ಪಿಗೆ ಬೇಡ ನೆಟ್ಟು ಸಾಧಾರಣ 5 ಜನ ಈಗ ಸಂಬಂಧಪಟ್ಟದ್ದು ದುರ್ಮರಣ ಆಯ್ನ ನಂಗೆ ಮಾತ್ರ ಗೊತ್ತು ನಾವು ಪುರ ಏಪದ ಕಾಲದ ಸುದ್ದಿಯತ್ತು ಸಾಧಾರಣ 10 ವರ್ಷದ ನಡತಿನ ಘಟನೆಗಳು ಹಿಡಿದು ಬೊಕ್ಕ ಈ ಕ್ಷೇತ್ರಡು ಈ ಜಾಗೇರು ಬುಡ್ದು ಕೊರಡೊಂದು ವಿಚಾರಗಳು ಬಂದಾಗ ಯಾನ್ ಮನಪೂರ್ವಕ ಎಂಕ್ ದಯಪಂಡ ಎಂಕ್ ದೈವ ದೇವಿರದ್ದು ಮಿತ್ತು ಎಂಕ್ ಏರಣ್ಣ ಇಜ್ಜಿ ಪಣದು ನಂಬುದು ಯಾನ್ ಈತು ಕೊಡ್ತು ಮುಟ್ಟ ಬದುಕಿದಿನ ಏ ಪಣದು ನಮ್ಮ ಎರಣ್ಣ ಕೈತಂಡು ತೂಯಿನಕ್ಲೆ ಗೊತ್ತು ಬಂದೊಡೆ ಅಂಚಾದ ಈ ಕ್ಷೇತ್ರದ ಇನಿ ಅಲ್ಪದ ಆ ಇಲ್ಲದಕ್ಲೆಗೆ ಕುಳಿದಿತ್ತೇರು ಪ್ರಶ್ನೆ ಆಗ್ಬೇಕ ಕುಳ್ಳಕ್ಕೇರ ಒಂಚೂರು ಕೇನಿಜೆ ಮನಸ್ಸಲ್ಲಿ ಎಂಗ್ಲ ನನಲ್ಲ ಒಂತೆ ದಿನ ಬೋಡು ಅರಿಶಾನಂದ್ ಪಂಡೇರ್ ಆಂಡ ಅಪ್ಪೆ ಹೆಚ್ಚೆ ದಿನ ಕಾತಿಜಿ ಅಕ್ಕನ ಇಲ್ಲಡೆ ಪೋದು ಅಕ್ಕಲನ್ನೇ ಗೊತ್ತಾಪಿಲಕ್ಕ ಅಪ್ಪೆ ರಕ್ತೀಶ್ವರ ಅಜ್ಜನ ಆ ಇಲ್ಲಡೆ ಅಕ್ಕಲನ್ನ ಎಚ್ಚರಿಕೆ ಮಲ್ಪಾದು ಲಕ್ಕು ಲಕ್ಕ ಮಲ್ತೇರು ಅವು ಸುರುತ್ತ ಇಲ್ಲು ಹಿಡಿದು ಬಕ್ಕ ಬತ್ತಿನ ಇಲ್ಲು ಪಂಡ ಕುಡಂಜಿತ್ತನು ಒಂಜಿ ಬಡ ಪಂಜವಿನಾಯ್ತು ಎದುರುಡೊಂಜಿ ಎಲ್ಲ ಇತ್ತಂಡೆ ಬಾರಿ ಕಷ್ಟುಡು ಬದುಕುನಾರು ಹರಡ ಪೋದು ಎಂಕಡು ಕೇನ್ಪುನೇಡು ದುಂಬು ಅಲ್ಪಂಜಿ ಘಟನೆ ನಡತ್ತಂಡೆ ರಡ್ಡು ಒಂಜಿ ಉಚ್ಚುಳು ಪೋದು ಅರ್ನ ಇಲ್ಲಡು ಒಂಜಿ ವಾರ ಕಟ್ಲೆ ಕುಲ್ಲೋಡು ಐದು ಬಕ್ಕ ಆರ್ ಕೇನ್ನಾಗ ಅರಿಶ ಯಾನ್ ಅವಿನ ಕೊರ್ಪೆ ಎಂಗೊಂಜಿ ಎಡ್ಡಿ ಇಲ್ಲು ಕಟ್ಟದು ಕೊರಡು ಅಪ್ಪಗೊಂಜಿ ಎಂಕಡು ಪಾತೆರ ಪಂಡ ಸುಂದರಕ್ಕ ದಾಲ ಪೋಡಿಚಿ ಇರೆಗೆ ಸಿಲನಾಸ ಆಪಿನ ದುಂಬು ಇಲ್ಲು ಕಟ್ಟದು ಕೊರ್ಪ ಅಂದ್ ಬಹುಶಃ ಅವು ಎಂಗುಲು ಪಣ್ಣ ಪಾತಿರತ್ತು ಅಪ್ಪೆ ರಕ್ತೀಶ್ವರ ಅಜ್ಜೆ ಪಣ್ಣ ಪಾತಿರತ್ತು ಜೋಡು ಕೋಡೆ ಆ ಇಲ್ಲಗಲ ವಕೀಲ ಆದ್ ಅರ್ಲ ಇಲ್ಲಾಡು ಕುಲ್ಲಿಯರು ಅವು ಎಂಕ್ಲೆಗೆ ಮಸ್ತ್ ಸಂತೋಷ ಅಂಡ್ ಎಂಗಳು ಮೂಲು ಇಂಚಿನ ಪನ್ಪನ ಇಂಚಿನ ಕೇನ್ವನ ಅವು ಈ ಮನ್ನಡಿ ಇಂಗ್ಲಿ ಸತ್ಯ ಕೊರೊಂದುಂಡು ಬಂದಲೆ ಅಂಚನೆ ಐದು ಬಕ್ಕ ನಡತೆ ನಿಕ್ಲಿಗೆ ಎದುರು ನಿಕ್ಲ ಪಿರೌಡು ಇಂಚಿ ಇಲ್ಲು ತೋಜೊಂಡು ಸಾಧಾರಣ 3 ವರ್ಷ ದುಂಬು ಆ ಇಲ್ಲು ಅಕ್ಲು ಇಲ್ಲು ಒಕ್ಕೆಲ್ಲ ಅದು ಕುಲ್ದೇರು ಭವಿಷ್ಯಡು ಆ ಇಲ್ಲನ್ನ ಮತ್ತು ಅಪ್ಪೆ ರಕ್ತೀಶ್ವರಿ ಕೇನೊಂದುಂಡು ದಾಯಗ ಪಂಡ ರೆಡ್ಡು ಉಚ್ಚುಲು ಪೋದು ಆರ್ನ ಇಲ್ಲಡೆ ಓರ ಕಟ್ಲೆ ಕುಲ್ಲುದು ನಿಕುಲು ಪಂಡಿನ ನಂಬಾಯರು ಕುಲ್ಲುದು ಅಲ್ಪಡ್ದು ಓಡಿಲ ಪೋಬುಜಿ ನಾಗ ದೇವರು ಓಲ್ಲ ಉಪ್ಪುನ ಮಣ್ಣು ಆಡ ತಿರ್ಗೊಂದು ಉಪ್ಪುಡು ಓರ ಕಟ್ಲೆ ಕುಲ್ಲು ನಮ್ಮ ತೂತುಜ ಆಡ ಅಲ್ಪ ರೆಡ್ ವಾಲು ಕುಲ್ಲುದು ಅಕ್ಲೆಗೆ ಕೆಲವು ಕಷ್ಟೋಳು ಅಕ್ಲೆ ಕೊರ್ನಾಗ ಅಕ್ಲು ಪಂಡೇರು ಅಕ್ಲು ಅಲ್ಪ ಕಷ್ಟ ತಿಕ್ಕನಾಗ ಲಕ್ಕೆರ ಹೊಂದಿನಪ್ಪಗ ಈ ಮನ್ನಡು ಪ್ರಾರ್ಥನೆ ಮನ್ಪುನಗ ನಿಕುಲು ನಂಬಾಯರು ಏಪ ಪ್ರಾರ್ಥನೆ ಮನ್ಪುಂಡ ಲಕ್ಕೆರೆ ಜದಿನ ಪಂಜೋಲ ಅಪಗನೆ ದಿಡುಕದ ಲಕ್ಕದ ಯಾನ್ ಹುಷಾರಾಯ ಪನ್ಪಿನ ಅಂಚಿನ ಒರ್ಂಬ ಘಟನೆಲ್ಲ ಈ ಮನ್ನ ನಡತದೆ ಅಂಚ ಅಕುಲ್ಲ ಎಂಕ್ಲಿಗೆ ಬುಡ್ದು ಕೊರ್ಪೆ ಎಂದು ಪಂತೇರು ಅಕ್ಲಿಗೆಲ್ಲ ಆಮೇಲೆ ಜಾಗೇನ ದೆತ್ತದು ನೆಕ್ಸ್ಟ್ ಭವಿಷ್ಯಡು ಈ ಕ್ಷೇತ್ರ ಗೋಪುರ ಆಪಿನ ದುಂಬು ಅಕ್ಲಿಗೆಲ್ಲ ಇಲ್ಲು ಈ ಕ್ಷೇತ್ರದ ಹಿರಿಯ ಅಕ್ಲ ಪೂರ ಈ ಊರ್ದಕ್ಲ ಸೇರ್ಪದ ಅಕ್ಲಿಗೆಲ್ಲ ಇಲ್ಲು ಕಟ್ಟದ ಕೊರ್ಪುರ ಒಂಜಿ ಕೆಲಸವನ್ನು ಮಲ್ಪ ಬಂದುಲೆ ಅಂಚನೆ ನನಾತ್ ಈ ಅಂಚಿನೆ ಈ ಕ್ಷೇತ್ರಗೂ ನನಾತ್ ಕಾರ್ಣಿಕದ ಘಟನೆ ಬಂಡ ಹಿಂಗೆ ನನಲ ಒಂಜಿ 100 ಘಟನೆಗಳುಂಡು ಐಟ್ ಒಂಜಿ ರೆಡ್ ಘಟನೆ ಪನೋಡ ಹಾಕೊಂಡು ಒಂಜಿ ವ್ಯಕ್ತಿ ಬಾರಿ ಬಂಗೋಡು ಬತ್ತದು ಕೈ ಕಾರು ಬೇನೆಪುರ ಆದ್ ಅರೆಗೆ ನಡಪೆರ ಸ್ಥಿತಿ ಇಜ್ಜಿ ಮದುವೆ ಆದ ಒಂಜಿ 2 ವರ್ಷ ಆತನ ದಾದನ ಆಂಡಲ ಆರು 2 ವರ್ಷೋಡು ಪ್ರಯತ್ನ ಮಂತದ್ದು ಓಲಾ ಕ್ಷೇತ್ರಗಳು ಪೋದು ಡಾಕ್ಟರ್ನ ಪುರ ಮಂತೆರ್ನಲ ಅರೆಗೆ ತುಮರಾಯನ ಉಂದುಜಿ ಆಡಲ ಈ ಕ್ಷೇತ್ರಕ್ಕೆ ಬತ್ತದು ಒಂಜಿ ದಿನ ಐವಿನ ಪ್ರಾರ್ಥನೆ ಮಲ್ಪೊಡು ಪಂಡಿರ ಅಂಚ ಪೂರೆಲ್ಲ ಸಾಮೂಹಿಕವಾದ ಪ್ರಾರ್ಥನೆ ಮಲ್ತ ಅರೆಗೆ ಮನಧಾನಿಯೇ ಅರೆಗೆ ಶೇಕಡ ಅರೆ ಗುಣಮುಖಾಯರು ಅವಿನ ತೂಣಗ ಇತ್ಯಾದಿ 80% ಗುಣ ಆತೇರು ಅಂಚಿನ ಒಂಜಿ ನೆಟ್ಲ ಕೆಲಸೋಲ ಮುಡಿ ಅಪ್ಪೆ ಕಾರ್ಣಿಕ ತುಷ್ಪಾದಂಡು ಅಂಚಿನ ಮಸ್ತ್ ಯಾನ್ ಪಣಿಯರ ಪೋಂಡ ಸಾಧಾರಣ 100 ಮುಲ್ತೆ ಜವನೇರಿಗೆ ನಡತಿನ ಘಟನೆ ಪಂಡ ನಾಡ ಒರಿ ಕೈ ಮುಗಿನ ಉಂತುನಾಗ ಆಯ್ಕೆ ಮಣಿಪೇರ ಆಪಂದಿನ ವ್ಯಕ್ತಿ ಎನ್ನ ಎದುರು ಇತ್ತೇನೆ ಉಂತುಂದುಲ್ಲೆ ಮಣಿಪೇರ ಆಯ್ಜಿ ದಾಯಗಿಂದ ಪಂಡ ಆಯ ಪಣೊಂದಿತ್ತೀನಿ ಎಂಕ್ ಅಪ್ಪೆ ಎಂಕೊಂಜಿ ಕಾರ್ ಬೈದನು ಅಂಚಾವಿನ ಪೊರ್ಲುಡು ಎಂಕ ಆ ಕಾರಣ ಯಾಂಕ ಪೊರ್ಲುಡು ಪೋಪಿಲಕ್ಕ ಮನ್ಪುಳೆ ಅಂತ ಆದಾಯ ಪಂಚಿನಿ ಪಂಡಿ ಬಟ್ಟೆನೆ ಆಗಿ ಬೊಕ್ಕ ಪಾತೇರಿಯರೇ ಆಯ್ಜಿ ಬಹುಶಃ ಅಪ್ಪೆಗೆ ಆಯ್ಗೆ ಕಾರ್ ಬತ್ತಂಡು ಅಪ್ಪೆಗೆ ದಾದ ಕೊಡ್ಜಂದು ಬೇಜಾರು ತೋಜೋಡು ಆಯ್ಗೆ ಮಣಿಪೇರ ಒಂದಿ ಬೊಕ್ಕ ಆಯ ಪಂಡೆಗೆ ಎಂಕ್ ಒಂದಿ ಅಪ್ಪೆ ಕಾಸು ಬರ್ರೆ ಉಂಡು ಯಾನವಿನ ನೀರೇ ಕೊರ್ಪೆ ಆತ ಪೊಡ್ತು ಪನ್ನಗ ಆಯ್ಗೆ ಸಮಾಯಗೆ ಆಯ್ಗೆ ಅವು ಕಾಸೆಲ್ಲ ತಿಕ್ಕಂಡು ಕ್ಷೇತ್ರ ಕಂತದೆಲ್ಲ ಮುಟ್ಟಾದೆ ಅಂಚಿನ ವಿಚಾರ ಈ ಕ್ಷೇತ್ರ ನಡತದಂಡು ಅಂಚಿನೇ 5 ಬಕ್ಕ ಒಂಜಿ ಘಟನೆ ನಡತಿನ ಪಂಡ ಎಂಕಲ ಆತ್ಮನ ಒಂಜಿ 21 ವರ್ಷದ ಹುಡುಗಿ ನಿಕುಲು ಪಂಡ ನಂಬಾಯರ್ ದೂಪುರ ಒಂಜಿ ಕ್ಷೇತ್ರ ನಡಪುಣಂದು ಪಂಡ ನಂಗೆ ಕ್ಷೇತ್ರಕ್ಕೆ ದಾದಪೋಡು ಬಂದುಲೆ ಅಜ್ಜೆ ಈ ಕ್ಷೇತ್ರ ದಾದಪುರ ಮಲ್ಪುಜಿ ಪಣ್ಪುನೇಕು ಇಂದು ಒಂಜಿ ಯಾನ್ ಪಾತ್ರ ಪನೋಡೆ ಹಾಪುಂಡು ಒಂಜಿ ಹುಡುಗಿ ಎಂಡ ಪಂಡೆ ಹರ್ಷಣ್ಣ ಯಾನ್ ಈ ಕ್ಷೇತ್ರಕ್ಕೆ ಏನಂಗಡಿ ಏತ ಹಾಪುಂಡ ಆತ ಯಾನ್ ಭಂಗ ಬತ್ತದು ಯಾನ್ ಕೊರ್ಪ ಅನ್ಪಂಡೆ ಅಪ್ಪಣ್ಣ ಆ ಹುಡುಗಿ 21 ವರ್ಷದ ಹುಡುಗಿ ಆ ಹುಡುಗಿ ಒಂಜಿನ ಪಂಡೆ ಕೂಪನ್ ಕೊನೆ ರಿಸಿಪ್ಟ್ ಬುಕ್ ಕೊನೆ ಅಂಚೆ ರಾತ್ರಿ ಒಂದು ಎಣ್ಣೆಗೆ ಯಾನ್ ಏತೆತ್ತು ಬರೆ ಉಡಾಕ್ಲೆಗೆ
21 ವರ್ಷದ ಹುಡುಗಿ ಆ ಎಣ್ಣೆಗೆ ಯಾನ್ 10 ಸಾರ ಅಕ್ಲಿಗೆ ಯಾನ್ ಬರಪೆ 10 ಸಾರ ಒಂಜಿ 4 ಜನಕ್ಕೆ ಬರಡೊಂದು ಎಣ್ಣೆಗೆ 10 ಸಾರ 4 ಜನ ಬರಣಗ ಆಯ್ಗೆ ನಿದ್ರೆನೆ ಬತ್ತಿಜಿಗೆ ದಾಯ ಪಂಡ ನಮ್ಮಂಚಿನಕ್ಲೆಗ ನಿದ್ರೆ ಬರಂದು ಆ 21 ವರ್ಷದ ಆಯ್ಗೆ ದಾದ ಆಯ್ಗೆ 2 ಗಂಟೆ ಮುಟ್ಟಲ್ಲ ಪುರಿಲೆಗೆ 10 ಸಾರ ಪಂಡಿ ಬಕ್ಕ ಹಿಡಿದು ಬಕ್ಕ ಪಂಡಿಗೆ ನಿದ್ರೆ ಬಂದು ಅಪ್ಪೆ ಯಾನಕ್ಲಿ 21 ಸಾರ ಬರಪೆ ಅಂಚ ಪಂಡಿ ಪೆಟ್ಟಿಗೆ ಆಗ ನಿದ್ರೆ ಬತ್ತನಿಗೆ ಕಾಂಡೆ ಸೀದಾ ಪೋಯಿಗೆ ಎಂಗ್ಳು 14 ತಾರೀಕು ದಾನಿ ಏಪ ಕೊಡ್ತಾನ ಆಯ್ ಮಣದಾನಿ ಕಾಣೆದ ರಿಸಿಟಿನ ಬುಕ್ನು ಪತ್ತೊಂದು ಅಕ್ಲೆ ಪೋಯಿ ಆಯ್ ಪೋಯಿನಪ್ಪ ಗಣೆ ಅಕ್ಲೆಗೆ 21 ಸಾರ ಬರೇ ದಯಪಂಡ ಆ ರಿಷೇಲ ಪೋದಿ ಎರಡಾಲ ಕೇನ 25 ಸಾರ ಕೇರ್ನಾಗ ಹೊರ 25 ಸತಿ ತಿರುಗಿದು ತೂಪಿರ ಜನಕ್ಕಳು ಒಳ್ಳೆಯರು ನಂಗೆ ಗೊತ್ತುಂಟು ಬಿತ್ತದ ಕಾಲ ಬಾರಿ ಕಷ್ಟ ಆಂಡ್ ಆ ಹುಡುಗೆ ಬೋದು ಕೇನಾಗ ಆ 21 ಸಾರನು ಒರಿ ದಿತ್ತು ಕೊರಿಗೆ ಕುಡೋರಿ ಕೊರಿಗೆ ಆಯಲ್ಲ ಕೊರಿಗೆ ಆಯಲ್ಲ ಊರಿಗೂ ಸಂಬಂಧಪಟ್ಟಿನ ಅತ್ತು ಬೊಕ್ಕ 2 ಜನ ಬರಪೇರಿಗೆ ದಯಪಂಡ ಅಕ್ಲೆ ಆತ ಸಂಬಳ ಇಜ್ಜಿ ಆಂಡಲ ಬರಪೇರು ಅವೆಲ್ಲ ಈ ಪೋಡು ಕ್ಷೇತ್ರ ಕಂತು ಮುಟ್ಟದೇರು ಇಂಗ್ಲಿಗೆ ದೂ ಆಪುಂಡು ದೂ ಮುಲ್ತ ಕ್ಷೇತ್ರದ ಈ ನಮ್ಮ ಕಾರ್ಣಿಕ ಪಂಡ ನೇರ್ದು ಮಿತ್ತು ದಾದಬೋಡು ಬಂದುಲೆ ಭವಿಷ್ಯಡು ಇಂಚಿನ ಕ್ಷೇತ್ರ ಆನಾಗ ಯಾನ್ ಪನಿಯರುಂಡು ದಯಪಂಡ ಕೆಲವರು ಎಂಗಳ ಒಂಜಿ ಎಲ್ಲ ರೀತಿಯ ಎಂಗಳ ಕೀನುವರು ದಾದ ಅಲ್ಪ ಒಂಜಿ ಕಮಿಟಿ ಇಜ್ಜಿ ಎಂಗಳಿಗೆ ಅವೇ ವಿತ್ತು ಎಂಗ್ಲೆ ಸಮಸ್ಯೆ ಆಗ್ತದೆ ದಯಪಂಡ ಎಂಗುಳಿನಿ ಪಿಲಾರಡಿ ಮಹಾವಿಷ್ಣು ಕ್ಷೇತ್ರಡು ಕಮಿಟಿ ಮಲ್ತ 500 ಜನ ಮುಟ್ಟುಂಡು ಅರೆ ಗೊತ್ತುಂಡು ನಮ್ಮ ನಾಗೇಶ್ ಗಟ್ಟಿ ಅರೆ ಗೊತ್ತುಂಡು 500 ಜನ ಮಂತೇರು ಆಂಡ ಕ್ಷೇತ್ರದಲ್ಪ ಏರಳ 5 ಜನ ಬರ್ಪುಜೇರು ಅವಳ ಸತ್ಯ ಕಮಿಟಿ ಮಲ್ಪುನಾಗ ಟ್ರಸ್ಟಿ ಮಲ್ಪುನಾಗ ಜವಾಬ್ದಾರಿ ಕೊರ್ನಾಗ ಉಪ್ಪು ಏರು ಹಿಡಿದು ಬಕ್ಕ ಓಂಜಿ ಅಗತ್ಯ ಬೋನಾಗ ಏರ್ಲು ಉಪ್ಪು ಜೇರು ಎಂಗುಳು ಅಂಚ ಮೂಲ ನಿರ್ಧಾರ ಮಲ್ತ ಅದು ಸ್ವಾಮಿ ಕೊರಗಜ್ಜೆ ಮುಂದೆ ದುಂಬತ್ತ ಪೋನಾಗ ಕಮಿಟಿ ದಾಯಿ ಮುಲ್ಪ ಅರ್ನ ನೇತೃತ್ವನೇ ಕೆಲಸ ಆವಾಡು ಕಮಿಟಿ ಮಲ್ತಿಜ ಆಂಡ ಎಂಗುಳು ಒಂಜಿ ತಿಂಗಳುಡೆ ಈ ಕ್ಷೇತ್ರಕ್ಕೆ 1 ಕೋಟಿ ಚಿಲ್ಡ್ರೆ ಜನಕುಲು ಕೂಪನ್ಕೊಂದು ಬಡವ ಜೋಕುಲು ಮಣ್ಕೊಡಾನಾಗ ಕಮಿಟಿ ಬೋಡೆಯನ್ನ ಕಮಿಟಿ ಮಲ್ಪುನ ತೂಪ ಯೋಪ ಮುಟ್ಟ ಕ್ಷೇತ್ರಡು ಜೀರ್ಣೋದ್ಧಾರ ಆಯ ಮುಟ್ಟ ಪೂರ 10 ಬಡವೇರ ನಂಗೆ ಬೋಡು ಐದು ಬಂಗ ಬರಿಯರ ಬಡವೆ ಐದು ಬಕ್ಕರ್ ಬರ್ಪಿನಿ ಏರಾ ಒಂಜಿ ಮಲ್ಲ ಇಲ್ಲದೆ ಕಾಸು ಉಂತದು ಎದುರು ಮುಂಡಾಸು ಕಟ್ಟದು ಗುಂತುನ ಅವು ಇಂಕ್ಲಿ ಈ ಕ್ಷೇತ್ರಕ್ಕೆ ಇಂಕ್ಲಿಗೆ ಸಮಾಧಾನ ಇಜ್ಜಿ ದಾಯಿಗೆ ಪಂಡ ಬಡವೇರೆ ಮಲ್ಪುನ ಕೆಲಸಗೂ ಬಡವೇರೆ ಅಲ್ಪ ಅಧಿಕಾರ ಕೊಡು ದಾಯಿಗೆ ಪಂಡ ನಮ್ಮ ತೂಪ ಇನಿ ಒಂಜಿ ಇಂಜಿ ಇಲ್ಲಡಿ ಓವಾಂಡಲ ಕ್ಷೇತ್ರ ಇತ್ತನಾಂಡ ಅಧಿಕಾರಿನ ಮನ್ಪುಡನಾಂಡ 10 ಬಡವೇರು ಊರು ದಗಳು ಸೇರಿದು ಪೂರ ಕಷ್ಟೊಡ ಓವ ಜಾತಿ ನೀತಿ ಓಲತ್ತು ಒಂದೇ ಅವನ ಕೆಲಸ ಮಲ್ಪೇರು ಬೊಕ್ಕ ಏರಾ ಒರಿ ಒಂಜಿ 2 ಲಕ್ಷ ಕೊರಿ ಅಂತ ಪಂದಾಂಡ ಆಯ್ನ ಬಗ್ಗ ದುಂಬಕನಪ್ಪ ಐದು ಜಾಸ್ತಿ ಈ ಬಡವೇರು ಬೆನುಪು ಎಂಗಳು ನಿರ್ಧಾರ ಮಲ್ತ ಏರು ಮಾತ ಐಕೆ ಕಷ್ಟ ಬರ್ಪೇರ ಏರಿ ಮಾತ ಐಕೆ ಪ್ರಯತ್ನ ಬಲ್ಪೇರ ಏರಿಗೆ ಐಕೆ ಕಾಸು ಪುರ ಕೊಡ್ಪೇರ ಸ್ಕೂಲ್ ಮಾರ್ಕ್ಸ್ ಇತ್ತಿಲಕ ಅಂಚೆನೆ ಏರೇರಿಗೆ ಮುಲ್ಪ ಏಪಲ ಅಧಿಕಾರ ಒಬ್ಬ ಟ್ರಸ್ಟಿ ಓಳು ಉಪ್ಪುಂಡು ನಮ್ಮ ಖಾಲಿ ಕೆಲಸ ಏನೇಟ ಮಾತ್ರ ಉಪ್ಪುಂಡು ಮೂಲ ಅಂಚೆತ್ತು ಮುಲ್ಪ ಏರೇರು ಬೆನ್ಪೇರು ಅಕ್ಲು ಪರ್ಮನೆಂಟ್ ಅಧಿಕಾರ ಅಕಡೆ ಉಪ್ಪುಂಡು ಐದು ಬಗ್ಗೆ ಟ್ರಸ್ಟಿಲ ಅಂಚೆನೆ ಅಕುಲೆ ಮುಖಾಂತರ ಎಲ್ಲಿ ಹುಡುಗಿ ಅಂಡಲ್ಲ ಐಗೆ ಅಧಿಕಾರ ಉಪ್ಪುಲಕ ಮಲ್ಪುವ ಭವಿಷ್ಯಡು ಈ ತುಳುನಾಡಿ ಇನಿಮುಟ ಓಲ ಆವಂದಿನ ಅಂಚಿನ ಧರ್ಮ ದೇವತೆನ ಈ ಮಲ್ಲ ಕೆಲಸಗೂ ಬಡವರನ್ನ ಒಟ್ಟಿಗೆ ಹಿರಿಯಕ್ಲಿನ ದೀವೊಂದು ನೆಟ್ಟಿ ಹಿರಿಯಕ್ಲಿನ ಬುಡ್ದು ಅದು ಕಟ್ಟುಂಡು ಕೆಲವರನ್ನ ಇಲ್ಲದೆ ಕಟ್ಟುಂಡು ಅವೆಲ್ಲ ದೀವೊಂದು ಪೂರೆಕಲ ಒಪ್ಪ ಪೂರೆಲ್ಲ ಸಮಾಧಾನ ಆಪಿಲಕ ಏನ ಇಲ್ಲಡ ಕೊಣದು ಕಾಸಿನಿ ಗೆಲ್ಪುನು ಏನ ಇಲ್ಲಡಬಹುದು ಬಂಡರ ಬೋಪಿನಿ ಏರಾ ಒಂಜಿ ಅವನು ಒರಿಯಗೊಳೊಂದು ಅವನು ತಿನ್ಪಿನಿ ಪಂಪಿನ ಆಯರ ಬಲ್ಲಿ ಪಂಡು ಭವಿಷ್ಯಡು ಇಂಚಿನ ಈ ಕೆಲಸನು ದೇವೇರು ನಂಗೆ ಮಾತಿರೆಗಳ ಊರು ದಕ್ಲೆಗೆ ಈ ಕಾರ್ಣಿಕದ ಮಣ್ಣು ಮಾತಿರೆಗಳ ಶಕ್ತಿ ಕೋರಾಡೆ ಭವಿಷ್ಯಡು ಈ ಮಣ್ಣಿಡ ಬತ್ತದು ಅಕ್ಲೆಗೆ ಎಡ್ಡೆ ಕೆಲಸ ಮಂದದು ಭವಿಷ್ಯಡು ಅಕ್ಲ ಕಷ್ಟ ಸುಖ ಶಾಂತಿ ನೆಮ್ಮದಿ ತಿಕ್ಕಲು ಅಕ್ಲೆ ಮಾತ ಆವಡು ಪಂಡದು ಎಂಕ್ ಈತು ಕೊಡ್ತು ಪುಟ್ಟ ಪಾತ್ರೆ ಕೇನ ಪಾತ್ರೆ ಕೇನ ನಿಕ್ಲೆ ಮಾತಿರೆಗಳ ಧನ್ಯವಾದ ಪಣಂದು ಎನ್ನ 2 ಪಾತ್ರೆ ಉಂತವೆ ಸರ್ಮೇಲೆ ಸರ್ವಶಕ್ತಿ ದೈವರ ಭಕ್ತಿಪೂರ್ವಕವಾದ ಮಂದಿರದಲ್ಲಿ ಓಂ ಅಸತೋಮ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಭವತು ಸಹನೌ ಗುಣಸ್ತು ಸಹನೌ ಕರವಾಮಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾಪುರದಲ್ಲಿ ಬರಲು ಬೆಳಗುನಂಚಿನ ಮಂಗಳವಾರ ಸುಡಲು
ಅಂಚಾದ ಕೊರಗಜ್ಜ ಇಡೀ ತುಳುನಾಡದ ಆದಿಮ ಸಂಸ್ಕೃತಿದ ಪ್ರತೀಕ. ಅಂಚ ಪುನಗ ಜನಪದ ಪ್ರಕ್ರಿಯೆಡು ಕುರುವೆ ಕಟ್ಟುನಂಚಿನ ಮಲ್ಲ ಉದ್ಯಮ ನದಿ ಒಂದು ಕಾಡ ಸಂಸ್ಕೃತಿ ನಾಡ ಸಂಸ್ಕೃತಿಗೆ ಸಂಕ ಕಟ್ಟಿನ ಕಂತಿನ ದ್ಯೋತಕವಾತಿನವು ಕೊರಗ ಸಮುದಾಯ. ಅಂಚ ಪುನಗ ಆ ಸಮುದಾಯದ ಕುಲವೃತ್ತಿಯಾಯಿನಂಚಿನ ಬುಟ್ಟಿ ಕಟ್ಟುನಂಚಿನ ಆ ಕುರುವೆ ಕಟ್ಟುನಂಚಿನ ಒಂದು ಸಂಸ್ಕೃತಿಗೆ ಪ್ರತೀಕವಾದ ಅಜ್ಜ ಕುರುವೆದ ಉಲೈ ಕಟ್ಟುದೀತಿನಂಚಿನ ಒಲಿತ ಮುದ್ರೆ ಪಾಡ್ದಿನಂಚಿನ ವಿಜ್ಞಾಪನ ಪತ್ರನು ಪೂಜ್ಯ ಮೂಲ್ಯಣ್ಣರು ಗುಡುಪಾದ ಗುರುಪೇರು ನಮ್ಮ ಮಾತ ಬಿನ್ನರಷ್ಟಲ್ಲ ಕೈ ಸೇರವ ಕುಡರ ಲಕ್ಕದಂತುಗ ಮಂಗಳ ಗಳಿಗೆದು ಬಂದುಲೆ ಕೊರಗಜ್ಜನ ಆರಾಧನೆಗೆ ಪ್ರತೀಕವಾಯಿನಂಚಿನ ಅಜ್ಜ ಕುರುವೆ ಆ ಕುರುವೆದ ಉಲೈಡು ಒಲಿಟ್ಟು ಕಟ್ಟುದೀತಿನಂಚಿನ ಪೂಜ್ಯ ಮೂಲ್ಯಣ್ಣರು ಆ ಆರೆದ ಒಲಿತ ಸಿರಿತ ಮುದ್ರೆಯನ್ನು ಗುಡುಪಾವಡು ಅಭಿನಂದನೆ ಕೊಡುವ ಬಾರಿ ಆದಿಸ್ಥಳದ ಮುಂದಾಪುರಂಚಿನ ಶ್ರೀ ರಕ್ತೇಶ್ವರಿ ಎಳುವರ ಸಿರಿಕಲು ಕೊರಗಜ್ಜನ ಕ್ಷೇತ್ರದ ಒಟ್ಟು ಅಭ್ಯುದಯದ ಕಾರ್ಯಕ್ರಮದ ಮಾತನ ಆಸನದ ಹೊರಗೆ ಕೋರಿಕೆ. ದೈವ ದೇವರುಗಳು ನೆಲೆಪಡೆದು ದಗೋಚರದಲ್ಲೇ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದು ಕಣ್ಮರೆಯಾದ ಸಾನ್ನಿಧ್ಯಗಳು ಅನೇಕವಿದೆ. ಆ ಪ್ರಕಾರವೇ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜ್ಯದ ಅತಿದೊಡ್ಡ ಗ್ರಾಮ ಎಂದೇ ಕರೆಯಲ್ಪಡುವ ಸೋಮೇಶ್ವರ ಗ್ರಾಮದ ಕುತ್ತಾರು ಎಂಬಲ್ಲಿ ಇಂತಹ ದಿವ್ಯ ಕಾರಣಿಕದ ನೆಲೆಯೊಂದರ ಕುರುಹು ಕಂಡಿದೆ. ಜನರು ಅನುಭವಿಸಿದ ನೋವು, ರೋಗ, ರುಜಿನ, ದುರ್ಮರಣಗಳ ಬಗ್ಗೆ ಊರಿನ ಹಿರಿಯರು ಮತ್ತು ಸಮಸ್ತ ಆಸ್ತಿಕ ಬಾಂಧವರು ಸೇರಿ ಈ ಸಾನ್ನಿಧ್ಯದಲ್ಲಿ 2016 ಅಕ್ಟೋಬರ್ 23ರಿಂದ 12 ದಿನಗಳ ಕಾಲ ಅಷ್ಟಮಂಗಳ ಪ್ರಶ್ನೆ ಮತ್ತು ತಾಂಬೂಲ ಪ್ರಶ್ನೆಗಳ ಚಿಂತನೆ ನಡೆಸಿದಾಗ ತಾಯಿಗೆ ಬಹುಕಾಲದ ಹಿಂದೆ ರಾಜಮನೆತನದವರಿಂದ ಅತ್ಯಂತ ವೈಭವದ ಉತ್ಸಾಹ ವಿನಿಯೋಗಾದಿಗಳು ವಿಜೃಂಭಣೆಯಿಂದ ನಡೆದು ಬರುತ್ತಿತ್ತು. ನಂತರ ಶ್ರೀ ರಕ್ತೇಶ್ವರಿಯು ಕಾಲಚಕ್ರದ ತುಳಿತಕ್ಕೆ ಸಿಲುಕಿ ಆರಾಧನೆ ಹಾಗೂ ಉತ್ಸವ ಇಲ್ಲದೆ ಹಲವು ದಶಕಗಳೇ ಕಳೆದು ಹೋಗಿದೆ. ಪವಿತ್ರ ಕೆರೆ ಎಂದು ಇಲ್ಲಿ 7 ಕೆರೆಗಳೊಂದಿಗೆ ಕೊರಗಜ್ಜನ ಪಾಡ್ದನದಲ್ಲಿ ತಿಳಿಸಿದಂತೆ ಕನ್ನಡ ಕೆರೆ, ತುಳುವಿನಲ್ಲಿ ಕನ್ನಡಕ್ಕೆದು ಇದಾಗಿದ್ದು ದೇವರಿ ಸವಾರಿ ಬಿಟ್ಟ ಜಾಗವು ಇಲ್ಲಿದೆ. ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಬಂದ ಸಪ್ತಸಿರಿಗಳು ಪಶ್ಚಿಮ ಕಡಲ ತಡಿಯ ಶಿವಕ್ಷೇತ್ರದ ತೀರ್ಥಯಾತ್ರೆಗೆಂದು ಬಂದಾಗ ತಾಯಿ ರಕ್ತೇಶ್ವರಿಯ ವೈಭವವನ್ನು ಕಂಡು ಪ್ರಸ್ತುತ ಕೆರೆಯಲ್ಲಿ ಲೀನವಾಗಿರುತ್ತಾರೆ. ಆದ್ದರಿಂದ 7 ಸಿರಿಗಳ ಕನ್ನಡ ಕೆರೆ ಎಂದು ಕರೆಯಲ್ಪಡುವುದು. ಕೊರಗಜ್ಜ ಈ ಸ್ಥಳವನ್ನು ಕಾಯುವ ಪ್ರಬಲ ಕಾರಣಿಕ ಶಕ್ತಿಯಾಗಿರುವುದು ಚಿಂತನೆಯಲ್ಲಿ ತಿಳಿದು ಬಂದಿದೆ. ಅಲ್ಲದೆ ನಾಗಬ್ರಹ್ಮ ಮತ್ತು ಗುಳಿಗ ದೈವಗಳಿಗೆ ಹಲವು ವರ್ಷಗಳ ಹಿಂದೆಯೇ ಇಲ್ಲಿ ಆರಾಧನೆಗಳು ನಡೆಯುತ್ತಿತ್ತು ಎನ್ನಲಾಗಿದೆ. ಅಲ್ಲದೆ ಪಶ್ಚಿಮ ಭಾಗದಲ್ಲಿ ಮಹಾವಿಷ್ಣು ಸಾನ್ನಿಧ್ಯ ಹಾಗೂ ಧೂಮಾವತಿ ಸಾನ್ನಿಧ್ಯ ನಾಶವಾಗಿದ್ದು ಅದರ ಕುರುಹುಗಳು ಕಂಡುಬಂದಿದ್ದು ಚಿಂತನೀಯ ವಿಷಯ. ಇಲ್ಲಿ ತಾಯಿ ರಕ್ತೇಶ್ವರಿ ಮತ್ತು ಮಹಾವಿಷ್ಣು ದೇವರಿಗೆ ಹೊರಸಂಚಾರ ಭೇಟಿ ಇರುವುದರಿಂದ ಎರಡೂ ಕ್ಷೇತ್ರಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುತ್ತದೆ. ಈಗಾಗಲೇ ಮಾನವ ಮಾತ್ರನಿಂದ ಜೀರ್ಣೋದ್ಧಾರಗೊಳ್ಳಬೇಕಾದ ಕಾಲ ಕಳೆದು ಹೋಗಿ ಸ್ವತಃ ಕೊರಗಜ್ಜ ದೈವವೇ ಕ್ಷೇತ್ರದ ಪುನರುತ್ಥಾನಕ್ಕೆ ಮುಂದಡಿಟ್ಟಿರುವುದು ಚಿಂತನೆಯಲ್ಲಿ ಕಂಡುಬಂದಿದೆ. ಚಿಂತನೆಯಲ್ಲಿ ಕಂಡುಬಂದಂತೆ ತಾಯಿ ರಕ್ತೇಶ್ವರಿಗೆ ಸುಸಜ್ಜಿತ ಮಾಡರೂಪದ ಕ್ಷೇತ್ರ ನಿರ್ಮಿಸಿ ಅದರಲ್ಲಿ ಪಟ್ಟದ ರಾಜಸಿಂಹಾಸನ ಪೀಠ ನಿರ್ಮಿಸಿ ಅಶ್ವರೂಢ ಪಾರ್ವತಿ ಬಿಂಬವನ್ನು ಪ್ರತಿಷ್ಠಾಪಿಸಿ ಆರಾಧನೆ ಮಾಡಬೇಕು. ವಿಸ್ತಾರ ದ್ವಾರಗಳನ್ನು ಸಂರಚಿಸಿ ಸ್ವರ್ಣ ಲೇಪನಗೈಯಬೇಕು. ಅಂದಿದ್ದ ವೈಭವ ಮರುಕಲ್ಪಿತಗೊಳ್ಳಬೇಕು.
ತಾಯಿಯ ಪ್ರಸಾದವು ಔಷಧಿಯ ಗುಣವನ್ನು ಹೊಂದಿರಬೇಕು. ಮೊದಲು ತಾಯಿ ರಕ್ತೇಶ್ವರಿ ಮತ್ತು ಕೊರಗಜ್ಜ ದೈವದ ಕ್ಷೇತ್ರಗಳನ್ನು ನಿರ್ಮಿಸಿ ನಂತರ ಸಪ್ತಸಿರಿಗಳ ಧರ್ಮಚಾವಡಿಯನ್ನು ನಿರ್ಮಿಸಬೇಕು. ಶ್ರೀ ಮಹಾವಿಷ್ಣು ದೇವರಿಗೆ ಉತ್ಸವ ಸಮರ್ಪಣೆಗೊಂಡು ದೇವಿ ರಕ್ತೇಶ್ವರಿಗೆ ಕೆಂಡ ಸೇವೆ ಸಹಿತ ನಡಾವಳಿ ಜಾತ್ರಾ ಮಹೋತ್ಸವ ನೆರವೇರಬೇಕು. ಕೊರಗಜ್ಜ ದೈವವು ಈ ಎಲ್ಲ ಕ್ಷೇತ್ರಗಳಿಗೆ ಅಧಿಪತಿಯಾಗಿರುವುದರಿಂದ ಮತ್ತು ದೈವದ ಮೂಲ ನೆಲೆಯಾಗಿರುವುದರಿಂದ ವನರೂಪದ ಕ್ಷೇತ್ರವನ್ನು ಸಂಕಲ್ಪಿಸಿ ಹರಿಯುವ ನದಿಯಿಂದ ಕಲ್ಲನ್ನು ತಂದು ಚಿನ್ನದ ದಂಟೆ ಮುಟ್ಟಾಲೆ ಸಹಿತ ಕೊರಗಜ್ಜನಿಗೆ ಸಾನ್ನಿಧ್ಯವನ್ನು ನಿರ್ಮಿಸಿ ದಿನನಿತ್ಯದ ಕೋಲದ ಸೇವೆಯನ್ನು ನೀಡಿ ಭಕ್ತರು ದೈವದ ಪ್ರಸಾದವನ್ನು ಪಡೆಯುವಂತಿರಬೇಕು. ಭಕ್ತರು ಮೊದಲು ತಾಯಿ ರಕ್ತೇಶ್ವರಿ ಮತ್ತು ಕೊರಗಜ್ಜ ದೈವದ ದರ್ಶನ ಪಡೆದು ಅನಂತರ ಸಪ್ತಸಿರಿಗಳ ದರ್ಶನವನ್ನು ಪಡೆಯಬೇಕು ಎಂದು ಚಿಂತನೆಯಲ್ಲಿ ಕಂಡುಬಂದಿದೆ. ಈ ಎಲ್ಲ ಕಾರ್ಯಗಳಿಗೆ ಸುಮಾರು 4 ಕೋಟಿಯಷ್ಟು ಅವಶ್ಯಕತೆ ಇದ್ದು ಶ್ರದ್ಧಾ ಸಂಪನ್ನರಾದ ಭಗವತ್ ಭಕ್ತರು ಈ ಪುಣ್ಯ ಮಹೋನ್ನತ ಕಾರ್ಯಕ್ಕೆ ತ್ರಿಕರಣಪೂರ್ವಕವಾಗಿ ಸಹಕರಿಸಿ ಈ ಮೂಲಕ ತಾವೆಲ್ಲರೂ ಕೃತಾರ್ಥರಾಗಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಊರಿನ 10 ಸಮಸ್ತರು. ಆದಿಸ್ಥಳ ಶ್ರೀ ರಕ್ತೇಶ್ವರಿ ಏಳುವೇರು ಶ್ರೀಗಳು, ಕೊರಗಜ್ಜ ಕ್ಷೇತ್ರ, ಪುತ್ತೂರು. ಶಿಲಾನ್ಯಾಸ ಅವು ಮಾತ್ರ ತಂದೆ ಕೊರಗಜ್ಜನ ಶಿಲಾನ್ಯಾಸದ ಈ ಪುಣ್ಯ ಕೆಲಸದ ಈ ಸುಸಂದರ್ಭ ನಮ್ಮ ಇನಿ ಮಾತು ಸೇರಿದ ಎಂಕ್ ಇನಿ ಬನ್ನಗನೆ ಯಾಂದನ ನಾಗಲೋಕ ಜತ್ ಬತ್ತಿನ ಅಂದಾಂಡು ದಯ ಪಂಡ ರಕ್ತೇಶ್ವರಿಗಳ ನಾಗದೇವರಿಗಳ ಅನನ್ಯವಾದ ಸಂಬಂಧಗೆ ನಮ್ಮ ಒಂಜಿ ತಿಕ್ಕಡು ಸಾತ್ವಿಕ ಸ್ವರೂಪಡು ಆರಾಧನೆ ಮತ್ತು ಬತ್ತಂದಾಂಡಲ ಕೆಲವು ತಾಮಸ ರೂಪಡುಲ ನಮ್ಮ ಆರಾಧನೆ ಮತ್ತು ಮರ್ಪಣೆ ಶಕ್ತಿ ರಕ್ತೇಶ್ವರಿ ಹೆಂಗೆ ಫಸ್ಟ್ ಜತ್ತೊಂದು ಬಂದನೆ ಯಾನು ನಾಗಲೋಕ ಜತ್ತಿ ಬತ್ತಿಲಕ್ಕನೆ ಆಡು ಬತ್ತು ತೂಪೆ ಮೂಲು ಶಿಲಾನ್ಯಾಸನ ಆತು ಬ್ರಹ್ಮಕಲಶೋತ್ಸವನ ಬಂತು ಆತು ಜನ ಸೇರಿದ್ರು ಹೆಂಗೆ ಯಾನು ಬತ್ತು ಆಲೋಚನೆ ಮಾಡಿ ಹೆಂಗೆ ಬರೆಯಲ್ಲ ಜಾಗೆ ಇಜ್ಜಿ ಜಪ್ಪೆರ್ಲ ಜಾಗೆ ಇಜ್ಜಿ ಈ ಶಿಲಾನ್ಯಾಸ ಇಂಚಾನಂದನೆಲ್ಲ ಬ್ರಹ್ಮಕಲಶವಾರಿ ತಿಪ್ಪು ಯಾನ್ ಬನ್ನ ಪಂಡೆ ಹೆಂಗೆ ಐನು ಕಲ್ಪನೆ ಮಲ್ಪೆರನೆ ಆಯ್ತು ಹರಿಶನ್ನೇ ಇಣಮುಟ್ಟಲ ಮಲ್ತಿದ್ದೀರಾ ನೀನು ಈತ ಜನ ಭಕ್ತ ಸಮುದಾಯ ಈ ರಕ್ತೇಶ್ವರಿಗುಂಡ ಅಪ್ಪ ಈ ರಕ್ತೇಶ್ವರಿಗೆ ಏತ್ ಕಾರಣಿಕೋಪು ಪಂಪಿನ ಯಾನ್ ಅಂದಾಜು ಮಲ್ಪಡಾಟ ಸತ್ಯವಾದ ಈ ವಿಚಾರ ಯಾನ್ ಪನಿಯರಾಡ್ಪ ಇತ್ತೆ ಎಂಕಲ ರೋಮಾಂಚನ ಹಾಕೊಂಡು ದಾಯ ಆ ವಿಷಯ ನಾನು ಹರಿಶಳ ಬಂದೆ ಯಾನ ಇನ್ನು ಲಾಸ್ಟಿಗೆ ಬಂದೆ ಹಿಂಜಿನ ಬಣ್ಣಂದಾಡ ಒಂಜಿ ಮನುಷ್ಯ ಉಪ್ಪರಿಗೆ ರಡ್ಡು ವಿಧತ ನಂಗೆ ಸಾಮರ್ಥ್ಯ ಇತ್ತಂದಾಡಲ ಪಿರ ಉಂತುನ ಜನಗಳು ಕೆಲವರಿಗೆ ಸಾಮರ್ಥ್ಯ ಇತ್ತಂದಾಡ ಹಿಂಗೆ ಕಂಚಿನ ಸಾಮರ್ಥ್ಯ ಉಂಡು ಬಂದದ್ದು ಗೊತ್ತು ಜನ ಐಕ್ಯ ಅನ್ನೊಂಜಿ ಇಲ್ಲಿಯ ಕತೆ ಬನ್ನಿರ ಇಷ್ಟಪಡಪ್ಪೆ ಒಂಜಿ ಮಹಾಭಾರತನ ಉಲ್ಲೇಖ ಉಂಟು ಒಂಜಿ ಕತೆ ಉಂಟು ಘಟೋತ್ಕಜನ ಮಾತಿರ್ಲಿಕ್ಕೆ ತುಪ್ಪರ್ನಿಗಳು ಘಟೋತ್ಕಜೆ ಮಹಾಪರಾಕ್ರಮಿ ಭೀಮನ ಪುತ್ರೆ ಈ ಘಟೋತ್ಕಜೆ ಒಂದಿ ಕಡೆ ಮಹಾಭಾರತ ಯುದ್ಧಾಪನೆ ದುಂಬು ಒಂಜಿ ರಣಕಂಬಗು ಕಟ್ಟೆರ ಒಂಜಿ ರುಂಡ ಬೋಡಿತ್ತು ಐನು ಏರು ಆ ರುಂಡ ಬೋಡು ಬಂದು ಆಕನ ಚರ್ಚೆ ಮಾಡ್ಕೊಂಡಾಗ ಐನು ಏರು ನಾಡೋಡು ಬಂದ ಕೃಷ್ಣದೇವರಿಗೆ ಒಂಜಿ ಆಯ್ತಾ ಸಂಪೂರ್ಣವಾದ ನೀನು ಕೊರಿಯರಿಗೆ ಆಯ್ತಾ ಜವಾಬ್ದಾರಿನ ಕೊರಿಯರು ಆ ಕೃಷ್ಣದೇವದಾದ ಮಲ್ಪೇರು ಯಾನ್ ಈ ರೂಪೋಡು ಪೋಡು ನನ್ನ ಕಷ್ಟ ಪಂದೊಂಜಿ ವೃದ್ಧಾಪ್ಯನ ಪರಬನ ರೂಪಡು ఆయన ಏರು ನಾಡೊಂದು ಪೋಪೇರಿಗೆ ಆ ಪೋಂದು ಕಾರದಾರಿ ಪೋಂದು ಪುನಗ ಒರಿ ಅಜಾನುಭಾವ ವ್ಯಕ್ತಿ ತನ್ನ ಒಂಜಿ ಕತ್ತಿನ ಪತ್ತದ ಕೂಟೋಂದು ಉಲ್ಲೆಗೆ ಕತ್ತಿ ಕಡೊಂದು ಕೂಡೋದು ಪುನಗ ಮೇರು ಪೋಪೇರು ಈ ಏರು ಮಗ ಈ ದಾಯ ಆ ಕತ್ತಿನ ಕೂಟುವ ಐಕೆ ಆಯ್ ಪನ್ಪೆ ಯಾನ್ ಘಟೋತ್ಕಜೆ ಭೀಮಪುತ್ರೆ ಹಿಡಿಂಬಿನ ಸುಪುತ್ರೇ ಬನ್ಪೆ ಹಾ ಅಂದ ಅವಾಗ ಈ ಇನ್ನೆಂದ ತೆಲ್ಲಂಜಿ ಒಂಜಿ ಮಹಾಭಾರತ ಯುದ್ಧ ನಡಪೆರ ಉಂಡು ಐಕೋಸ್ಕರವಾದ ಅವು ಇತ್ತು 18 ದಿನ ನಡಪೆರ ಉಂಡಿಗೆ ಐನ್ ಒಂಜೆ ದಿನೋಡು ಮುಗಿಪಡುದು ಉಲ್ಲೆ ಐಕೆ ಕತ್ತಿ ಕೂಟೊಂದು ಉಲ್ಲೆ ಉಂಡಿಗೆ ಅವಾಗ ಕೃಷ್ಣಗೆ ಆ ವೃದ್ಧಾಪ್ಯ ರೂಪುಡುಪುನ ಕೃಷ್ಣೆ ಅಂದ ಅವಾಗ ಈ ತಿಲ್ಲೆ ಕತ್ತಿ ಪತ್ತೊಂದು ಮಹಾಭಾರತದ ಆತು ಜನ ಅಕ್ಷವಿನಿ ಯುದ್ಧ ಜನ ಉಂಡು ಎಂಚ ಮುಗಿಪ ಅವ ಪಂಡರಿಗೆ ಎನ್ನ ಸಾಮರ್ಥ್ಯ ಗುತ್ತಿ ಜಜ್ಜರೆ ಎನ್ನ ಸಾಮರ್ಥ್ಯ ತೂ ಕೊಡಂದಾನೆ ಪರೀಕ್ಷೆ ಮಲ್ಪೆ ತೂಲಿ ಮಲ್ಪೆ ಆ ಕತ್ತಿನ ಒಂಜಿ ಮಲ್ಲ ವೃಕ್ಷ ಅಟ್ಟು ಮಸ್ತ್ ಈ ತಪ್ಪಲು ಬರು ಈ ಕತ್ತಿನ ಒಯ್ತು ದಕ್ಕುವಿಗೆ
ತಕ್ಕನಾಗ ಆ ತಪ್ಪುಲು ಪೂರ ತಿರ್ದು ಒಂಜಿ ತಪ್ಪು ಉರಿ ಅಂದ ಪೂರ ತಪ್ಪು ತಿರ್ದು ಬರು ಎಲ್ಲಂಜಿ ಯಾನ್ ಮಹಾಭಾರತದ ಮಲ್ಪುಂಡುವೆ ಬಂಡೆಗೆ ಅಪ್ಪ ಮಿತ್ತರು ಒಂಜಿ ಐನರ ಇರೆ ಒರಿಲಿಗೆ ಅಪ್ಪಗೆ ಕೇಳಿಗೆ ಈತ ಮಾತ ತಪ್ಪು ಬೂರ್ಂಡತ್ತ ಅವು ಐನರ ಇರೆ ದಾಯ ಒರಿತಾ ಬಂದ ಅವಾಗ ಕೃಷ್ಣ ಬನ್ಪೆಗೆ 5 ಜನ ಎನ್ನ ಚಿಕ್ಕಪ್ಪ ಆಮೇಲೆ ಪುರುಲ್ಲಿರ್ಗೆ ಪಾಂಡವರಿಗೆ ಒಂಜಿ ಅರ್ಧ ದಾಯ ಒರಿತದ ಕೆಂಡರಿಗೆ ಅವಳು ಒಂಜಿ ಕೃಷ್ಣೇ ಬನ್ಪಿನ ಉಲ್ಲಿ ಅರ್ಧಲೊಲ್ಲಿ ಅರ್ಧ ಇಂಚಿಲೊಲ್ಲಿ ಐಕೆ ಅರ್ಧ ದೀತೆ ಬಂಡೆಗೆ ಅವಾಗ ಕೃಷ್ಣ ಗಾಂಡು ಮೇ ಒಂಜಿ ತಿನ್ನೊಟ್ಟು ಮಹಾಭಾರತ ಮುಗಿಪೆ ಖಂಡಿತ ಐತೊಟ್ಟಿಗೆ ಏನೆಲ್ಲ ಅರ್ಧ ತಿಗಿಪುಯಿ ಹಂಚ ಪಣತಿ ಪಿರಪೋದು ಭೀಮಡ ಪಂಪಿಗೆ ದಾಯ ಪಂಡ ಮಹಾಭಾರತ ಅರ್ಜುನನ ಕೈಟೆ ಅವಡು ಅವು ಸಂಕಲ್ಪ ದೈವ ಸಂಕಲ್ಪ ಅವು ಆವಡಿ ಒರಿ ಒಂಜಿ ದಿನೊಟ್ಟು ಗಡದ್ಗೊಜ್ಜೆ ಮುಗಿಪೆ ಪಂಡಂದಾಂಡ ಆವಂದು ಅವು ಧರ್ಮಶಾಸ್ತ್ರ ಐಕ್ ಮುಗಳ ಪಂಪಿಗೆ ಬರ್ತದೆ ಯಾನು ಜನ ತುಯ್ಯೆ ಆ ಜನಕ ಆ ನೆಕ್ ಬೋಡಿತ್ತಿನ ವ್ಯಕ್ತಿ ಆ ರಣ ಕಂಬೋ ಕಟ್ಟರೆ ಸಾಕ್ಷಿ ಸರಿಯಾಗಿ ನಚ್ಚಿನ ವ್ಯಕ್ತಿ ಘಟೋದ್ಗಜೆ ಪಡು ಅಂತೂ ಮಹಾಭಾರತ ಯುದ್ಧನು ಸಾಮರ್ಥ್ಯ ಇತ್ತನ್ನಲ್ಲ ಐನ್ ಮಲ್ಪರೆ ಆತಿಜಿ ಆಯನ ತರೆ ಕಟ್ತದು ಆ ರಣ ಕಂಬೋ ಕಟ್ಟಿದರಿಗೆ ಇಡೀ ಮಹಾಭಾರತ ತೂತಿರೇ ಘಟೋದ್ಗಜೆ ಇಂದು ಅಂಚೆನೆ ಹರಿಶೇರ್ನ ವಿಷಯನ ಇಂದು ದಾಯ ಪಂಡೆ ಪಂಡ ಈ ಹರಿಶೇರ್ನ ವಿಷಯ ಪನೋಡಾಣೆಕ್ ಆ ವಿಷಯಕ್ಕೋಸ್ಕರ ಈ ಕತೆ ಪಂಡೆ ಹರಿಚೇರು ಒಂಜಿ ಕಾಲೋಡು ಅರೆಗೆತ್ತೆ ದಾಯ ಪಂಪೆ ಬಂದು ಅದು ಪಾಂಡೆ ಪನೋಡೆ ಹಾಕೊಂಡು ಈ ವೇದಿಕೆ ಹರಿಚೇರು ಒಂಜಿ ಕಾಲೋಡು ಈಗ ಉಳ್ಳಿಯ ಕ್ಷೇತ್ರವು 2007ನೇ ವಿಷಯೋಡು ಬ್ರಹ್ಮಕಲಶೋತ್ಸವ ಆಗ್ತಿತ್ತು ಆ ಪೊರ್ತುಡು ಎಂಕಲ್ನ ಮಾರ ಕಮಿಟಿ ದಕ್ಕಲು ಹೋದು ಅರಡು ಒಂಜಿ ಇರ್ತಿದ್ದ ಅದು ಆವೋಡು ಅನ್ನ ಪಂಡನ ಕೇಳಿರು ಐಕಾರ ಅನ್ನ ಉತ್ತರಿಂಚಿನ ಪಂಡ ಅನ್ನ ಯಾನ್ ಕೊರ್ಪೆ ಎನ್ನ ಪುದರ್ ಬರ್ರೆ ಬರಲಿ ವೇದಿಕೆಗೆ ಲೆಪ್ಪರೆ ಬರಲಿ ಪುದರ್ ಬರೆಯರೆ ಬರಲಿ ಅವಲೆತ್ತಿನ ತಗಡು ನಮ್ಮ ತೂದುಪಾರು ಮಾತೂದುಪಾರು ಆ ತಗಡು ಮುಚ್ಚಿದ್ದೀನಿ ಆ ರಾಜಲಕ್ಷ್ಮ ಆಂಡ ಒರಿಯಾಗಲೂ ಗೊತ್ತಿಜ್ಜಿ ಹರಿಶನ್ನೆ ಕೊಡ್ತೀನಿ ಅವು ಹಂಚಿನ ವ್ಯಕ್ತಿತ್ವ ಇತ್ತಿನಾರ ಹರಿಶನ್ನೆ ಅವಾಗ ಆ ದೈವ ಅಪ್ಪೆಗೆ ಸಮರ್ಪಣೆ ಮಲ್ತೇರು ನಾನು ಅರೆನೇ ವೇದಿಕೆ ಕನೋಡತ್ತ ಅರ್ನ ಸಾಮರ್ಥ್ಯ 10 ಜನಕ್ಕೆ ತೆರಿಯೋಡತ್ತ ಎಂಚ ತೆರಿಯೋಡು ಮೇರು ಪಿರಾವಡಿತ್ತಂದಾಂಡ ತೆರಿಯಲು ಸಾಧ್ಯ ಹೆಚ್ಚಿ ಹೆಂಗೆ ಎಂಕಲ್ನ US ಪ್ರಕಾಶ್ ಬತ್ತಿತ್ತೀರ ಆ ಬಂದಿತ್ತಾರೆ ಹರಿಶನ್ನೆ ಕೊಡ್ತೀನಿ 5 ಲಕ್ಷ ಐಕಲ್ ಅಪ್ಪ ಹೆಂಗೆ ಕಾಂಡು ಹರಿಶನ್ನನ್ನು ಕನೋಡು ಹೆಂಚ ಕನೋಡು ಐಕೊಂಜಿ ಉದ್ದೇಶ ಬೋದು ಆ ಪಡ್ತರು ಎಂಕಲ ರಾಮದಾಸರು ಬತ್ತಾರೆ ನಮ್ಮ ಸೋಮೇಶ್ವರ ರಕ್ತೇಶ್ವರದ ಅಧ್ಯಕ್ಷರು ತುರ್ಲೇರು ಬಿರೋರು ಅನ್ನ ನಮ್ಮ ಸೋಮೇಶ್ವರ ಇತ್ತಿನ ಚಂದ್ರಮಂಡಲೋತ್ಸವ ಅಜೀರ್ಣ ವ್ಯವಸ್ಥೆ ಉಂಡನ್ನ ಐ ನಮ್ಮ ಐಕ್ ಒಂಜಿ ಹೊಸತಾದು ನಮ್ಮ ಮಲ್ಪೊಡು ಐಕ್ ನಮ್ಮ ಜಪ್ಪುಡನ್ನ ಆ ಪೊರ್ತುಡು ಎಂಕಲ್ನ ಸ್ವರ್ಣಬಿಂಬದ ಧರ್ಮ ನಡಾವಳಿ ಬ್ರಹ್ಮಕಲಶೋತ್ಸವ ನಡತೋದು ಅವು ಮಲ್ಪೊಡಿ ಖಂಡಿತವಾದ ಅದು ಏತು ಬೋಡು 18 ಲಕ್ಷ ಬೋಡು ಅದು ಸೇರೋದು ಮಲ್ಪುಗ ಮೇಲೆ ಒಂಜಿ ಉದ್ದೇಶನ ಕುರಿಯ ಅಂಚ ಮಲ್ಪುಗ ಜಪ್ಪುಗ ಅಪ್ಪ ಏನೊಂಜಿ ಅಧ್ಯಕ್ಷರ ಆವಡತ್ತ ಅಧ್ಯಕ್ಷರ ಅನ್ನದ ಅಕಲನ ಎಂಕಲ ಪೂರ ಕೂರುದು ಹರಿಶನ್ನೆ ಆವು ನಾನು ಐ ರಾಮದಾಸನ್ನೇ ಬಂತೇನೆ ಹರಿಶನ್ ಒಯ್ಪುಜೆ ವಹಿಸುಜೇದು ಅರೆನಿ ಏರು ವಯಸ್ಸಾರ ಸಾಧ್ಯ ಯಾರು ಖಂಡಿತ ವಹಿಸುಜೇದು ಅಪ್ಪ ಯಾರು ಬಂಡೆ ಬರ್ಚಿ ಸೋಮೇಶ್ವರ ಲೆಪ್ಪುಗ ಎಲ್ಲ ಬರ್ಪೆ ಅರೆ ಎಲ್ಲ ಲೆಪ್ಪುಲೆ ಆ ಸೋಮನಾಥಗ ಅಪ್ಪಣೆ ಅಪ್ಪನತ ಅಂಚ ಸೋಮೇಶ್ವರಲ್ಲ ಹರಿಶನ್ನಲ್ಲಿ ತೊಡಗ್ತೀರಿ ಅಲ್ಪ ಚರ್ಚೆ ಆಡು ದೂರೋಡು ಕುಲ್ಲಿಯರು ಎದುರು ಬರ್ಪುಜೇರು ಇದು ಸತ್ಯ ಸಂಗತಿ ಅನ್ಪನು ಎದುರು ಬರ್ಪುಜೇರು ಎಂಕುಲು ಅವ್ರು ಕೂಲ್ದ ಮೇರು ಪಿರಾವಡು ಕುಲ್ವೇರು ಹರಿಶರ ಎದುರು ಬಲ್ಲೆ ಏತು ಸತ್ಯ ಅಲ್ಲಿ ಇದೆ ಬೊಕ್ಕ ಬತ್ತೇರು ಮತ್ತು ಹರಿಶನ್ನ ಅಧ್ಯಕ್ಷರು ಇರಿ ತೀರ್ಥ ಮಿತ್ತು ತೂಯರು ಹರಿಶನ್ನೇ ಉಪಯೋಗಿಸಿ ದಾಯ ಪಂಡ ವಹಿಸುಂಡ್ರೆ ನಾನು ಅಧ್ಯಕ್ಷ ದಾಯ ವಹಿಸ್ತಾರೆ ಪಂಡ 6 ವೇದಿಕೆ ಬಂದೇರು ಅವು 18 ಲಕ್ಷ ಅದಾತ ಅವು ಕೇಂಜಿನ ತೊಂದರೆ ಜಾನ್ ಮಲ್ತು ಬಿಡುವೆ ಅಲ್ಲಿ ಎಲ್ಲಿಯ ಬೇಲೆ ಇಂದು ಅವು ದಾಯಾರೇನು ಮಲ್ತದೇರು ಬಂದಾರೆ ಬೊಕ್ಕಾರ್ತ ಅದಪ್ಪು ದಾಯ ಪಂಡ ಆಂಡು ರಾಮದಾಸ್ ಮಸ್ತ್ ಜನ ಪ್ರಯತ್ನ ಬೈದಿರ ಆ ಉರ್ಲುಡು ಬಹಳ ವಿಜೃಂಭಣೆಡು ಅರ್ನ ನೇತೃತ್ವಡು ರಾಮದಾಸ್ ನಕಲ ಆ ಸಮೂಹದ ಮಾತ ಜವನೇರು ಒಟ್ಟು ಸೇರೊಂದು ಬಹಳ ಪೊರ್ಲಗಂಟದು ಬೋದು ಆ ಸೋಮನಾಥ ದೇವರಿಗೆ ಅರ್ಪಣೆ ಆಡು ಎಲ್ಲ ಪಂಡೆ ನಮ್ಮ ಗಾಣಿಗ ಸಮಾಜದ ಅರ್ಪಣೆ ಮಲ್ತಿತ್ತಂದಾಂಡಲ ಐಕ್ ಮಾತ ಸಮಾಜದಾಗಲೇ ಒಟ್ಟು ಸೇರೋದು ಕುರ್ಕ ದಾಯ ಸೋಮನಾಥ ದೇವರು ಇಡೀ ಮಾಗಣಿಗೆ ಸಂಬಂಧಪಟ್ಟ ದೇವರಾಯನ ಹತ್ರ ಮಾತ ಸಮಾಜನು ಸೇರಿಸೋ ಒಂದು ಒಪ್ಪಿಸದ ಅಂದು ಪೊರ್ಲ ಕಂಠದ ಶೋಭಾಯಾತ್ರೆ ನಡತದು ಆ ಪುಣ್ಯ ಕಾರ್ಯ ಎಲ್ಲ ನಡತದು ಅಂತ ದಂಬು ಬಿಡಿ ಹರಿಶನ್ನೆ ಐಟಿ ತಿನ್ನಕಲ ನಮ್ಮ
ಪೂರ್ಲು ಮುಗಿ ನನ್ನ ಇಟ್ಟಂತೆ ಕಾಸಲ ಉರಿದು ಪಂಡಿರು ರಾಮದಾಸರು ಸಂತೋಷ ಬೊಕ್ಕ ಆತನ ಏಕಲ ನಡಾವಳಿ ಸುರಾಂಡ್ ಧರ್ಮ ನಡಾವಳಿಲ್ಲ ಬ್ರಹ್ಮ ಕೊಳ್ಸದ ಅವು ರಡ್ಡೆ ಕೆಮ್ಮ ಸೊನ್ನೆ ಸೇರೋಡು ಆತ ಬೂಡೈಕ್ ಅವಾಗ ಐಕೊಂಜಿ ಅಧ್ಯಕ್ಷರ ಅವಡತ್ತ ಅವಾಗ ಏನ್ ಪಂಡೆ ಮಾತೆಂಗ್ಲೊಂಜಿ ನಡುಮುಂಜಂತ ವಿಷಯ ಪೂರ ಪಂಡೇರಿ ಇಂಚಿನಕ್ಲೆ ನಮ್ಮ ಮಲ್ಪುಗ ಅಪ್ಪ ಯಾಮನ್ ಕುರ್ಚಿ ನಮ್ಮ ಕುಲ್ಲು ಕೊಂಚ ರಡ್ಡು ಮುಂಜೆ ಅಭಿಪ್ರಾಯ ಎಲ್ಲ ಬರ್ತಿತ್ತು ಹರಿಶನ್ನೇ ನಾವು ಯಾವಂಡ ಹರಿಶನ್ನೇ ಮಲ್ಪುಗ ಬಂಡೆ ಆರೇ ಬರೋಡು ದಯಪಂಡ ಅರೆ ನಮ್ಮ ಮುಖ್ಯ ವೇದಿಕೆ ಕನೋಡು ಪಂಡೆ ನಿಕ್ಲು 4 ಜನ ಪೂಲಿ 5 ಜನ ಹರಿಶರಡ ಪಲ್ಲೆ ಯಾನ ಹಿಡ್ದು ಫೋನ್ ಮಲ್ಪೆ ಅಂಚ 5 ಜನ ಏನಕ್ಕಲ ಮ್ಯಾನೇಜಿಂಗ್ ಸಂಜೆನೆಲ್ಲ ಉಳ್ಳೇರು ಮುಕ್ಕಲು ಮಾತು ಒಟ್ಟು ಸೇರೊಂದು ಆರ್ಲ ಎಡ್ಡೆ ಆ ಕ್ಷೇತ್ರದ ಎಡ್ಡೆ ಇನ್ನು ಬತ್ತಿನಾರು ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಆದುಳ್ಳೇರು ಸಂಜೀವ್ ಉಳ್ಳಾಲ ಆರ್ಲ ಆ ಕ್ಷೇತ್ರ ಮಸ್ತ್ ಕೆಲಸ ಕಾರ್ಯ ಮಾಡ್ತಿನಾರು ಅರೇನು ಕೆಲವೊಂದು ಹಿರಿಯ ಅರೇನು US ಪ್ರಕಾಶ್ ಓಕೆ ಕೆಲವು ಸದಸ್ಯರು ಮತ್ತಿದ್ದರು ಟ್ರಸ್ಟಿದ ಆಗ್ಲೇನು ಪೂರ ಹರಿಶರ್ ನಡೆ ಪೋಲಿಯೇ ಬಟ್ಟು ಹಿಡಿದು ಆ ಫೋನ್ ಮಾಡ್ತಾ ಹರಿಶರೇ ಒಂದು 5 ಜನನ ಕಟ್ಬಿಡ್ದೆ ಈರು ಇಜ್ಜಿ ಬಂದರೆ ಬಲ್ಲಿ ಆ ಒಂದು ಒತ್ತೆ ನೋಡು ಅವು ಎಂಚಿನನ್ನ ಅವು ಈರು ಪನ್ಪೇರ ಹೋಗ್ಲಿ ಯಾವ ಮನ್ಪೂಜಿ ಬರ್ಪೇರಿತ್ತೀರಿ ನಡೆ ಮೇರೆಗದಾದನ ಕಸವಿಸಿ ಆದುಪ್ಪರೆ ಯಾರು ದಾಯ ಬರ್ಪೇರದಾದನ ಅಂತ 5 ಜನ ಮೇರೆ ಆಫೀಸ್ ಕುಲ್ಲಿಯರ ಮೇಲೆ ಬರ್ತೀರಿ ಮತ್ತು ಪಂಡ್ಯರಿಗೆ ಹರಿಶರ ಒಂಜಿ ಎಂಕುಲೊಂಜಿ ನಿರ್ಣಯ ಮಾಡ್ತದ ಇದೈಕ ಆವೋಡು ಹರಿಶರ ನೀರು ಎಂಚೆ ಬಂದ ಮತ್ತು ಬಂಗಾರ ಒಂದೊಂದು ಮೂಜಿ 4 ಕಿಲೋ ಬಂಗಾರ ಕೂಡಿತ್ತು ಮೂಜಿ 3/4 ಕಿಲೋ ದಾದನ ಈಗ ಕಾಸು ಅಂತ ಕಮ್ಮಿ ಆಗ್ತಾನ ದಾದನ 5 ಮುಕ್ಕಲು ಮೂಲ್ಯನ್ನೇ ಫೋನ್ ಮಲ್ತೀರಿ ಕೊಂಚ ಎಣ್ಣೆ ದುಪ್ಪಿರಿ ಯಾವ ಅದು ಪಂತೀರಿ ಅಂದ ಯಾನು 5 ಎಣ್ಣದಿವಿ ಅಂತ ಲಾಸ್ಟಿಗೆ ಪಂಡೇರಿಗೆ 4 ಜನ ಕುಡಿದು ಮುಕ್ಕಲು ಪನ್ಪುಜಿರಿಗೆ ಬೇರೆ ದಯಪಂಡ ಧೈರ್ಯ ಹೆಚ್ಚಿ ಬೇರೆ ನಾವು ಉಸಿರಿಜ್ಜ ಐದು ಯಾರು ಫೋನ್ ಮಾಡ್ತದೆ ಪಂತೇನೆ ಹಾಕ್ಲ ಫೋನ್ ಮಾಡ್ಕೊಡ ಈರು ಅಧ್ಯಕ್ಷರಾವಡು ಪಂತೀರು ಮೂಲ್ಯನ್ನಿ ಅಯ್ಯಪ್ಪಗೆ ದಾದ ಮಲ್ಪ ರೂಪಾಯಿ ಹೆಚ್ಚಿ ದಾದ ಮಲ್ಪ ಮೂಲ್ಯನ್ನೇ ಬಂತೀರು ಮೂಲ್ಯನ್ನ ನಿಮಿತ್ತ ಒಂಜಿ ಗೌರವ ಇತ್ತಿ ನಂಚಿನ ವ್ಯಕ್ತಿ ಆರ ಯಾರು ಪಂಡ ನಡಿ ಇಜ್ಜಿ ಬಂತಿದ್ದೀರಿ ವಾ ಬೇಲ ಆವು ಸರಿ ಈರು ಬಂದ್ಪರ ಆವು ಅಂಚ ಮಂಚಿನ ವ್ಯಕ್ತಿ ಹರಿಶನ್ನೇ ಆ ಒಂದು ವಯಸ್ಸು ರಾಂಡ ಬೊಕ್ಕ ಆಲೋಚನೆ ಮಲ್ತೀರು ಇದು ರಡ್ಡೆ ಕೆನ್ಮ ಸೊನ್ನೆ ಸೇರಿಸೋಡತ್ತ ಅವಲ್ತದ ಕನಪ ಬರೀ ಕಷ್ಟ ಅಂಚ ಬ್ರಹ್ಮಕಲು ಸಮ್ಮೇಳನ ಅಧ್ಯಕ್ಷರು ಮಲ್ತೀರು ಐಕ್ ಬೋಡಿತ್ತಿನ ಆರ ಅಧ್ಯಕ್ಷರ ಆಂಡಲ ಆರೆಗೆ ಮಾಹಿತಿಗೋಸ್ಕರವಾದ ಮಲಮಲ್ಲ ವ್ಯಕ್ತಿಗಳು ಸೇರಿ ನಮ್ಮ ನವನೀಶ ನಂಚಿನಕ್ಕಳು ಅರೆಗೆ ಮಾರ್ಗದರ್ಶನಗೋಸ್ಕರವಾದ ಆರು ಒಂಜ ಹೆಂಗೆ ದಾಳ ಗೊತ್ತಿಜ್ಜಿ ಪಾತೆರೆಲ್ಲ ವಿಷಯ ಎತ್ತದೆ ಒಂಜಿ ಅರೆ ಪಾತೆರ್ರೆ ಎನ್ನೊಟ್ಟಿಗೆ ಇಂಚ ಒಂದಿನ ನಾವೇ ನಮ್ಮ ಚಂದ್ರಮಂಡಲದ ವಿಷಯ ಆರು ಸ್ಟೇಜಿಗೆ ಪಾತೆರ್ನ ರತ್ತ ಅರೆ ಗೊತ್ತು ನಾವು ಯಾರೊಟ್ಟಿಗೆ ಕುಳೊಂದ ಅದರ ನಮ್ಮ ಚಂದ್ರಮಂಡಲದ ವಿಷಯ ಪಾತ್ರ ನಮ್ಮ ಅವಳು ಆತಿನ ರಕ್ತೇಶ್ವರಿದ ಒಂಜಿ ಹಾಲ್ ಫಸ್ಟ್ ಆ ಹಾಲ್ಡ್ ಹರಿಶೇರಿ ಪಾತ್ರೆ ಯಾವ ಪಾತ್ರೆ ರಂಡೆ ಪಾತ್ರೆ ದಾಲ ಜಡ್ಡೆ ಪೂರ ಸುಲಾಪ ಪಾತ್ರೆ ಬಾರಿ ಚೌಕ್ ಪಾತ್ರೆ ಇತ್ತೆ ಅರ್ಲಕ ಪಾತ್ರೆ ಎಂಕಲ ಆಪಿ ಇತ್ತೆ ಆ ರಾಜ ಚೌಕ್ ಪಾತ್ರೆ ಎಂಚ ಪಾತ್ರೆ ಅವ್ರಿಗೆ ಗೊತ್ತಿಜ್ಜಿ ಯಾವ ಎದತ್ತೆ ಯಾರು ಪಿರೋಡ್ ಹೆಂಗೆ ನೆರದು ಎಂಚಿನ ಈ ಅನ್ನೆ ದಾಯ ಪಂಪೇರದ 11 ಉಪ್ಪೆರಲ್ಲ ಯಾವ ದಾಯ ಬಂಡ ಆರು ಹೊಗಳು ಕಟ್ಟನ ಒಪ್ಪಿಸುಜ ಆರಾಯ್ತು ಒಪ್ಪಿಸುಜ ಈತ ಮಾತ ಆದ ಧರ್ಮ ನಡಾವಳಿ ಮಹೋತ್ಸವ ಬ್ರಹ್ಮ ಕಳಸೋತ್ಸವ ಸಾಂಗವಾದ ಅವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾದರಿಯಾಗಿ ನಂಚಿನ ಒಂಜಿ ಸಮಾರಂಭ ನಡತ್ತದೆ ಆ ಧರ್ಮ ನಡಾವಳಿ ನಡತ್ತದೆ ಆ ನಡಾವಳಿ ನಡ್ಕೊಂಡಾಂಡ ಇಷ್ಟು ಪೂರ್ಣ ಸಹಕಾರ ಐತಿನ ಹರಿಶನ್ನೆಲ್ಲ ನಾವು ಶೆಟ್ಟರು ಮತ್ತೆ ಮಸ್ತ್ ಜನ ಇರ್ತಾರೆ ನಮ್ಮ 5 ವೇದಿಕೆ ಚಂದ್ರಾಸ್ ಇಲ್ಲ ರೂಪೇರು ನಮ್ಮ ಚಂದ್ರಾಸ್ ಹುಚ್ಚಿ ರೂಪೇರು ಸುವರ್ಣ ರೂಪೇರು ಮಸ್ತ್ ಜನ ಇರ್ತಾರೆ ಮಾತಿರಲ್ಲ ಪಾಲ್ಪಡ ಜನ ಮಹತ್ ಕಾರ್ಯ ನಡತ್ತಿರು ಐಟ್ 5 ಬೊಕ್ಕ ಹರಿಶನ್ನಕ ಧೈರ್ಯ ಬರ್ತದೆ ಅಪ್ಪ ರಡ್ಡು ಎನ್ಮ ಸೊನ್ನೆ ಇತ್ತಲ್ಲ ಹಾಕೊಂಡು ಇನಿ 4 ಬರೆದು ಎನ್ಮ ಸೊನ್ನೆ ತಿನ್ನಕ್ಕೆ ಜೈದೇರು ಆ ಧೈರ್ಯಡು ಇನಿ 4 ಎನ್ಮ ಸೊನ್ನೆ ಬೋಡು ಇದು ಆವಡುಂದಾಂಡ ಆ ಧೈರ್ಯ ಇನಿ ಹರಿಶನ್ನಾಗ ಬೈತದೆ ಅಂಚೆ ಇಟ್ಟವತ್ರ ಐಕ್ಯಾನಿ ಪಂಡ್ರೆ ಸಾಧ್ಯ ಪಂಡೆ ದಯಗೊಂಡ ಇಂಚಿನ ಖಂಡಿತವಾಗ ಆವಡಿತ್ತಿರ ಅಂಚಿನ ಹರಿಶನ್ನೇ ಇನಿ ಸಮಾಜಮುಖಿಯಾದಲ್ಲ ಶೈಕ್ಷಣಿಕ ವಿಕಾಸ ಸಾಮಾಜಿಕವಾದ ಮಾತ ಕ್ಷೇತ್ರೊಡ್ಲ ಇನಿ ಒಂಜಿ ಉನ್ನತ ಶ್ರೇಣಿಗೆ ಬತ್ತಿನಂಚಿನ ಹರಿಶನ್ನೇ ಸಂತೋಷ ಆ ಅಪ್ಪನ ಅನುಗ್ರಹಡು ಇನಿ ಬೈ ದಯಪಂಡ ಇಂಚಿನ ಒಂಜಿ ಕಾರ್ಯ ಆವಡುಂದಾಡನೆ ಅಪ್ಪೆ ಅರಣಿ ಇಂಚಿನ ಒಂಜಿ ಸ್ಟೇಜಿಗೆ ಇಂಚಿನ ಪಾತ್ರೆಗೋಸ್ಕರ
ವಿಧೇಯಕನೇ ದೇರು ಇನಿ ಅರ್ನ ಸಾಮರ್ಥ್ಯ ಇಂಚಿನ ಪಂಡದು 10 ಜನಕ್ಕೆ ತೆರೆಯಲು ನಾ ಹರಿಶನ್ನೆ ಇಂಚಿನ 4 ನನ್ನ ನೇರ್ದು ಜಾಸ್ತಿ ತಿನ್ನಲ್ಲ ಮಲ್ಪೆರ ಅನ್ನೋದು ಸಾಧ್ಯ ಉಂಟು ಅಂಚ ಪಂಡೊಂದು ಯಾನೈತೆ ಯಾನೆಕಡೆ ಪಂಡೆ ಒಂಜಿ ವಿಷಯ ಆಡು ಪಂಡದು ಅಯ್ಯ ನಾನು ಆರು ಪಂಡೆ ದಯ ಪಂಡ ಯಾನು ಪನ್ಪುಜಿಂದಿತ್ತೆ 6 ವೇದಿಕೆಡು ಅನ್ನೆ ಪನ್ಪೇರು ಪಂಡೆ ರೈಕನ್ನ ಪನೋಡಾಪ ಎಂಕಳ ಉಳಿಯಡು 2007 ಜಿ ಪ್ರಶ್ನೆ ಆ ಪ್ರಶ್ನೆ ಚಿಂತಕರು ದಯ ಪಂಡ ಬ್ರಹ್ಮ ಅಜೀರ್ಣಾವಸ್ಥೆ ಜೀರ್ಣೋಧನ ಮಲ್ಪೆರಗೋಸ್ಕರವಾದ ಒಂಜಿ ಪ್ರಶ್ನೆ ದೇನು ಆ ಪ್ರಶ್ನೆ ದಿನಾಗ ಆ ಪ್ರಶ್ನೆ ಪ್ರಥಮವಾದ 10 ನಿಂಚಿನ ಪಂಡ ನಿಕುಲು ಇನ್ನೇನು ಜೀರ್ಣೋಧನ ಮಲ್ಪನಾಗ ರಕ್ತೇಶ್ವರಿಗಳ ಒಂಜಿ ಕಟ್ಟೆ ಕಟ್ಟದ ಪೂಜೆ ಆವಡು ರಕ್ತೇಶ್ವರಿಲ್ಲ ಈ ಕ್ಷೇತ್ರ ಉಂಡು ಪಂಡದು ಎಂಕಲ ಪ್ರಶ್ನೆ ಚಿಂತಕಡೆ ಬರ್ತದೆ ಆ ಪ್ರಶ್ನೆ ಚಿಂತೆ ಬಂದಾಗ ಅವು ಈತಿನಟ್ಟು ಇಜ್ಜಾಂಡತ್ತ ಇಜ್ಜಿ ಅವು ಉಂಡು ನಿಕುಲ ಇನ್ನು ಆರಾಧನೆ ಮಲ್ಪಡು ಲಾಸ್ಟ್ಗೆ ಮಾತಾಡಿ ಸೇರಿದು ಕಮ್ಮಿಟದಾಗ ಮಾತಾಡ್ತೇಳಿ ರಕ್ತೇಶ್ವರಿನ ಒಂಜಿ ಕೆದುಲು ಉಂಡು ಅಲ್ಪ ಒಂಜಿ ಬನಲ ಉಂಡು ಅವು ರಕ್ತೇಶ್ವರನ ಬನ ಪಂಡದು ಬಂಡೆ ಅವಲೇ ಹೀಗೆ ಕಟ್ಟೆ ಕಟ್ಟುಡು ಒಂಜಿ ಐನು ಸಾಪನೆ ಮಲ್ಕೊಡು ಪಂಡದು ಅಲ್ಪ ಐನೊಂಜಿ ಕಟ್ಟೆ ಕಟ್ಟದು ರಕ್ತೇಶ್ವರನ ಒಂಜಿ ನಿರ್ಮಾಣ ಮಾಡ್ತಾರೆ 5 ಬೊಕ್ಕ ಇವತ್ತು ಕಾಲ ಕರಿನೇರು ಬೊಕ್ಕ ಕೆಲವರೇ ಅಸೌಖ್ಯ ದಯಪಟ್ಟೆನ್ನ ಪೂಜ್ಯರಿಗೆ 6 ಅಸೌಖ್ಯಡು ಗುರಿಯರು ಕೆಲವು ಪೂರ ಕಚ್ಚಾಟಲು ಕೂಡ ಬರ ಸ್ಟಾರ್ಟ್ ಆಡ ಅವು ದಾಯ ಬರ್ತಲು ಕೂಡ ನಮ್ಮ ಪ್ರಶ್ನೆ ಚಿಂತನೆ ಮಲ್ಪುಗ ಪಂಡದ ಒಂಜಿ ಕಾಂಜಿಂಕಾಡದ ಒಂಜಿ ದೈವಜ್ಞರ ಮುಖಾಂತರ ಕುದ್ವಲ್ನ ಮುಖ ಪ್ರಶ್ನೆ ದಿಯ ಆ ಪ್ರಶ್ನೆ ದಿನಾಗ ಆ ಪ್ರಶ್ನೆ ಚಿಂತನೆ ಬರ್ತದೆ ಆ ರಕ್ತೇಶ್ವರಿಗೆ ದಾಯ ನಿಕುಲ ಪ್ರತಿಷ್ಠೆ ಮಾಡ್ತಾರೆ ಆ ರಕ್ತೇಶ್ವರಿ ಅಪ್ಪನೊಟ್ಟಿಗೆ ಐಕ್ಯ ಎತ್ತಿನ ಶಕ್ತಿ ಐಕ್ಯ ಪೂನೀರು ಅವಲೇ ಸಂದೊದ್ದಿತ್ತಿನತ್ತ ನಿಕುಲ್ ದಾಯ ಐನು ಕೂಡ ಪ್ರತಿಷ್ಠೆ ಮಲ್ತೇರು ಪಂಡಿನ ಒಂಜಿ ಬರ್ತದೆ ಪ್ರತಿಷ್ಠೆ ಮಲ್ತದ ಆತನ ಕುಡುಂಜಿ ಕಟ್ಟುಂಡು ಐಕ್ ಅಯನ ನೇಮ ಕೋಲೋಲಾವಡು ಪಂತ ಒಂಜಿ ಬತ್ತನು ಹುಲಿಯಡೊಂಜಿ ಕಟ್ಟುಂಡು ಅವಳು ಸುದೆತ ಸುತ್ತವುಳ ದಾಯ ಪಂಡ ಅವಳು ಕುಲ್ದಿನಿ ಎಂಚ ಪಂಡ ಐಕೊಂಜಿ ಕಾರಣ ಉಂಟು ಹಕುಲು ಉಳ್ಳಿಯ ಸೋಮನಾಥನ ನಿರುಪ್ಪ ಸಾವಿರಾಳ ಪಟ್ಟ ಸತ್ಯ ಎಂಕಲ ಅಧಿಕಾರದ ಚಿತ್ತಲು ಬಂದು ಪಂಪಿನ ಪುದರೊಂದು ಶಾಸನಲ ಉಂಡು ಸೋಮನಾಥೆ ಬಾಯಿ ಬರಂದಿನ ದೇವಿರಾಂಡ ಸೋಮನಾಥ ಕ್ಷೇತ್ರಡು ಓಲ ಗಂಭೀರ ಸಮಸ್ಯೆಯಲ್ಲಿ ಬತ್ತನ ಉಳ್ಳಿಯಲ ಚಾವಡಿನ ತೀರ್ಮಾನ ಅವಡು ಪಂಪಿನ ಶಾಸನಲ ಆ ಕ್ಷೇತ್ರ ಉಂಟು ಅಂಚಿನ ಶಾಸನ ಇತ್ತಿನ ಕ್ಷೇತ್ರಡು ಈ ದಾಯ ಆ ಸುತ್ತಲಿಟ್ಟು ದೇವದೇವ ಕಾರ್ಯ ಬಂಡ ಅಕ್ಲ ಅವಳು ಸೋಮನಾಥನ ನಿರುಪ 11 ಉಂತುನಾಗ ಗಂಗಾದೇವಿನ ಉಂಡು ಮಲ್ತದು ಅಂಗಾಯಿದಾತ ಮಲ್ಲ ಜಾಗಡು ಮುಂಗಾಯಿದಾತ ಮಲ್ಲ ಜಾಗಡು ಪುಣಿಯೂರೊಂಡ ಪಂಪಿನ ಶಕ್ತಿಲು ಅವಳು ಅಂಚಾಯಿನಿಟ್ಟ ಅವಳು ಆ ದೇವಿಯರೆಗಳ ಮನೆ ಮಂಚವಾವಡು ಮಾನಿಚ್ಚಿಲಾವಡು ಕೋಲು ನೇಮಲಾವಡು ಆಪಲಕ ಇಚ್ಚಿ ಅವಳು ಮಾತ ಕುಟುಂಬದಕ್ಕಲ ನಾಗದೇವಿರಿತ್ತನ್ನ ನಾಗದರ್ಶನ ಮಲ್ಕೊಳಕಲ ಇಚ್ಚಿ ಒಂಜಿ ದಿಲೋಡು 1971 72 ದಾನ ಅವಳೊಂಜಿ ಪ್ರಶ್ನೆ ದೀದಿತ್ತೇರು ಆ ಪ್ರಶ್ನೆ ದೀದುಪ್ಪುನಾಗ ಆ ಪ್ರಶ್ನೆ ಬಂದು ಒಂಜಿ ಕಾಲಗಟ್ಟುಡು ಇದಕ್ಕೆ ಸಂಬಂಧಪಟ್ಟ ನಾಗಮಂಡಲೋತ್ಸವ ನಡಪೆರ ಉಂಡು ಬಂದ ಆನೆದ ಕಾಲೋಡು ಪಂತಿನ ಅವು ಮಾತ್ರ ತಂದೆ ಕುಡೊಂಜಿ ಮಹಾ ವಿಜೃಂಭಣೆ ಆಯ್ನಂಚಿನ ಒಂಜಿ ಕ್ಷೇತ್ರದ ಧರ್ಮ ನಡವಾಳಿ ಮಹೋತ್ಸವ ನಡಪೆರ ಉಂಡು ಆನಿ ಪಂತಿನ ಅವು ನಮ್ಗೆ ನಮ್ಮ ಈ ಇತ್ತು ಆಂಡವು ನಾಗಮಂಡಲ ಉಲ್ಲಾಲದ ನಾಗಮಂಡಲ ಐನೇ ಆ ಕ್ಷೇತ್ರದ ದಾತ್ರ ಅವಳ ಆ ಒಂದಿನೆಟ ಅವರ ಆ ನಾಗಮಂಡಲ ಉಳ್ಳಾಲ ನಡತ್ತದೆ ಈ ರಕ್ತೇಶ್ವರನ ಇಂಚ ನಮ್ಮ ಪಿದೈಕನದ ಅಪ್ಪ ಏನು ಇಂಚಿನ ಮಲ್ಪೊಡು ಅವಳು ಕೋಲನೆ ಮೂಲ ಆಪಲಕ ಇಚ್ಚತ್ತ ಐಕ ಬಂಡೇರು ಖಂಡಿತವಾದ ಮೂಲ ಆಪಲಕ ಇಜ್ಜಿ ಐನು ಕೊನ್ನದು ನಾಗದೇವೇರ್ನಲ್ಪ ಐನು ಪುರ ತೆರ್ತದು ನಾಗದೇವೇರ್ನವರು ಪ್ರತಿಷ್ಠೆ ಮಲ್ಪಲೇ ಬಟ್ಟೆ ಐನು ಕೊಂದು ನಾಗದೇವರ ಪ್ರತಿಷ್ಠೆ ಮಲ್ತರು ಐದು ಬುಕ್ಕ ಆ ನಾಗದೇವರಡೆ ಪ್ರತಿಷ್ಠೆ ಮಾಡ್ತಾರೆ ಕೋಡೆ ಹತ್ತು ಮುರಣಿ ಯಾನ್ ರಾತ್ರಡು ದಿನ ನಿತ್ಯ ಬರೋಡಾಕೊಂಡು
ಸ್ವಪ್ನಾವಸ್ಥೆಡು ಬರ್ತದೆ. ಯಾನು ನಿಜವಾದ ಈ ಕ್ಷೇತ್ರಗಳು ಬೈದಿನ ಎತ್ತ ನೀನು ತೂತಿನ ಎತ್ತ ದಯಮಾಡಿ ಹರಿಶರಿಂದ ಬಂತೇನೆ ಯಾನು ಹಿರಿಯರು ಇತ್ತಲ್ಲಿ ತಗೊಂಡು ಹಿರಿಯನ ಅವ್ರು ಬ್ರಹ್ಮಗಂದು ಹಾಕೊಂಡು ಶಿಲಾನ್ಯಾಸ ಹಾಕೊಡ್ತು ಹಿರಿಯನ ಅಡೆಲ್ಲ ನೀತಿ ಬರ್ಕೊಂಡು ಬಡ್ಚಿ ಮಾರ್ಗಲ್ ಬರೋ ಸರಿ ಇಜ್ಜಿ ಇರ್ಬೊಕ್ಕ ಬೈಲಿ ಆಂಡ ಯಾನು ಮುರಡಿ ತೂತ್ತೆ ಇಂಕ್ ಆ ಧರ್ಮ ನಡಾವಳಿ ಆಪುನಲ ಅಪ್ಪೆ ತೋಜಾಯಿರು ಒಂಜಿ ಸೂಚನೆ ಕೊರಿಯರು ಎಂಕ್ ಅವಲಾಪನ ನಡಾವಳಿನ ಯಾ ಈ ಮನ್ನಡಿ ಅಂತಿತ್ತನುವೆ ಪಂಪಿನ ನಿರ್ದರ್ಶನ ಎಂಕ್ ಆ ಸ್ವಪ್ನಾವಸ್ಥೆ ಹಿಡಿದು ಯಾನ್ ಅಪ್ಪನ ಹರೀಶರ್ ಫೋನ್ ಮಲ್ತೆ ಹರೀಶರ ಎಂಕ್ ಇಂಚಿನ ಸ್ವಪ್ನಾವಸ್ಥೆ ಆಂಡ್ ಅಪ್ಪ ಹರೀಶರ ಪಂಡ ನಡವಳಿ ಆಯ್ನ ಉಂಟು ಅವು ಮಾತ್ರ ತಂದೆ ಕುಡಂಜಿ ಮುರಣಿ ಬಲ್ಮನ ಪ್ರಸಾದ್ ರೈ ಮೇಲೆ ಕಳ್ಳಿಮಾರು ಆ ಅಪ್ಪನ ನಿಜವಾದ ಒಂಜಿ ಆ ಕ್ಷೇತ್ರದ ಹಬ್ಬ ಕಟ್ಟಿಬಿಟ್ಟು ಚೆನ್ನಾಗಿ ಬರುವಂಥದ್ದು ಯಾರು ಸ್ವಪ್ನಾವಸ್ಥೆ ಹಿಡಿದು ಹೆಂಚಿನ ಪನ್ಪುನಿ ಬಂದು ಇತ್ತು ಪುನಗ ಅವು ಟಿ ವಿ ಬರೋದು ಮಧ್ಯಾಹ್ನದ ಕೊಡ್ತು ಯಾರು ಬರ್ತದ್ದು ಟಿ ವಿ ಆನ್ ಮಾಡ್ತೆ ಹಬ್ಬಕ್ಕ ಚೆನ್ನಾಗಿ ಇತ್ತು ನಾವು ಹಬ್ಬಕ್ಕೆ ಅವು ಪ್ರಸಾರ ಆಗುವಂತು ಆನಾಗ ಹರೀಶರು ಪಾತ್ರೆ ಒಂದು ಉಳ್ಳಾಳದ ತಪ್ಪೆಗ್ಲ ಈ ರಕ್ತೇಶ್ವರಿಗ್ಲ ಅತ್ತಂದೆ ಆ ಬುಲ್ಮದ ಉಳ್ಳಾಳದ ಅವಿನಾಭಾವ ಸಂಬಂಧ ಉಂಡು ಅಂಚೆಂಟಾದ್ರೆ ಇನ್ನು ಈ ಕ್ಷೇತ್ರ ಆಯರ ಸಾಧ್ಯ ಅಂಡು ಬಂದು ಆತ ಪನ್ನೊಡು ನನ್ನ ಕರೆಂಟ್ ಎಂಕ ಆತಿಗೆ ಲಿಕ್ಕಿದ್ದೀನಿ ಅಪಗಂದಾಂಡ ಅವು ಸತ್ಯನೇ ಅಪ್ಪೆ ಆ ಉಳ್ಳಾಲ್ತಿನ ಮನ್ನಡು ಅಪ್ಪೆನ ಮನ್ನಡು ಆ ರಕ್ತೇಶ್ವರಿ ತಿಂದ ಆ ರೂಪೋಡ್ಲ ಇನಿ ಮೂಲ ನಡಾವಳಿ ದಪ್ಪೆರ ಸಾಧ್ಯವತ್ತೆ ಆಂಡನ್ ಸಂಪನೆಗೆ ಅನ್ಷ ಅಂಜನೆ ಇನಿ ಆಯ್ನಂಚನ ಬಾರಿ ಪುರ್ಲಗಂಟದ ಶಿಲಾನ್ಯಾಸ ಅಪ್ಪೆ ಪೂರ್ಣ ಅನುಗ್ರಹ ಮಾತೆರೆಗಳ ತಿಕ್ಕಡು ಪೂರ್ಣ ನೆಟ್ಟು ಅಪ್ಪೆ ರಾರಾಜಿಸಡು ಮೆರೆಯಡು ಈ ಊರುಡಿತ್ತಿನ ದಿನಂತಲ ಸುಭಿಷ್ಟ ಮೆರೆಯಡು ಮಾತೆರೆಗಳ ಸುಖ ಶಾಂತಿ ನೆಮ್ಮದಿ ಪೂರ ತಿಕ್ಕೊಂದು ಹರಿಶರಿಗೆ ನೆತ್ತಲ ಕೊನೆ ಮುಟ್ಟಲ ಧರ್ಮ ನಡಾವಳಿ ನಡಪು ನಡೆ ಮುಟ್ಟಲ ಆ ಸಂಪೂರ್ಣ ಸಹಾಯ ಸಹಕಾರ ಮಾತೆರ್ಲ ತಿಕ್ಕಡು ಆ 7 ಸಿರಿಕುಲ್ನ ಎಂಚನ ಆವಡ ಅವು ಸಂಪೂರ್ಣವಾದ ಆವಡು ಅವು ಅತ್ತಂದೇನೆ ನಾನು ಪನ್ನೊಡಾಕೊಂಡು ಹರಿಶನ್ನೆಲ್ಲ ಒಂಜಿ ಗಾಣಿಗ ಸಮಾಜ ಸೇರಿನ ಒಂಜಿ ಕಾಲಘಟ್ಟಡು ಗಾಣಿಗ ಸಮಾಜಗಳು ಸಿರಿನ ಶಾಪ ಉಂಡು ಪಂತೆರೆ ಯಾನ ಐಕ್ಯ ಆನೇನು ಪಂಪೆ ಮಾತ ಸಮಾಜದಕ್ಕೂ ಸೇರ್ನೇ ಒಂಜಿ ಶಾಪ ವಿಮೋಚನೆ ಸಾಧ್ಯ ಉಂಡಿಗೆ ಇನಿ 7 ಸಿರಿಕಲ ಕೆರೆ ಅವಳು ಖಾಲಿ ಗಾಣಿಗ ಸಮಾಜದಕ್ಕಲ ಪೂರ ಸೇರಿಗೇಡು ಮಲ್ತಂದ ಶಾಪ ವಿಮೋಚನೆ ಕಷ್ಟ ಐಕ್ ಮಾತೆರ್ನಲ ಮಾತ ಸಮಾಜದಕ್ಕನಲ ಅನುಗ್ರಹ ಬೋಡು ಅಕುಲ್ಲ ನಟ್ಟುಡು ದೇವರೇ ಈ ಸಮಾಜ ವೆಂಚಿನ ಶಾಪ ಉಂಡು ಐನಿಕ್ಲಿ ಅಕ್ಲಿ ಸಂಪೂರ್ಣವಾದ ಗುಡುಪತ್ತಲೇ ಬಂದು ಭಕ್ತಿಪೂರ್ವವಾದ ಮಾತೆಲ್ಲ ಸಮಾಜ ಸೇರಿದಂದಾಂಡ ಆ ಶಿರಿನ ಶಾಪ ವಿಮೋಚನೆ ಆಯರು ಐಕ್ಯವಾದ ಭಕ್ತಿಪೂರ್ವಕ ನಟ್ಟೊಂದುಲ್ಲೆ ಮಾತ ಸಮಾಜದ ಕುಲ್ಲ ಆ 7 ಸಿರಿಕಲ್ನ ಮಾತ ಆಲಡೆಲ್ಲ ಪೂರ ಆನಾಗ ಎಂಕಲ ಸಮಾಜಗೋಸ್ಕರವಾದ ಈ ಗಾಣಿಗ ಸಮಾಜಗೋಸ್ಕರವಾದ ಮಾತೆರ್ಲ ಪ್ರಾರ್ಥನೆ ಮಾಡ್ತದೆ ನನ್ನ ಮಿತ್ತಿಗೆ ಆ ಸಮಾಜಗೂ ಬತ್ತಿತ್ತಿರ ಇಂಚಿನ ಶಾಪ ಉಂಡ ಐನು ವಿಮೋಚನೆ ಮಲ್ತು ಕೊರ್ಲೆ ಅಪ್ಪೆ ಪಂದ ರಕ್ತೇಶ್ವರಿ ದೇವರಳ ವಿಷ್ಣುಮೂರ್ತಿ ದೇವರಳ ಆ 7 ಸಿರಿಕಲ್ನ ಆ ಕೊರಗಜ್ಜಡ್ಲ ನಟ್ಟೊಂದು ಎಂಕಲ ಸಮಾಜಗೂ ಬತ್ತಿತ್ತಿನಂಚಿನ ಶಾಪನು ಉಡಿಬದ್ ನಿಕ್ಕಲ ಸಹಾಯ ಸಹಕಾರಲ ಬೋಡು ಪನೊಂದು ಇನಿ ವೇದಿಕೆ ಪಾತ್ರ ಮಾತೆರೆಗ್ಲ ಶುಭ ಆಶೀರ್ವಾದ ಕೊರಂದು ಆ ರಕ್ತೇಶ್ವರನ ಸಂಪೂರ್ಣ ಅನುಗ್ರಹ ಮಾತೆರೆಗಳ ತಿಕ್ಕಡ್ಕೊಂಡೊಂದು ಯಾನ ಈ 2 ಪಾತೆರನು ಆ ರಕ್ತೇಶ್ವರಿ ಅಪ್ಪನ ಪಾದಾರವಿಂದಗೂ ಶರಣಮಾರ್ಪಣೆ ಮಾಡಬೇಕು. ಸಕಲ ವಚನಚೇತು ದೇವತಾ ಭಾರತಿ ಸ ಮಮ ವದತಿ ನಿರುತ್ತಾಂ ಸನ್ನಿಧಿಂ ಮಾನಸೇಚ. ಆರಂಭದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಆಢ್ಯರಿಗೂ ಗಣ್ಯರಿಗೂ ನಮಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಹೃದಯಿ ಸನ್ಮಿತ್ರರುಗಳಿಗೆ ಭಾವಬಂಧುಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಇಲ್ಲಿ ನಿಂತಿದ್ದೇನೆ. ಇವತ್ತಿನ ಕಾರ್ಯಕ್ರಮ ಒಂದು ಶಿಲಾನ್ಯಾಸ ಅಂತ. ಯಾವುದಕ್ಕಾದರೂ ಅದಿದ್ದು ಯಾವುದೇ ಒಂದು ಆರೂಢಗಳು, ದೇವಸ್ಥಾನಗಳು, ನಾಗಬನಗಳು ಅಥವಾ ಭೂತಾಲಯಗಳು ಅಥವಾ ಒಂದು ಮನೆಯೋ ಎಲ್ಲಿಗಾದರೂ ಶಿಲಾನ್ಯಾಸ ಅಂತ ಒಂದು ನಾವು ಕರ್ತವ್ಯ ಮಾಡುವಂಥದ್ದು ಹೌದು. ಆದರೆ ವ್ಯಾವಹಾರಿಕವಾಗಿ ಹೇಳುವಾಗ ಒಂದು ಅಡಿಗಲ್ಲ ದೀಪುನಿ ಅಷ್ಟೇ. ಆದರೆ
ಆ ಮಾತಿಗೆ ಅರ್ಥ ಬರುವಂಥದ್ದು ಹೇಗೆ ಅಂತ ಕೇಳಿದ್ರೆ ಈ ರೀತಿಯಾದಂತಹ ಕಾರ್ಯಕ್ಕೆ ವರ್ಣನೆ ಮಾಡಿದಾಗ ಮಾತ್ರ. ನ್ಯಾಸ ಅಂದರೆ ತೆಗೆದಿಡಿಯುವುದು ಅಂತ ಅರ್ಥ. ಅಂದರೆ ಕಲ್ಲನ್ನು ತೆಗೆದು ಇಡುವುದು ದೊಡ್ಡ ವಿಷಯವಲ್ಲ, ದೊಡ್ಡ ಕೆಲಸವಲ್ಲ, ಯಾರು ಎಲ್ಲಿಯೂ ಹೇಗೂ ಮಾಡಬಹುದು. ಆದರೆ ಆ ನ್ಯಾಸಭೂತವಾಗಿದ್ದುಕೊಂಡೇ ಆ ನ್ಯಾಸಕ್ಕೆ ಸಂಕಲ್ಪಿಸಿದಂತಹ ವಿಷಯಗಳು, ಅಲ್ಲಿ ಸಂಕಲ್ಪಿಸಿದಂತಹ ಸಂಕಲ್ಪ ಏನಿದೆಯೋ ಅದು ಸಿದ್ಧಿಯಾಗುವ ತನಕವೂ ಆ ನ್ಯಾಸ ಪರಿಣಾಮವನ್ನು ಬೀರುತ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಆ ನ್ಯಾಸ ಒಂದು ಅರ್ಥವಂತಿಕೆಯನ್ನು ಪಡ್ಕೊಳ್ಳೋದಂತೆ. ಆದರೆ ಆ ನ್ಯಾಸ ಅರ್ಥವಂತಿಕೆಯನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಯಾರು ಶ್ರಮವೂ ಬೇಕಾಗಿಲ್ಲ ಅಂತ, ಕೇವಲ ನಾವೆಲ್ಲ ನಿಮಿತ್ತ ಮಾತ್ರ ಅಂತ. ಈ ಕ್ಷೇತ್ರದ ಅಧಿಷ್ಠಾತ್ರ ದೇವತೆಗಳು ಅಥವಾ ನಮ್ಮೆಲ್ಲರ ಹನುಮನಗಳು ಅಲ್ಲಿ ಭಾವ ಭಕ್ತಿ ಇದನ್ನೆಲ್ಲ ತುಂಬಿ ಆ ಕರ್ತವ್ಯ ತನ್ನಿಂದ ತನ್ನಷ್ಟಕ್ಕೆ ಆಗುತ್ತಾ ಹೋಗುತ್ತದೆ. ಅದು ಈ ಕ್ಷೇತ್ರದಲ್ಲಿ ಇಂದು ನಡೆದಂತಹ ಕರ್ತವ್ಯ, ಅದಕ್ಕೆಲ್ಲ ನಾವು ಭಾಗಿಯಾದಂತಹ ರೀತಿ, ಒದಗಿದಂತಹ ಆನುಕೂಲ್ಯ, ಪರಿಸರ ಇದನ್ನೆಲ್ಲ ಕಂಡಾಗ ಅದು ನಡೆಯುತ್ತದೆ ಅನ್ನೋಂತಹ ಭರವಸೆ ಇದೆ. ಹಾಗೆಯೇ ನಾವು ನಿಮಿತ್ತ ಮಾತ್ರ ಅಂತ. ಆ ನಿಮಿತ್ತವೇ ನಾವಾಗಿದ್ದರೂ ಆ ನಿಮಿತ್ತದ ಬಗ್ಗೆ ನಿಮಿತ್ತದಿಂದಾಗಿ ನಾವು ಸ್ವಲ್ಪ ಮಾತಾಡಬೇಕಾಗ್ತದೆ. ವಿಶೇಷವಾಗಿ ಕ್ಷೇತ್ರ ನಿರ್ಮಾಣ ಆಗುತ್ತಿದ್ರೆ ದುಡ್ಡು ಅಥವಾ ಆನುಕೂಲ್ಯ ಇದ್ದರೆ ಸಾಕಾಗುವುದಿಲ್ಲಂತೆ. ಚತುರಾನನಃ ಬ್ರಹ್ಮನಂತಹ ಸಂಕಲ್ಪ ಶಕ್ತಿ ಇದ್ದವರಿಗೆ ಮಾತ್ರ ಒಂದು ಕ್ಷೇತ್ರ ನಿರ್ಮಾಣ ಮಾಡುವುದಕ್ಕೆ ಅಥವಾ ಒಂದು ಹೊಸತನ್ನು ಸೃಷ್ಟಿಸುವುದಕ್ಕೆ ಸಾಧ್ಯ ಆಗುತ್ತದಂತೆ. ಸುವರ್ಣಂ ಕುವಲಯಂ ನಿರ್ಮಾತುಂ ಸಂತಿ ಬಹವಃ ಶಿಲ್ಪಿನಃ ತತ್ರ ಸೌರಭಮಾನೀಯಾಃ ಚತುರಾನನಃ ಅಂತ ಮಾತಿರುವುದು. ಕೇವಲ ಅಕ್ಕಸಾಲೆ ಒಬ್ಬ ಬಂಗಾರದ ಪುಷ್ಪವನ್ನು ಯಾರು ತಯಾರು ಮಾಡುವುದು? ಅವನ ಪರಂಪರೆಯಿಂದ ಬಂದಂತಹ ವಿದ್ಯೆ ಇದೆ, ಅವ ಕಲಿತಂತಹ ವಿದ್ಯೆ ಇದೆ, ಅವನಿಗೆ ಬೇಕಾದಂತಹ ಅನುಭವ ಇದೆ. ಬಂಗಾರದ ಪುಷ್ಪ ಯಾರು ಮಾಡ್ಬೋದು, ಕೇವಲ ಅಕ್ಕಸಾಲೆಯು ಮಾಡಬಹುದು. ಆದರೆ ಆ ಬಂಗಾರದ ಹೂವು ಪರಿಮಳವನ್ನು ಬೀರಬೇಕೆಂದರೆ ಕೇವಲ ಪ್ರಾಕೃತಿಕವಾದಂತಹ ಹೂವು ಹೇಗೆ ಸೌರಭವನ್ನು ಬೀರುತ್ತಾ ಎಲ್ಲರನ್ನು ಆಕರ್ಷಿಸುತ್ತಾ ಎಲ್ಲರಿಗೂ ಆಹ್ಲಾದವನ್ನು ಕೊಡುತ್ತಾ ಇರ್ತದೋ, ಅಂತೆಯೇ ಆ ಬಂಗಾರದ ಹೂವು ಆಕರ್ಷಣೆಯನ್ನು ಆಹ್ಲಾದವನ್ನು ಎರಡನ್ನೂ ಕೊಡಬೇಕಿದ್ರೆ, ಅದರಲ್ಲಿ ಸೌರಭವನ್ನು ಉಂಟು ಮಾಡಬೇಕಿದ್ರೆ, ಅದರಲ್ಲಿ ಪರಿಮಳವನ್ನು ಭರಿಸಬೇಕಿದ್ರೆ ಚತುರಾನನಃ ಬ್ರಹ್ಮನಂತಹ ಸಂಕಲ್ಪ ಶಕ್ತಿ ಇದ್ದವನಿಗೆ ಅಥವಾ ಅಂತಹ ಒಂದು ಕೂಟ ಇದ್ದಲ್ಲಿ ಮಾತ್ರ ಬಂಗಾರದ ಪುಷ್ಪವು ಪರಿಮಳವನ್ನು ಬೀರುವುದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು, ಹರೀಶರಾದಿಯಾಗಿ ಎಲ್ಲ ಪದಾಧಿಕಾರಿಗಳು ಅಂತಹ ಒಂದು ಬ್ರಹ್ಮನ ಆಂಶಿಕವಾಗಿ ಇಲ್ಲಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮೊದಲು ಅವರೆಲ್ಲರನ್ನು ವಂದಿಸ್ತೇನೆ. ಅವರು ಎಲ್ಲರೂ ಬ್ರಹ್ಮರೇ ಹೌದು, ಎಲ್ಲರೂ ಸಂಕಲ್ಪ ಶಕ್ತಿ ಇದ್ದರು. ಆ ಸಂಕಲ್ಪ ಖಂಡಿತವಾಗಿ ಅವರಿಗೆ ಒಳ್ಳೆಯ ಪರಿಮಳವನ್ನು ಕೊಡುತ್ತದೆ ಇಲ್ಲಿ ಖಂಡಿತವಾಗಿ. ಆದರೆ ಆ ಪರಿಮಳವನ್ನು ಕೊಡುವುದಕ್ಕಿದ್ರೆ ಎಲ್ಲ ಒಂದು ಇದೆ, ಅದನ್ನು ನಾವು ಆರಾಧನೆ ಮಾಡುವುದು ಅಂತ ಹೇಳಿದ್ರೆ ಅದಕ್ಕೊಂದು ಪೂರಕವಾದಂಥ ವಾತಾವರಣ ಬೇಕಾಗುತ್ತದೆ. ಒಂದು ಬಿಂಬವೋ ಅಥವಾ ಒಂದು ಆಸನವೋ ಅಥವಾ ಒಂದು ಪ್ರತಿಮೆ ಇದೆಲ್ಲ ಇದ್ದಾಗ ಮಾತ್ರ ನಮ್ಮ ಭಾವಗಳನ್ನು ಅಲ್ಲಿ ವ್ಯಕ್ತಪಡಿಸುವುದಕ್ಕೂ ಅಥವಾ ನಮಗೆ ಬೇಕಾದ ಅಲ್ಲಿಂದ ಪಡ್ಕೊಳ್ಳುವುದಕ್ಕೂ ಅದೊಂದು ಪ್ರತಿಮಾ ಒಂದು ಸಮೂಹವಾದ ಪ್ರತಿಮೆಯ ಒಂದು ಸಂವಹನ ಮಾಧ್ಯಮ ಆಗುತ್ತದೆ. ಆ ಪ್ರತಿಮೆಯಲ್ಲಿ ನಿರ್ಮಾಣ ಆಗಬೇಕು. ಈ ಮಣ್ಣಿನಲ್ಲಿ ನಾವು ನಂಬಿದಂತಹ ಸತ್ಯಗಳು ಇವೇ ಹೌದು, ಅನೂಚಾನವಾಗಿ ನಡ್ಕೊಂಡು ಬಂದಿದ್ದು ಅವೆಲ್ಲ ಈ ಮಣ್ಣಿನ ಗುಣಾತಿಶಯಕ್ಕೂ ಸಾತ್ವಿಕಾತಿಶಯಕ್ಕೂ ಕಾರಣ ಆಗಿದ್ದದ್ದು ಹೌದು. ಆದರೆ ಈ ಮಣ್ಣಲ್ಲಿ ನಾವು ಅವರನ್ನು ಆರಾಧನೆ ಮಾಡುವುದು ಹೇಗೆ, ಅಥವಾ ಆರಾಧನೆ ಮಾಡುವ ಕಾಲಕ್ಕೆ ಪೂರಕವಾದದ್ದಿಲ್ಲದೆ ಪ್ರತಿಕೂಲ್ಯವಾದದ್ದಿದೆ ಅದನ್ನೆಲ್ಲ ದೂರ ಮಾಡುವುದು ಹೇಗೆ? ಅದನ್ನೆಲ್ಲ ದೂರ ಮಾಡಿಕೊಂಡು ಪೂರಕವಾದದ್ದನ್ನು ಸಂಹಿತವಾಗಿ ಸೇರಿಸಿಕೊಂಡು ಅದಕ್ಕೊಂದು ಮೂರ್ತ ರೂಪವನ್ನು ಕೊಟ್ಟು ಆನಂತರ ನಾವು ಆರಾಧನೆ ಮಾಡಬೇಕಾದ್ದು. ಮಣ್ಣಿನಲ್ಲಿ ಬಂಗಾರದ ಅಂಶ ಇದೆ, ಇದು ಬಂಗಾರದ ಅಂಶ ಇರೋದು ಮಣ್ಣು ಹೌದು. ಆದರೆ ಬಂಗಾರ ಅಂತ ಹೇಳಿ ಮಣ್ಣನ್ನೇ ನಾವು ತಗೊಳ್ಳೋಕ್ಕಾಗೋದಿಲ್ಲ. ಎಲ್ಲ ಮಣ್ಣನ್ನು ಒಟ್ಟಾಗಿ ಸಂಸ್ಕರಿಸಿ ಎಲ್ಲ ಬಂಗಾರದ ಅದಿರುಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು 10 ಲೋಡು ಬಂಗಾರದಲ್ಲಿದ್ದ ಮಣ್ಣನ್ನು ಸಂಸ್ಕರಿಸಿ ಕೊನೆಗೆ 1-2 ಪವನು ಶುದ್ಧ ಪುತ್ತಳಿ ಬಂಗಾರ ನಾವು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಈ ಮಣ್ಣಿನಲ್ಲಿ ನಮ್ಮ ಪರಂಪರೆಯಿಂದ ಬಂತಹ ಸಾತ್ವಿಕ ಅಥವಾ ಧರ್ಮದೈವಗಳ ಸನ್ನಿಧಾನ ಇದೆ, ಅದನ್ನು ನಾವು ಆರಾಧನೆ ಮಾಡುವುದು. ಅದಕ್ಕೊಂದು ನಿಮಿತ್ತ ಬೇಕು. ನಿಮಿತ್ತ ಅಂದರೆ ಒಂದು ಆಲಯವೋ ಆರುಡೋ ಬೇಕು, ಅದನ್ನೆಲ್ಲ ನಾವು ನಿರ್ಮಾಣ ಮಾಡಬೇಕು ಅಂತ ಇಲ್ಲಿ ಇಷ್ಟು ಪ್ರವೃತ್ತರಾಗಿದ್ದೇವೆ. ಇಂದಿನ ಈ ಪ್ರವರ್ತನೆ ಮೇಲ್ಕಾಲಕ್ಕೂ ಉತ್ತರೋತ್ತರವನ್ನು ಸಾಧಿಸುವುದಕ್ಕೆ ಕಾರಣ ಆಗಲಿ. ತನ್ಮೂಲಕವಾಗಿ ಶೀಘ್ರದಲ್ಲಿ ಈ ಕ್ಷೇತ್ರದ ಅಧಿಷ್ಠಾತೃ ದೈವಗಳಂತ ನಾವು ನಮ್ಮೊಟ್ಟು ಬರತಕ್ಕಂತಹ ರಕ್ತೇಶ್ವರಿಯು, ಕೊರಗಜ್ಜನು, ತನ್ಮೂಲಕ ಇವರು 7 ಶ್ರೀಗಳು ಇವರೆಲ್ಲ ಆ ಕರ್ತವ್ಯ ನಮ್ಮಿಂದ ಮಾಡಿಸ್ತಾರೆ ಹೌದು. ಆದರೆ ಶಿಲಾನ್ಯಾಸ ಮಾಡಿದ್ದು ಆಮೇಲೆ ಆರೂಢ ಆಗ್ತದೆ ಹೌದು,
ಅದಕ್ಕೆ ಆ ನಂತರ ನಾವೊಂದು ವಿಜ್ಞಾಪನ ಪತ್ರ ಅಂತ ಬಿಡುಗಡೆ ಮಾಡ್ತಾ ಇರೋದು. ಆರ್ಥಿಕ ಅನುಕೂಲತೆ ಬಾಕಿಯೆಲ್ಲ ಸವಲತ್ತುಗಳು ನಮಗೆ ಬೇಕು ಅಂತ ವಿಜ್ಞಾಪನೆಗಾಗಿ ನಾವು ಪತ್ರ ಮಾಡ್ತೇವೆ. ಅದರಲ್ಲೊಂದು ಎಲ್ಲ ಕಡೆಯಲ್ಲೂ ಕೇವಲ ಔಪಚಾರಿಕ ಒಂದು ಬರೆಯುವಂಥ ಒಂದು ಮಾತಿದೆ, ತನು ಮನ ಧನ ಅಂತ. ಆರಂಭದಲ್ಲಿ ಬೇಕಾದ ಕೊನೆಗಿದೆ, ಹೌದು, ಧನ ಆರಂಭದಲ್ಲಿ ಬೇಕಾದ್ದು, ಆದರೆ ಅದು ಕೊನೆಗಿದೆ. ಆದರೆ ತನು ಮನಗಳೆದ್ದು ಧನವನ್ನು ವೆಚ್ಚ ಮಾಡಿದಾಗ ಮಾತ್ರ ಆ ಕ್ಷೇತ್ರದಲ್ಲಿ ಆ ಮೂರು ವೃತ್ತಿಯ ವೆಚ್ಚಗಳು, ತನುವಿನ, ಮನದ, ಧನದ ವೆಚ್ಚಗಳಿಗೆ ಒಂದು ಮೌಲ್ಯ ಬರುವುದಕ್ಕೆ ಸಾಧ್ಯ. ಕವಿವರ್ಯರೊಬ್ಬರು ಹೇಳಿದಾರಂತೆ, ತನುವನ್ನೊಂದು ಬಿಲ್ಲ ಮಾಡಿ ಪ್ರಾಣ ಬಾಣವನ್ನು ಹೂಡಿ ಕಾಲಪುರುಷ ನಡೆದ ಹಾಗೆ ಬೆನ್ನು ಭಾಗಿ ಹೋಗಿದೆ ಅಂತ ಒಂದು ವೃದ್ಧಾಪ್ಯವನ್ನು ಹೇಳಿದ ಮಾತದು. ಶಿವರುದ್ರಪ್ಪನವರು ಹೇಳಿದ ಮಾತು. ವೃದ್ಧಾಪ್ಯವನ್ನು ಆ ರೀತಿ ಅವರು ಬಣ್ಣಿಸಿದ್ದಾರೆ. ನಮಗೆ ದೇವರು ತನು ಕೊಟ್ಟದ್ದು ಯಾಕೆ ಅಂತ ಕೇಳಿದರೆ, ಆ ದುಡಿಯುವುದ ಸಾಮರ್ಥ್ಯ ಅದಕ್ಕಿದೆ. ಆ ತನವನ್ನು ಸಾಧನವಾಗಿ ಮಾಡಿಕೊಂಡು ನಮ್ಮ ಪ್ರಾಪ್ತಿ ಏನೋ ಅದನ್ನು ನಾವು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಹಾಗೆ ಬೆನ್ನು ಬಾಗಿ ಹೋದಾಗ, ಕಾಲಪುರುಷ ನಮ್ಮ ಹತ್ತಿರಕ್ಕೆ ಬಂದು ನಮ್ಮನ್ನು ಸೆಳೆಯುವುದಕ್ಕೆ ತೊಡಗಿದಾಗ ನಾವು ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತವಾಗಿಟ್ಟುಕೊಂಡು ಪ್ರಯತ್ನ ಮಾಡೋದಕ್ಕೆ ದೇಹ ನಮಗೆ ಸಹಕರಿಸುವುದಿಲ್ಲ. ಹಾಗಿದ್ದಾಗ ನಾವು ಏನು ಮಾಡಬೇಕು? ಈಗ ದೇಹ ಇದೆ, ಚೈತನ್ಯ ಇದೆ, ಆ ದೇಹದಲ್ಲಿ ದುಡಿಯುವ ಶಕ್ತಿ ಇದೆ, ದುಡಿಯುವುದು ಮನಸ್ಸಿದೆ. ತನು ಮನಗಳೆರಡು ಸುಸ್ಥಿರವಾಗಿರುವಾಗ ನಾವು ಈ ಕ್ಷೇತ್ರದಲ್ಲಿ ಅಥವಾ ಇಂಥ ಕ್ಷೇತ್ರಗಳಲ್ಲಿ ಅದನ್ನು ವೆಚ್ಚ ಮಾಡಬೇಕಾಗ್ತದೆ. ಹಾಗೆ ನಮ್ಮ ತನುವನ್ನು ಮನವನ್ನು ವೆಚ್ಚ ಮಾಡುವುದಕ್ಕೆ ಬೇಕಾದಂತಹ ಆನುಕೂಲ್ಯ ಇಲ್ಲಿ ಒದಗಿ ಬರಲಿ. ಇನ್ನು ಮನಃ ಇವ ಮನುಷ್ಯನ ಕಾರಣ ಬದ್ಧ ಮೋಕ್ಷಯೋ, ಮನುಷ್ಯನ ಮನಸ್ಸು ಅಂದರೆ ಬಂಧ ಮೋಕ್ಷಗಳಿಗೆ ಕಾರಣವಾಗೋದು ಕೇವಲ ಮನಸ್ಸು ಮಾತ್ರ, ಬಾಕಿದ್ದು ಯಾವುದಲ್ಲ. ಅಂದರೆ ಮನಸ್ಸು ಸ್ಥಿರವಾಗಿದ್ದಾಗ ಮಾತ್ರ ಕರ್ತವ್ಯ ಮಾಡೋದಕ್ಕೆ ಬೇಕಾದಂತಹ ಅವಕಾಶ ಒದಗ್ತದೆ. ಹಾಗೆ ಆ ಮನಸ್ಸು ಸ್ಥಿರವಾಗುವುದಕ್ಕೆ ಈ ಕ್ಷೇತ್ರದ ಅಧಿಷ್ಠಾತ ದೇವತೆಗಳು ನಮಗೆ ಭಕ್ತಿಯನ್ನು, ಜ್ಞಾನವನ್ನು, ವೈರಾಗ್ಯವನ್ನು ಕೊಡಲಿ. ವೈರಾಗ್ಯ ಅಂದರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕರ್ತವ್ಯವನ್ನು ಮಾಡುವುದಕ್ಕಿಂತ ಬೇರೆಯಾದದ್ರಲ್ಲಿ ವೈರಾಗ್ಯ ಬರಲಿ. ಅದರ ರೀತಿ ಜ್ಞಾನ ಭಕ್ತಿಗಳು ಇಲ್ಲಿ ಕರ್ತವ್ಯ ಮಾಡೋದಕ್ಕೆ ಬೇಕಾದಂತಹ ಜ್ಞಾನ, ಆ ಜ್ಞಾನದಿಂದ ನಾವು ಮಾಡುವಂತಹ ಕರ್ತವ್ಯವನ್ನು ನಮಗೆ ಅನುಭವಿಸೋದಕ್ಕೆ ಬೇಕಾದಂತಹ ಭಕ್ತಿ ಇದ್ದು ಆ ಜ್ಞಾನವನ್ನು ನಾವು ಅನುಭವಿಸಿದಾಗ ಮಾತ್ರ ಅದು ನಮಗೆ ನಿತ್ಯವೂ ಪ್ರೇರಕ ಶಕ್ತಿಯಾಗಿರುವುದು. ಭಕ್ತಿ ಮತ್ತು ಜ್ಞಾನ ಇವೆರಡಿಲ್ಲದೆ ಯಾವುದೇ ಧನ ಇರಲಿ ಅಥವಾ ಬೇರೆ ಯಾವುದೇ ಅನುಕೂಲ ಇರಲಿ ಅದೆಲ್ಲರೂ ನಮ್ಮ ಉಪಯೋಗಕ್ಕೆ ಬರುವುದಿಲ್ಲ. ಹಾಗೆ ಅಂತಹ ಆ ತನು ಮನಗಳನ್ನು ನಾವು ವೆಚ್ಚ ಮಾಡಿದಾಗ ಈ ಕ್ಷೇತ್ರಾಧಿಷ್ಠಿತವಾದಂತಹ ಧರ್ಮದೇವಗಳ ಅನುಗ್ರಹ ನಮಗೆ ಸಿಕ್ಕುವುದಕ್ಕೆ ಸಾಧ್ಯ ಇದೆ. ಅದುವರೆಗೆ ಬರಲಿ. ಇನ್ನು ಧನ ಬೇಕು, ಹೌದು, ಧನ ಅನಿವಾರ್ಯ, ಅವಶ್ಯ. ಆ ಧನವನ್ನು ನಾವು ವಿನಿಯೋಗಿಸಬೇಕು. ಅಂದರೆ ಮನುಷ್ಯನಿಗೆ ಧನ ಬರ್ತಾ ಇರ್ತದೆ. ಯಾವ ರೀತಿ ಅಂದರೆ ಮನುಷ್ಯನಲ್ಲಿರುವಂತಹ ಸಂಪತ್ತು, ಮನುಷ್ಯನಿಗೆ ಬರುವಂತಹ ಧನ ಸಂಪತ್ತಿ ಮೂರು ರೀತಿಯಾಗಿರುತ್ತದೆ. ಒಂದಕ್ಕೆ ಕುಬೇರ ಧನ ಅಂತ ಹೆಸರು, ಮತ್ತೊಂದಕ್ಕೆ ಇಂದ್ರಧನ ಅಂತ ಹೆಸರಂತೆ, ಮತ್ತೊಂದಕ್ಕೆ ಲಕ್ಷ್ಮೀಧನ ಅಂತ ಹೆಸರಂತೆ. ಮೂರು ರೀತಿಯಾಗಿ ಮನುಷ್ಯನಿಗೆ ಸಂಪತ್ತು ಬರುತ್ತದೆ. ಮೂರು ರೀತಿಯಾಗಿ ಮನುಷ್ಯನಲ್ಲಿ ಸಂಪತ್ತು ಇರ್ತದೆ, ಧನ ಇರುತ್ತದೆ ಅಂತ. ಸ್ವಲ್ಪ ಆಗಲಿ ಹೆಚ್ಚಾಗಿರಲಿ. ಅದು ಹೇಗೆ ಅಂತ ಕೇಳಿದ್ರೆ, ಕುಬೇರ ಧನ ಅಂತ. ಕುಬೇರನಲ್ಲಿ ಹಣ ಉಂಟು, ಅವ ಯಾವುದನ್ನು ಉಪಯೋಗ ಮಾಡೋದಿಲ್ಲ, ಅವ ಅನುಭವಿಸುವುದಿಲ್ಲ. ಎಲ್ಲ ಮನೆಯಲ್ಲಿ ಪೆಟ್ಟಿಗೆಯಲ್ಲಿ ಬೀಗ ಹಾಕಿಟ್ಟಿರ್ತಾನೆ. ಇನ್ನೊಬ್ಬನಿಗೆ ಬೇಕು, ನನ್ನ ನಂತರಕ್ಕೆ ಬೇಕು ಅಂತ ಅವನು ಅನುಭವಿಸುವುದಿಲ್ಲ, ಮತ್ತದಕ್ಕೆ ಅನುಭವಿಸೋಕ್ಕೆ ಕೊಡುವುದೂ ಇಲ್ಲ. ಸದ್ಬಳಕೆ ಆಗುವುದಿಲ್ಲ, ಸದ್ ವಿನಿಯೋಗ ಆಗುವುದಿಲ್ಲ. ಒಂದು ಕಾಲಕ್ಕೆ ಏನಾದರೂ ಕಾನೂನು ಸಂಬಂಧವಾದಂಥ ಕೆಲವು ವಿಧಿವಿಧಾನಗಳು ಅಲ್ಲಿ ಪ್ರಾಪ್ತ ಆದಾಗ ಆ ಧನ ಮೌಲ್ಯ ಕಳ್ಕೊಂಡಾಗ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಕುಬೇರ ಧನ ನಮ್ಮಲ್ಲಿ ಇರಬಾರದು. ಇನ್ನೊಂದು ಇಂದ್ರಧನ ಅಂತ. ಇಂದ್ರಧನ ಅಂತ ಹೇಳಿದ್ರೆ ಹೇಗೆ? ಕೇವಲ ಎದುರು ತೋಳಿಕೆಗೆ ಮಾತ್ರ, ಒಳಗಿಂದ ಗೋಳಿ ಸೊಪ್ಪು ಅಂತ ಒಂದು ಮಾತು ಯಾರು ಹೇಳಿದರು. ದೇವಲೋಕದಲ್ಲಿ ಹೆಬ್ಬಾಗಿರೋದು ಹಿಂದಿನ ಬದಿಯಲ್ಲಿ ಅಂತ. ಯಾವಾಗಲೂ ಆ ಧನ ಕಳ್ಳರಿಂದ, ಅಂದರೆ ಅಲ್ಲಿ ಅಸುರರಿಂದ ಅಪಹರಣ ಆಗೋದಕ್ಕೆ ಅಥವಾ ಅಲ್ಲಿರುವಂತಹ ಸಿರಿ ಸಂಪತ್ತುಗಳನ್ನೆಲ್ಲ ದಾನವರು ಲೂಟಿ ಮಾಡುವುದಕ್ಕಾಗಿ ಪದೇ ಪದೇ ಆ ಸ್ವರ್ಗಕ್ಕೆ ಬರ್ತಾ ಇರ್ತಾರಂತೆ. ಹಾಗೆ ಇಂದ್ರ ಓಡಿ ಹೋಗಬೇಕು, ತನ್ನ ಪರಿವಾರದವರಿಗೆ ಓಡಿ ಹೋಗಬೇಕು ಅಂತ ಇಂದ್ರಲೋಕದಲ್ಲಿ ಹೆಬ್ಬಾಗಿರೋದು ಹಿಂದುಗಡೆಯಿಂದ ಓಡಿ ಹೋಗೋಕ್ಕೆ ಸುಲಭ ಆಗ್ತದೆ ಅಂತ. ಅಂಥ ಧನ ಇದ್ದು ನಮಗೆ ಪ್ರಯೋಜನ ಇಲ್ಲ. ಯಾವ ಧನ ಬೇಕು ನಮ್ಮಲ್ಲಿ ಅಂತ ಕೇಳಿದ್ರೆ ಲಕ್ಷ್ಮೀ ಧನ ಅಂತ. ಒಂದು ಕಡೆಯಿಂದ ಹಣ ಬರ್ತಾ ಇರಬೇಕು, ಮತ್ತೊಂದು ಕಡೆಯಿಂದ ಅದು ಸದ್ವಿನಿಯೋಗ ಆಗಬೇಕು. ಆ ರೀತಿ ಅದು ವರ್ತುಲಾಕಾರದಲ್ಲಿ ಪರಿವರ್ತನೆ ಆಗುತ್ತಾ ಆ ಅರ್ಥ ಆನುಕೂಲ್ಯತೆ ಒದಗಿ ಬರುತ್ತಾ ಸದ್ವಿನಿಯೋಗ ಆಗುತ್ತಾ ಇದ್ದಾಗ ಅರ್ಥಕ್ಕೂ ಒಂದು ಮೌಲ್ಯ ಬರ್ತದೆ. ಆ ಅರ್ಥವನ್ನು ನಾವು ಆರ್ಜಿಸೋದಕ್ಕೊಂದು ಸದ್ವಿನಿಯೋಗ ಆಗ್ತದೆ. ತನ್ಮೂಲಕವಾಗಿ ಸಮಾಜದ ಉದ್ಧಾರ ಅಥವಾ ಒಂದು ಧರ್ಮಕ್ಷೇತ್ರದ ಉದ್ಧಾರ ಆಗುವುದಕ್ಕೂ ಅರ್ಥ ಕಾರಣ ಆಗುತ್ತದೆ. ಅಂತಹ ಅರ್ಥ ಬರಬೇಕು. ಹಾಗೆ ಇಂದು ಮಾಡಿದಂತಹ ಎಲ್ಲ ಕರ್ತವ್ಯಗಳಿಂದ ಈ ಮಣ್ಣಿನ ಸಾತ್ವಿಕ ಸತ್ವಾತಿಶಯಗಳೆಲ್ಲ ಹೆಚ್ಚಾಗಲಿ. ವಿಶೇಷವಾಗಿ ಭೂಮಿಗೆ
ರಸ ಧಾತು ಗಂಧಾದಿ ಸತ್ವಾತಿಶಯ ವರ್ಧನ ಆಗಬೇಕು ಅಂತ ನಾವೆಲ್ಲರೂ ಸೇರಲ್ಲಿ ಮಾಡಿದಂತಹ ಶಿಲಾನ್ಯಾಸದ ಮೇಲೆ ಹಾಲು ಮತ್ತು ನೀರನ್ನು ಹೋಗಿದಂತೆ ಒಂದು ತುಷ್ಟಿಗೂ ಒಂದು ಪುಷ್ಟಿಗೂ ಕಾರಣ ಆಗುತ್ತದೆ ಅಂತ. ಅಂಥದ್ದಿಲ್ಲಿ ನಡೆಯಲಿ. ಆ ಧರ್ಮ ದೇವತೆಗಳು ಅದಕ್ಕೆಲ್ಲ ಅನುಗ್ರಹಗಳನ್ನು ಒದಗಿಸಿ ತುಷ್ಟಿ ಪುಷ್ಟಿಗಳು ಈ ಮಣ್ಣಿಗೆ ಒದಗಿ ಬಂದು ಈ ಮಣ್ಣಿನ ರಸ ಧಾತು ಗಂಧಾದಿ ಸತ್ವಾತಿಶಯಗಳೆಲ್ಲ ವರ್ಧನೆಯಾಗಿ ಆ ವರ್ಧನೆಯಿಂದ ಮೇಲ್ಕಾಲಕ್ಕೆ ಆಗುವಂತಹ ಆರೂಢ ಸುಸ್ಥಿರವಾಗಿರುವುದಕ್ಕೆ ಬೇಕಾದ ಅನುಕೂಲ್ಯ ಒದಗಿರೋದು. ಶಿಲಾದೇವಿ ನಮಸ್ತುಭ್ಯಂ ಸರ್ವಾಭೀಷ್ಟಪ್ರದಾಯಿನಿ ಅಥ ತ್ವಾಂ ಸ್ಥಾಪಯಾಮ್ಯತ್ರ ಸುಖಾಧಿಷ್ಠಾನ ಸಿದ್ಧಯೇ. ಈ ಅಧಿಷ್ಠಾನ ಸುಖಮಯ ಆಗಬೇಕು ಅಂತ. ಅಂದರೆ ಸುಖ ಅಂದರೆ ಎಲ್ಲ ರೀತಿ ಯಾವ ರೀತಿಯ ಕಲ್ಪನೆಗಳು ಸುಖಕ್ಕೆ ಯಾವ ರೀತಿಯ ವ್ಯಾಖ್ಯೆಗಳಿವೆಯೋ ಆ ರೀತಿಯಾದಂತಹ ಸುಖ ಅಲ್ಲಿ ಸೃಷ್ಟಿಯಾಗುತ್ತದೆ. ಆ ಆರೂಢದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಸಾನ್ನಿಧ್ಯಗಳಿಂದ ಅಂತಹ ಸುಖ ಅಲ್ಲಿ ಸಿದ್ಧಿಯಾಗಿದೆ. ಆ ಸುಖ ಸಿದ್ಧಿಯಾಗಬೇಕಂತ ಪೂರ್ವಕವಾಗಿ ಅಲ್ಲಿ ಆರೂಢ ನಿರ್ಮಾಣ ಆಗಬೇಕು. ಆಗ ಮಾತ್ರ ನಾವಿಲ್ಲಿ ಬಂದು ಈ ಮಣ್ಣಿನ ಸತ್ಯಗಳನ್ನು ಅಲ್ಲಿ ಬಿಂಬರೂಪದಲ್ಲಿ ನೋಡುವುದಕ್ಕೆ ಸಾಧ್ಯ ಆಗುತ್ತದೆ. ಅದರಿಂದ ಅಂಥದ್ದೊಂದು ಕರ್ತವ್ಯ ನಮ್ಮೆಲ್ಲರಿಂದ ಶೀಘ್ರದಲ್ಲಿ ಇಲ್ಲಿ ನೆಲೆವರಲಿ. ಆ ಆರೂಢಕ್ಕೆ ಬೇಕಾದಂತಹ ಸುಸ್ಥಿರತೆ ಮೇಲ್ಕಾಲಕ್ಕಾಗಬೇಕಾದ ಎಲ್ಲ ರೀತಿಯ ಕರ್ತವ್ಯಗಳಿಗೂ ದೇವತಾನುಗ್ರಹ ಒದಗಿ ಬರಲಿ. ವಿಶೇಷವಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಆಢ್ಯರುಗಳು, ಅದೇ ರೀತಿ ವೇದಿಕೆ ಎದುರಿರುವಂತಹ ಎಲ್ಲ ಮಹನೀಯರುಗಳಿಗೆಲ್ಲ ಈ ಕ್ಷೇತ್ರದ ಅಧಿಷ್ಠಾತ ದೇವತೆಗಳ ಪೂರ್ಣ ಅನುಗ್ರಹ, ಕಾಲಕಾಲಕ್ಕೆ ಬೇಕಾದಂತಹ ಆನುಕೂಲ್ಯತೆಗಳೆಲ್ಲ ಒದಗಿ ಬರಲಿ. ಅದೇ ರೀತಿ ನಾವು ಆರಾಧನೆ ಮಾಡುವಂತಹ ಮಹಾಗಣಪತಿಯು ದುರ್ಗಾ ಪರಮೇಶ್ವರಿಯು ಎಲ್ಲರನ್ನು ಸಲಹುತ್ತಾ ಭವಿಷ್ಯತ್ತಿನಲ್ಲಿ ಈ ಕ್ಷೇತ್ರದಿಂದ ಲೋಕಕ್ಕೆ ಮಂಗಳವಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಹರೀಶ್ರವರು ನನಗೆ ಭಾಳ ಹಿಂದಿನಿಂದ ಪರಿಚಯ ಅಲ್ಲ. ಉಳ್ಳಾಲ್ತಿ ಕ್ಷೇತ್ರದಲ್ಲಿ ಸ್ವರ್ಣಮುಖ ಬ್ರಹ್ಮಕಲಶದ ಸಮಯದಲ್ಲಿ ಅವರ ಒಂದು ಪರಿಚಯ ಆಗಿತ್ತು. ಅದರ ನಂತರ ನಾವು ಶಾರದಾ ಉತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಸಹ ಅವರನ್ನು ಕರೆದಿದ್ದೇವೆ. ಭಾಳಷ್ಟು ಕಾರ್ಯಕ್ರಮದಲ್ಲಿ ಒಟ್ಟಾಗ್ತದೆ. ಒಂದು ದಿವಸ ಹೀಗೆ ಆಗುವಾಗ ಅವರು ನಮ್ಮ ಮನೆಗೆ ಬಂದರು. ಹೀಗೆ ನಾವೊಂದು ಪ್ರಶ್ನೆ ಇಡ್ತೇವೆ, ಬರಬೇಕು ಅಂತೇಳಿ. ನಾನು ಹೇಳಿದೆ, ನಿಮ್ಮ ಪ್ರಶ್ನೆಗೆ ನಾವು ಯಾಕೆ, ಅಲ್ಲ ನಿಮ್ಮ ಮನೆಯವರು ಬರಬೇಕು. ಹೀಗೆ ಮುಂಡೋಳಿ ಗ್ರಾಮ, ಅದು ನಮ್ಮ ಚಿಕ್ಕಪ್ಪ ಅವರಿಗೆ ಅವರ ಪಾಲಿಗೆ ಬಂದಂಥ ಇದು ಆಸ್ತಿ. ಎಲ್ಲರಿಗೆ ಡಿಕ್ಲರೇಷನಲ್ಲಿ ಗವರ್ಮೆಂಟ್ ಆಗಿ ಹೋಗಿದೆ. ಅದು ನಮಗೆ ಏನಾದರೂ ಸಂಬಂಧ ಇಲ್ಲ, ನೀವು ಬರಬೇಕು, ಪ್ರಶ್ನೆಯಲ್ಲಿ ಬಂದಿದೆ. ಆಯಿತು, ನಮ್ಮಿಂದ ಏನಾದರೂ ಒಳ್ಳೆಯದಾಗೋದಾದರೆ ಬರ್ತೇವೆ, ನಮ್ಮಿಂದ ಏನು ಅಡ್ಡಿ ಇಲ್ಲ. ಹಾಗೆ ನಮ್ಮ ಚಿಕ್ಕಮ್ಮ ಅವರಿಗೆ ಹೇಳಿದರೆ ನಾವು ಹೋಗುವ ಅಂತ. ಹಾಗೆ ಅವರ 12 ದಿವಸದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಹಳಷ್ಟು ವಿಷಯಗಳು ಬಂತು. ಅವರಿಗೆ ಏನು ಊರಿನವರಿಗೆ ಸ್ವಲ್ಪ ತೊಂದರೆ ಬಂದಿತ್ತು, ಹಾಗೆ ಪ್ರಶ್ನೆ ಇಟ್ಟರು. ಹಾಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೆಲವು ವಿಷಯಗಳು ಬಂತು. ಇದಕ್ಕೂ ನರಸಿಂಹ ದೇವರಿಗೂ ಸಂಬಂಧ ಉಂಟು. ಹಾಗೆಲ್ಲ ಪ್ರಶ್ನೆ ಬಂದಾಗ ನಾವು ಹೇಳಿದರೆ ನಮ್ಮಿಂದ ಆಗೋದನ್ನು ಮಾಡ್ತೇವೆ. ಅದಕ್ಕಿಂತ ಇಲ್ಲಿ ಆ ಡಿಕ್ಲರೇಷನ್ ಕೊಟ್ಟು ಯಾರ್ಯಾರು ಇದ್ದಾರೆ ಅವರು ಭಾಳ ಉದಾರ ಮನಸ್ಸಿಂದ ಭೂಮಿ ಕೊಟ್ಟರೆ ಏನು ತೊಂದರೆ ಇಲ್ಲ. ಆ ಕನ್ನಡಿ ಕೆರೆ 7 ಸಿರಿ ಕ್ಷೇತ್ರ ಆಗಲಿಕ್ಕೆ ಅವರೇ ಇಲ್ಲ, ನಿಮ್ಮದು ಸಹ ಉಂಟು, ಅದರಲ್ಲಿ ಕೊಡಬೇಕು, ನಮ್ಮದು ಇದ್ದರೆ ಕೊಡ್ತೇನೆ ಅಂತೇಳಿ ನಮ್ಮ ಚಿಕ್ಕಮ್ಮ ಅವರು ಹೇಳಿದರು. ಹಾಗೆ ಅದೊಂದು ಕತೆ. ಹಾಗೆ ಮುಳ್ಳಣ್ಣವರು ಹೇಳಿದ ಹಾಗೆ ಈ ಉಳ್ಳಾಲದಲ್ಲಿ ಮೂಲ ರಕ್ತೇಶ್ವರಿ. ಈಗ ನಮ್ಮ ಹಿರಿಯವರು ಸಹ ನಾವು ಸರಸ್ವತಿ ತೀರದಿಂದ ಗೋವಾಕ್ಕೆ ಬಂದು ಗೋವಾದಿಂದ ಉಳ್ಳಾಲಕ್ಕೆ ಒಂದು 700 ವರ್ಷ ಹಿಂದೆ ಬಂದವರು. ಆಗ ನಮ್ಮ ದೇವಸ್ಥಾನ ಆದ ನಮ್ಮ ಮೂಲ ಸ್ಥಾನದಲ್ಲಿ ರಕ್ತೇಶ್ವರಿ. ಆಗ ಅವಳು ತಾಮಸ ಸ್ವರೂಪದಲ್ಲಿದ್ದಳು. ಆಮೇಲೆ ನಮ್ಮ ಇದಕ್ಕೆ ಬಂದ ಮೇಲೆ ಸಾತ್ವಿಕವಾಗಿ ಮಾಡಿ ನಾವು ಕುಂಬಳಕಾಯಿಯಲ್ಲಿ ಕೋಳಿ ಕಡಿಯೋದು ಹೋಗಿ ಕುಂಬಳಕಾಯಿಯಲ್ಲಿ ಅದರದ್ದು ಬಂದಿದೆ. ರಕ್ತೇಶ್ವರಿ ಮೂಲ ಈ ಉಳ್ಳಾಲ ಪರಿಸರದಲ್ಲಿ. ಈಗ ನಮ್ಮ ಕ್ಷೇತ್ರದಲ್ಲಿ ಸಹ ರಕ್ತೇಶ್ವರಿ. ಹಾಗೆ ಈಗ ನಾಡ್ದು ನಮ್ಮ ಶಾರದಾನಿಕೇತನದಲ್ಲಿ ಸಹ ನಾಗಬ್ರಹ್ಮ ರಕ್ತೇಶ್ವರಿ ಒಂದು ಅದರದ್ದು ಇದಿತ್ತು ಜಾಗ. ಅದನ್ನು ಜೀರ್ಣೋದ್ಧಾರ ಮಾಡಬೇಕಂತ ಬಂದಿದೆ. ಈಗ ಎಲ್ಲ ಒಟ್ಟೊಟ್ಟಿ ಕೂಡಿ ಬರ್ತಾ ಇದೆ. 29ಕ್ಕೆ ಅದರ ಇದು ಮುಂಚಿನ ದಿವಸ ಎಲ್ಲ ಕಾರ್ಯ ಮಾಡಿ 30ನೇ ತಾರೀಕು ಅದರದ್ದು ಸಹ ಶಿಲಾನ್ಯಾಸ ಕಾರ್ಯಕ್ರಮ ಆಗಲಿಕ್ಕುಂಟು. ಅದು ಸಹ ಒಂದು ಉಳ್ಳಾಲ ಎಲ್ಲ ಸಮಸ್ತ ಜಾತಿ ಮತ ಭೇದವಿಲ್ಲದೆ ಇಡೀ ಊರಿಗೆ ಸಂಬಂಧಪಟ್ಟ ಒಂದು ರಕ್ತೇಶ್ವರಿ ಕ್ಷೇತ್ರ ಆಗ್ತದೆ ಅಂತೇಳಿ ಪ್ರಶ್ನೆಯಲ್ಲಿ ಬಂದಿದೆ. ಹಾಗೆ ಏನೋ ನಮ್ಮ ಜೀವಮಾನದಲ್ಲಿ ಭಾಳಷ್ಟು ನಾನು ಬ್ರಹ್ಮಕಲಶಗಳನ್ನು ನೋಡಿದ್ದೇನೆ. ಉಳ್ಳಾಲ್ತಿದು ಭಗವತಿ 2 ಸಲ, ಸೋಮೇಶ್ವರ, ವೀರಭದ್ರ, ಚಾಮುಂಡಿ, ಹಾಗೆ ತುಂಬ ಬ್ರಹ್ಮಕಲಶಗಳು ನಮ್ಮ ಭಾಗ್ಯ. ಅದು ನಮಗೆ ಅದು ಎಲ್ರಿಗೂ ಒದಗಲಿಕ್ಕಿಲ್ಲ. ಈಗ ನಮಗೆಲ್ರಿಗೂ ಒಂದು ಭಾಗ್ಯ. ಯಾಕೆಂದರೆ ನಾವು ಸಣ್ಣದಿರುವಾಗ ಬ್ರಹ್ಮಕಲಶ ಅಂತ ಹೇಳುವ ವಿಷಯ ಕೇಳಿರಲಿಲ್ಲ. ಈಗ ಭಾಳಷ್ಟು ಬ್ರಹ್ಮಕಲಶಗಳನ್ನು ಕಂಡಿದ್ದೇವೆ. ಯಾಕಂದರೆ ಅದು ನಮ್ಮ ಈಗಿನ
ಪೀಳಿಗೆಗೆ ಒಂದು ಭಾಗ್ಯನೇ ಅಂತ ಹೇಳಬೇಕು. ಅದನ್ನು ನಾವು ಸದ್ವಿನಿಯೋಗ ಮಾಡಬೇಕು. ಹಾಗೆ ಇಲ್ಲಿ ಇದಾಗುವಾಗ ಜಾಗದ ಪ್ರಶ್ನೆ ಬಂತು. ನಾನು ಈ ಜಾಗದಲ್ಲಿ ಯಾರ್ಯಾರು ಭೂಮಿಯ ಈಗ ಒಡೆಯರಾಗಿದ್ದಾರೆ ಆ ಡಿಕ್ಲರೇಷನ್ ಮುಖಾಂತರ ನ್ಯಾಯವಾಗಿ ಆಗಿದ್ದಾರೆ, ನಮಗೇನು ಆಕ್ಷೇಪ ಇಲ್ಲ. ಅವರು ಬಹಳಷ್ಟು ಒಳ್ಳೆ ಮನಸ್ಸಿನಿಂದ ಆ ಕ್ಷೇತ್ರಕ್ಕೆ ಬೇಕಾಗುವಂಥ ಭೂಮಿಯನ್ನು ತಾವಾಗಿ ಕೊಟ್ಟರೆ ತಮ್ಮ ಹೆಸರು ಸಹ ಮನೆ ಕೀರ್ತಿ ಅಜರಾಮರ. ಅದರ ನಿಮ್ಮ ಕುಟುಂಬಕ್ಕೆ ಸಹ ಅದಕ್ಕೆ ನಿಮ್ಮ ಆ ರಕ್ತೇಶ್ವರಿ ಆಗಲಿ ಏಳುವರೆ ಸಿರಿ ಆಗಲಿ ಒಳ್ಳೆಯದು ಮಾಡ್ತಾರೆ ಅಂತೆಲ್ಲ ದೇವರಲ್ಲಿ ಪ್ರಾರ್ಥಿಸ್ತೇನೆ. ದೇವರು ಎಲ್ರಿಗೂ ಒಳ್ಳೆಯದು ಮಾಡ್ತೇನೆ. ಹಾಗೆ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇನ್ನೊಂದು ಭೂಮಿ ಉಂಟು, ಮಲಯಾಳಿ ಚಾಮುಂಡಿ. ಅಲ್ಲಿ ಸಹ ಇದೇ ಥರ ಒಂದು ತಕರಾರು. ವಲಸರಿ ಜಾಗದಲ್ಲಿ ಅದು ಡಿಕ್ಲರೇಷನ್ ಆಗಿ ಒಬ್ಬರಿಗೆ ಹೋಗಿದೆ, ದೇವಸ್ಥಾನದ ಜಾಗ. ಅವರು ಈಗ ಆಡಳಿತ ಮಾಡುವವರಿಗೆ ದೇವಸ್ಥಾನ ನಡೆಸುವವರಿಗೆ ವಲಸರಿ ಮಾಡಲಿಕ್ಕೆ ಬಿಡುವುದಿಲ್ಲ. ನಾನು ಭಾಳಷ್ಟು ಕಳಕಳಿ ವಿನಂತಿ ಮಾಡಿದ್ದೆ, ಅಡ್ಡಿ ಮಾಡಬೇಡ, ಒಳ್ಳೆಯದಲ್ಲ. ಯಾಕಂದರೆ ಊರಿನವರಿಗೆ ಒಳ್ಳೆಯದಾಗುವ ಜಾಗದಲ್ಲಿ ವಲಸರಿ ಮಾಡಲಿಕ್ಕೆ ಬಿಡು, ನಿನಗೆ ಸಹ ಒಳ್ಳೆಯದು, ನಿನ್ನ ಕುಟುಂಬಕ್ಕೆ ಸಹ ಒಳ್ಳೆಯದು. ನಿನಗೆ ಏನು ವ್ಯವಸ್ಥೆ ಬೇಕು ಆದರೆ ಆಡಳಿತ ಮುಖಾಂತರ ಮಾಡುವ ಅಂತ ಹೇಳಿದೆ. ಏನೋ ತಕರಾರು ಆಗ್ತಾ ಉಂಟು. ಆದರೆ ಸಹ ದೇವರು ಅವರಿಗೆಲ್ಲ ಬಾಕಿದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ದೇವರು ಮುಂದಕ್ಕೆ ಅವರಿಗೆ ಒಳ್ಳೆಯ ಸದ್ಬುದ್ಧಿ ಕೊಟ್ಟು ಮಾಡಿಯಾರ. ಹಾಗೆ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕಂತ ಉಂಟು. ಆರೀಶರಾಗ ಹೇಳಿದಾಗೆ ಎಷ್ಟೋ ಜನರು ಪ್ರಯತ್ನ ಮಾಡಿದ್ದಾರೆ ಈ ಕ್ಷೇತ್ರ ಹಿರಿಯರು, ಆಗಲಿಲ್ಲ. ಆದರೆ ಈಗ ಕಾಲ ಕೂಡಿ ಬಂದಿದೆ. ಯಾರ್ಯಾರ ಕೈಯಲ್ಲಿ ಏನೇನಾಗಬೇಕು ಅದು ಮೂಲೆಣ್ಣವರು ಹೇಳಿದಾಗೆ ಒಂದು ದೈವ ಸಂಕಲ್ಪ. ಯಾರ್ಯಾರು ಏನೇನಾಗಬೇಕು, ಯಾವ ಟೈಮಲ್ಲಿ ಯಾರ ಟೈಮಲ್ಲಿ ಏನಾಗಬೇಕು ಅದು ದೈವದ ಸಂಕಲ್ಪ ಮಾಡೋದು, ನಾವಲ್ಲ. ಒಂದು ಮಗುವಿನ ಕೈಲಿ ಸಹ ಒಂದು ಉತ್ತಮ ಕಾರ್ಯ ಆಗ್ಬೋದು, ಅದೆಲ್ಲ ದೈವ ಸಂಕಲ್ಪ. ಆದ್ದರಿಂದ ನಾನು ಈ ಕಾರ್ಯ ಒಳ್ಳೆಯದಾಗಲಿ, ಈ ಕ್ಷೇತ್ರ ಒಳ್ಳೆ ಕೀರ್ತಿ ಆಗಿ ಬರಲಿ, ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಅವರು ಮಾಡುವ ಈ ಕಾರ್ಯಕ್ಕೆ ಎಲ್ಲರೂ ಜೋಡಿಸೋಣ. ಅವ್ರು ಹೇಳಿದಾಗೆ ಕಮಿಟಿ ಮಾಡಲಿಲ್ಲ, ಅದು ಮಾಡಲಿಲ್ಲ, ತುಂಬ ತಕರಾರು ಉಂಟು. ಯಾಕಂತ ಹೇಳಿದರೆ ಆ ತಕರಾರಿಗೆ ನಾವು ಇದು ಮಾಡಬಾರ್ದು, ನಮ್ಮಿಂದ ಸಜೆಷನ್ ಕೊಡಬೇಕು. ಒಂದು ನಮ್ಮ ಹಿರಿಯರು ಹೇಳ್ತಾರೆ, ಗಂಗೆ ಯಮುನೆ ಸರಸ್ವತಿ ಹರಿತಾ ಉಂಟು. ಅವಳು ಲಕ್ಷಾಂತರ ವರ್ಷದಿಂದ, ಸಾವಿರಾರು ವರ್ಷದಿಂದ ಹರಿತಾ ಇದ್ದಾಳೆ. ಆದರೆ ಅದು ಅವಳ ಕೆಲಸ ಮಾಡ್ತಾ ಉಂಟು. ನಾವು ಅದರಲ್ಲಿ ಸ್ನಾನ ಮಾಡಿ ನಮ್ಮ ಪಾಪವನ್ನು ನಾವು ಕಳೀಬೇಕಲ್ಲದೆ ಅದು ನಮ್ಮ ಮನೆ ಹತ್ರ ಬರುವುದಿಲ್ಲ. ನಾವು ಸ್ನಾನ ಮಾಡದಿದ್ದರೆ, ನಮ್ಮ ಪಾಪವನ್ನು ಕಳೆಯದಿದ್ದರೆ ಅದು ನಮ್ಮ ಲಾಸ್, ಅದಕ್ಕೆ ಲಾಸ್ ಅಲ್ಲ. ಧಾರ್ಮಿಕ ಕಾರ್ಯಗಳು ಆಗ್ತಾ ಇರ್ತದೆ, ನಾನಲ್ಲ ಇನ್ನೊಬ್ಬರಲ್ಲ ಮತ್ತೊಬ್ಬರು ಯಾರಿಂದ ಕೈಯಿಂದ ದೇವರು ಮಾಡಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ನಾವೇನು ತಕರಾರು ಮಾಡದೆ ಒಳ್ಳೆ ಕಾರ್ಯದಲ್ಲಿ ನಮ್ಮ ಒಂದು ಹೆಗಲು ಕೊಟ್ಟು ಹೆಗಲು ಜೋಡಿಸಿಕೊಂಡು ನಮ್ಮಿಂದ ಆಗುವಂಥ ಆರ್ಥಿಕ ಸಹಾಯವನ್ನು ಮಾಡಿ, ಇಲ್ಲದ್ರೆ ನಮ್ಮಿಂದ ಆಗುವ ಕಾಯಕ ಕೈಲಾಸ ಶ್ರಮದಾನ ಅದನ್ನು ಮಾಡಿಕೊಂಡು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಅದರಿಂದ ನಾನು ಊರಿನ ಸಮಸ್ತ ಜನರಲ್ಲಿ ಒಂದು ವಿನಂತಿ, ಎಲ್ಲರೂ ಇದಕ್ಕೆ ಹೆಗಲು ಕೊಟ್ಟು ಅವರ ಶ್ರಮದಾನ ಮುಖಾಂತರ ಆರ್ಥಿಕ ಸಹಾಯ ಮುಖಾಂತರ ಮಾಡಿ ಈ ಕ್ಷೇತ್ರವನ್ನು ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರಾಜ್ಯಕ್ಕೆ ಕೀರ್ತಿವಂತ ಬರ್ತದೆ ಅಂತ ಹೇಳ್ತಾ ಇದ್ದೆ. ಪ್ರಶ್ನೆಯಲ್ಲಿ ಅಷ್ಟಮಂಗಲದಲ್ಲಿ ನಾನು 12 ದಿವಸ ಆ ಪ್ರಶ್ನೆಯಲ್ಲಿ ಭಾಗಿಯಾಗಿದ್ದೆ. ಭಾಳಷ್ಟು ವಿಷಯಗಳನ್ನು ಬಂದಿದೆ. ಅವತ್ತೇ ನಾನು ನೋಡಿದಾಗೆ ಒಂದು ಮಹಿಳೆಗೆ ಶಿರಿ ಮೈಯಲ್ಲಿ ಬಂದು ಸಹ ಕೆಲವು ನುಡಿ ಹೇಳಿದ್ದಾರೆ. ಅವತ್ತು ಸಡನ್ನಾಗಿ ಬಂದದ್ದು 3ನೇ 4ನೇ ದಿವಸ ಪ್ರಶ್ನೆಯಲ್ಲಿ. ಆದ್ದರಿಂದ ಅದರಲ್ಲಿ ಏನು ಯಾರು ಡೌಟ್ ಮಾಡೋದು ಬೇಡ. ಏನಾಗಬೇಕು, ಎಲ್ಲಿ ತಪ್ಪಿದ್ದೀರಿ ಅದನ್ನು ಹಿರಿಯರು ಮಾರ್ಗದರ್ಶನ ಮಾಡಿ ಅದನ್ನು ತಿದ್ದುಪಡಿಸೋಣ. ಆದರೆ ತಕರಾರು ಮಾಡಿ ಅದಕ್ಕೆ ತಟಸ್ಥ ಮಾಡುವಂಥದ್ದು ಬೇಡ. ಯಾಕಂದರೆ ಇವತ್ತು ಒಳ್ಳೆ ಕೆಲಸ ಮಾಡುವವರೇ ಕಮ್ಮಿ. ತಟಸ್ಥ ಮಾಡಿದರೆ ಅದು ನಿಂತು ಹೋಗ್ಬೋದು. ನಿಂತು ಹೋಗ್ಲಿಕ್ಕಿಲ್ಲ, ದೇವರ ದಯ ಇದ್ದರೆ ಅದು ಸಹ ಮುಂದುವರಿಸಿ ಹೋಗ್ತಾರೆ. ಅದು ನಾವು ಹೇಳೋದು ಮಾತ್ರ, ನಿಲ್ಲಿಸಲಿಕ್ಕೆ ದೇವರ ಮನಸ್ಸಲ್ಲಿ ಇಲ್ಲದಿದ್ದರೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರಲ್ಲಿ ನಾನು ಪುನರಪಿ ಒಂದು ವಿನಂತಿ ಮಾಡಿಕೊಂಡು ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕಂತೇಳಿ ಒಂದೆರಡು ಮಾತನ್ನು ಮುಗಿಸ್ತಾರೆ. ಬರ್ತಾ ಇದ್ದಾರೆ. ಹಾಗೆ ಅವರು ಹೇಳಿದ ಹಾಗೆ ನಾಗಲೋಕಕ್ಕೆ ಇಳಿದು ಬಂದ ಹಾಗೆ ಇಳಿದು ಬರ್ತಾ ಇದ್ದಾರೆ, ಸೇರಿಕೊಳ್ತಾ ಇದ್ದಾರೆ. ಶಿಲಾನ್ಯಾಸವೇ ಇಷ್ಟು ಸಮಗ್ರತೆಯ ಸಿದ್ಧಿ ಪ್ರಸಿದ್ಧಿಗಳನ್ನು ಸಾಧಿಸಿದ್ದ ಹಾಗೆ ಇನ್ನು ಮುಂದಿನ ಎಲ್ಲ ಚಟುವಟಿಕೆಗಳು ಯಶಸ್ವಿ ಆಗ್ತದೆ. ಹರೀಶಣ್ಣ ಮತ್ತು ಅವರ ಉದಾರ ಮನಸ್ಸಿನ ಪ್ರಾಮಾಣಿಕ ಯುವಕರ ತಂಡದ ಜೊತೆ ನಾವೆಲ್ಲ ಜೊತೆಯಾಗಿರೋಣ ಎಂಬ ಪ್ರಾರ್ಥನೆ ಮುಖೇನ ಇದೀಗ ಸಭೆಗೆ ವಂದನಾರ್ಪಣೆ ಜಯರಾಮ ಚೆಂಬಗುಡ್ಡೆ ಇವರಿಂದ. ಈ ಸ್ಥಳ ಶ್ರೀ ರಕ್ತೇಶ್ವರಿ ಏಳುವೇರು ಸಿರಿಗಳು ಕೊರಗಜ್ಜೆ ಕ್ಷೇತ್ರದ ನೂತನ ಗುಡಿ ನಿರ್ಮಾಣದ ಶಿಲಾನ್ಯಾಸ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಭಾಧ್ಯಕ್ಷರು, ಹಿರಿಯರು, ನಮ್ಮ ಊರಿನ ಎಲ್ಲ
ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅವರ ಹಿರಿತನಕ್ಕೆ ನಮಗೆಲ್ಲರಿಗೂ ನಾಚುವಂತೆ ಮಾಡುವಂಥ ಅವರ ಹಿರಿತನಕ್ಕೆ ನಾವೆಲ್ಲರೂ ಬಂದಿರುವಂಥ ಎಲ್ಲ ಬಂಧುಗಳ ಪರವಾಗಿ ನಮ್ಮ ಕ್ಷೇತ್ರಾಡಳಿತ ಸಮಿತಿಯ ಪರವಾಗಿ ವಂದನೆಗಳನ್ನು